ಹಾಯ್ ಹಲೋ ನಮಸ್ಕಾರ. ತರ್ಕಕ್ಕಾಗಿ ತಕರಾರು ಮಾಡೋ ಕಾರ್ಯಕ್ರಮ ಇದಲ್ಲ. ಭಾಷಣ ಬಿಗಿಯೋದಕ್ಕೆ ಅವಕಾಶವೂ ಇರಲಿಲ್ಲ. ತಪ್ಪು ಯಾರೇ ಮಾಡಿದ್ರು ಪ್ರಶ್ನಿಸ್ತೀವಿ. ದಾಖಲೆ ಇಲ್ಲದೆ ಯಾವ ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ. ಸೊ ಇದು ನೇರ ಸವಾಲು, ಕಾಂಪ್ರಮೈಸ್ನ ಮಾತೇ ಇಲ್ಲ. ಸೊ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಕೌದೂರು. ಇವತ್ತಿನ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ, ಕರ್ನಾಟಕ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದಂತಹ ಹಿಂದೂ ಹುಲಿಯವರು. ತಮ್ಮ ಫೈರ್ ಬ್ರ್ಯಾಂಡ್ ಮಾತುಗಳಿಂದಲೇ ಎದುರಾಳಿ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಬಲ್ಲ ಹೋರಾಟಗಾರರಿವರು. ಬಿಜೆಪಿಯ ಕಟ್ಟಾ ಕಾರ್ಯಕರ್ತರಾಗಿ ಬೆಳೆದು ಬೆಳ್ತಂಗಡಿಯಲ್ಲಿ ಬಿಜೆಪಿಯನ್ನ ಕಟ್ಟಿದ್ರು. ಆದರೆ ಈಗ ಯಾವ ಪಕ್ಷ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ. ರಾಜಕೀಯ ಪ್ರವೇಶ, ಜಾತ್ಯತೀತತೆಯ ಒಲವು, ಧರ್ಮಸ್ಥಳದ ಟಾರ್ಗೆಟ್, ಇದೆಲ್ಲದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನುವಂಥದ್ದನ್ನ ನಮ್ಮ ಮುಂದೆ ಬಿಚ್ಚಿರೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತಿನ ವಿಶೇಷ ಅತಿಥಿ ಮಹೇಶ್ ಶೆಟ್ಟಿ. ಅವರು ಕಂಪ್ಲೇಂಟ್ ಮಾಡಿದ ತಕ್ಷಣ ನಾವು ಬರ್ಲಿಕ್ಕೇನು ನಿಮ್ಮ ಜನ ಅಲ್ಲ. ಹಿಂದೂ ಹಿಂದೂ ಅಂತ ಮಾತಲ್ಲಿ ಹೇಳ್ತೀರಾ, ಧರ್ಮಸ್ಥಳ ಇಲ್ಲ, ಕಾಣತ್ತೂರು ಪ್ರವೇಶ ಇಲ್ಲ. ಅಲ್ಲಿ ಕಾಣತ್ತೂರು, ಇಲ್ಲಿ ಧರ್ಮಸ್ಥಳ, ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ. ಮೊನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅಭಯ್ ಚಂದ್ರ ಜೈನ್ ಅವರು ಕೂಡ ಹೇಳ್ತಾ ಇದ್ರು, ಒಬ್ಬ ರೌಡಿ ಶೀಟರ್ ಇಂದ ನ್ಯಾಯ ಸಿಗುವಂತದ್ದು ಸಾಧ್ಯನಾ ಅಂತ ಹೇಳಿ. ರೌಡಿ ಶೀಟರ್ ಇವನ ಅಪ್ಪ, ಅವನೊಬ್ಬ ಪಟ್ಟಿಂಗ್. ಬೆಳ್ತಂಗಡಿಯಲ್ಲಿ ತಿಮ್ಮರೊಡ್ಡಿ ಅವರನ್ನ ಬಿಜೆಪಿಯಲ್ಲಿ ಸೈಡ್ ಲೈನ್ ಮಾಡಿದ್ರ ಅಥವಾ ತಾವೇ ಸೈಡ್ಗೆ ಹೋದ್ರ? ನಮ್ಮನ್ನು ಸೈಡ್ ಲೈನ್ ಮಾಡುವಷ್ಟು ದೊಡ್ಡ ಜನಗಳು ನನಗೆ ಕಾಣೋದಿಲ್ಲ. ತಿಮ್ಮರೊಡ್ಡಿ ಅವರಿಗೆ ಕಾಂಗ್ರೆಸ್ ಮೇಲೆ ಒಲವಿದೆಯಾ ಅಂತ ಹೇಳಿ ಚುನಾವಣೆ ಟೈಮಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಓಟ್ ಕೇಳಿದ್ದಾರೆ ಅನ್ನುವಂಥದ್ದೇ ಸುದ್ದಿ ಆಗಿತ್ತು. ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರನ್ನು ಕೂಡ ತಾವು ಕಡೆಗಣಿಸ್ತಾ ಇದ್ದೀರಾ, ಅವರ ನಾಯಕತ್ವವನ್ನು ಕೂಡ ವಿರೋಧಿಸ್ತಾ ಇದ್ದೀರಾ. ಲಕ್ಷಾಂತರ ಜನಗಳು ನಾವು ಕಣ್ಣೀರು ಹಾಕಿ ಇಂಥ ಜಾಗದಲ್ಲಿ ಇಷ್ಟಿಷ್ಟು ಅನ್ಯಾಯಗಳಾಗ್ತಾ ಇದೆ ಅಂತ ಹೇಳಿದ ಮೇಲೆ ಅವ್ರನ್ನ MP ಮಾಡಿದ್ರಲ್ಲ, ಮತ್ತೆ ಮೋದಿನಂತವ್ರು ನಮ್ಗೆ ಯಾಕೆ? ಬರೀ ಬೆಳ್ತಂಗಡಿಗೆ ಮಾತ್ರ ಸೀಮಿತವಾಗಿದೆ ರಾಷ್ಟ್ರೀಯ ಜಾಗರಣ ವೇದಿಕೆ. ನಿಮಗೆ ಬೇಕಾದ್ರೆ ಅಮೆರಿಕದಲ್ಲಿ ಬೇಕಾದ್ರೆ ತೋರಿಸ್ತೇನೆ ರಾಷ್ಟ್ರೀಯ ಜಾಗರಣ ವೇದಿಕೆ. ಕೇಸರಿ ಶಾಲ್ ಬಿಡ್ತೀರಾ, ಕೇಸರಿ ಪಂಚೆಯನ್ನು ಕೂಡ ಬಿಡ್ತೀರಾ. ಈಗ ವೈಟ್ ಅಂಡ್ ವೈಟ್ ನನ್ನ ಬ್ರ್ಯಾಂಡ್ ಅದು. ನಾನು ಅದನ್ನು ಇಡೀ ದಕ್ಷಿಣ ಕನ್ನಡ ಬಿಡ್ಲಿ, ಈಗ ಎಲ್ಲೆಲ್ಲಿ ಭಜನೆಗಳೆಲ್ಲ ಆಗ್ತದೆ ಅದನ್ನು ಪ್ರಾರಂಭ ಮಾಡಿದ್ದೆ ನಾನು. ಇವತ್ತು ಯಾಕೆ ನಿಲ್ಸಿದ್ದೇನೆ ಗೊತ್ತಾ? ನಾನು ಕೂಡ ಸ್ವಯಂ ಘೋಷಿತ ಒಂದು ಧರ್ಮಾಧಿಕಾರಿ. ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿ ಆಗಿದ್ದಕ್ಕೆ ಏನಾದ್ರು ದಾಖಲೆ ಉಂಟಾ? ಕೊಡಿ ನೋಡುವ. ಈಗ ಸೌಜನ್ಯ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಸಂತೋಷ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಖಂಡಿತ. ಸೊ ಹಾಗಾದ್ರೆ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾದ್ರೂ ಯಾರು? ತಮ್ಮ ಹೋರಾಟದಲ್ಲಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಬೋದು. ಹಾಗಾದ್ರೆ ಸೌಜನ್ಯನ ಈ ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುವುದು ವೇಸ್ಟ್. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಯಾಕೋ ಇತ್ತೀಚೆಗೆ ತುಂಬಾ ಸೈಲೆಂಟ್ ಆದಾಗಿದೆ. ಸೊ ಹಲವು ವರ್ಷಗಳ ಹಿಂದೆ ಹಿಂದೂಗಳಿಗೋಸ್ಕರ ಹಿಂದೂ ಸಂಘಟನೆಯಲ್ಲಿ ಗರ್ಜಿಸಿದಂಥ ವ್ಯಕ್ತಿ ಇತ್ತೀಚೆಗೆ ಸೈಲೆಂಟ್ ಆಗ್ತಾ ಬರ್ತಾ ಇದ್ದಾರೆ. ಆರಾಮಾಗಿದ್ದೀರಾ? ಹೀಗೆ ಖಂಡಿತ. ಆದರೂ ಕೂಡ ಮುಖದಲ್ಲಿ ಈ ಹಿಂದೆ ಇದ್ದಂತಹ ಒಂದು ಹುಮ್ಮಸ್ಸು ಅಥವಾ ಆ ಗಟ್ಟಿ ಧ್ವನಿ ಎಲ್ಲೋ ಅಡಗಿ ಕೂತಾಗ ಆಗ್ತಾ ಇದೆ. ವಯಸ್ಸಾಗ್ತಾ ಆಗ್ತಾ ಹಾಗೇ ಅಲ್ವಾ, ಒಂದು 55 ಆಯ್ತಲ್ಲ. ಸೊ ಹಾಗಾದ್ರೆ ಗರ್ಜಿಸುವಂಥ ಹುಲಿಗೆ ವಯಸ್ಸಾಗ್ತಾ ಇದೆ, ಇನ್ನು ಗರ್ಜಿಸೋದಿಲ್ಲ. ವಯಸ್ಸು ಆದ್ರೆ ಸಹ ಆ ತಾಕತ್ತಿದೆ. ಆದರೆ ಬೆಳೆಯುವಂಥ ಯುವಕರಿದ್ದಾರೆ ನಮ್ಮ ಜೊತೆಯಲ್ಲಿ. ನಾವೇ ಗರ್ಜ್ತಾ ಇದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅವರು ಸ್ವಲ್ಪ ಮೇಲಕ್ಕೆ ಬರಬೇಕು ಅಂತೇಳಿ ನಮ್ಮದು ಆಸೆಗಳಿಂದ ನಾವು ಸ್ವಲ್ಪ ಸೈಲೆಂಟ್ ಆಗೋದು. ಯಾವಾಗ ವೈಲೆಂಟ್ ಆಗ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಎಲ್ಲರ ಪ್ರಶ್ನೆ ಇರುವಂಥದ್ದು ಮನಸ್ಸಲ್ಲಿ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಈಗ ಯಾವ ಪಕ್ಷದಲ್ಲಿದ್ದಾರೆ? ನಾವು ಜನಗಳ ಸತ್ಯದ ಪಕ್ಷನೋ ಧರ್ಮದ ಪಕ್ಷನೋ ಯಾರ್ದು ಕೈಯಾಳುಗಳಲ್ಲ ನಾವು. ಹಾಗಾದ್ರೆ ಬಿಜೆಪಿಯ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ? ಯಾರ ಜನಗಳಲ್ಲ ನಾವು. ಹಾಗಾದ್ರೆ ಬಿಜೆಪಿ ಅನ್ನುವಂಥದ್ದು ಬೇಡ ಮಹೇಶ್ ತಿಮ್ಮರೊಡ್ಡಿ ಅವರಿಗೆ? ಬಿಜೆಪಿ ಅನ್ನುವಂಥದ್ದು ನಮಗೆ ರಾಜಕೀಯವೇ ಬೇಡ. ನಮಗೆ ಧರ್ಮ ಮಾತ್ರ. ನಾವು ಧರ್ಮದ ಆರಾಧಕರು. ರಾಜಕೀಯದಲ್ಲಿ ಏನಾಗ್ತದೆ? ಬೆಳ್ತಂಗಡಿಯಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರೇ ತಿಮ್ಮರೊಡ್ಡಿ ಅವರು. ಈಗ ಅದೇ ಬೆಳ್ತಂಗಡಿಯಲ್ಲಿ ಈಗ ಮಹೇಶ್ ತಿಮ್ಮರೊಡ್ಡಿ ಅವರ ಅಗತ್ಯತೆ ಇಲ್ಲ ಬಿಜೆಪಿಗೆ. ಅಲ್ಲಲ್ಲ, ಅವರಿಗೆ ಯಾರ್ದು ಅಗತ್ಯ ಇರೋದಿಲ್ಲ.
ಅವರಿಗೆ ಗೆಲುವು ಮಾತ್ರ, ಗೆದ್ದ ನಂತರ ಯಾರನ್ನೋ ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದು ಎಲ್ಲ ಪಕ್ಷವೂ ಅಷ್ಟೇ. ಈಗ ನಾವು ನಂಬಿದಂಥದ್ದು ಹಾಗೆ ಇರೋದು. ಅದೇ ಕಾರಣಕ್ಕೋಸ್ಕರ ಬೆಳ್ತಂಗಡಿಯಲ್ಲಿ ತಿಮ್ಮರೆಡ್ಡಿ ಅವರನ್ನ ತಿರಸ್ಕಾರ ಮಾಡ್ತಾರೆ, ತಿರಸ್ಕಾರ ಬೆಂಬಲವನ್ನು ನೀಡ್ತಾರೆ. ತಿರಸ್ಕಾರ ಅಂತ ಇಲ್ಲ, ನಮ್ಮನ್ನು ತಿರಸ್ಕಾರ ಅಂತ ಹೇಳೋದಲ್ಲ. ಓಕೆ, ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿರೋದು ನಾವೆಲ್ಲಾದ್ರೂ ರಾಜಕೀಯ ಗದ್ದುಗೆಗೆ ಏರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ. ನಾವು ಅದು ನಮ್ಮ ತಲೆಯಲ್ಲೇ ಇಲ್ಲ. ರಾಜಕೀಯ ಅನ್ನುವಂಥದ್ದಲ್ಲಿ ಹೋಗುವಂಥದ್ದು ನಮ್ದು ತಲೆಯಲ್ಲೇ ಇಲ್ಲ. ಅವ್ರಿಗೊಂದು ರೀತಿ ಹೆದರಿಕೆ. ಮಹೇಶ್ ಶೆಟ್ಟಿಯನ್ನೇ ಎಲ್ಲಾದ್ರೂ ಇದರಲ್ಲಿ ಬೆಳೆದು ಎಲೆಕ್ಷನ್ಗೆ ನಿಲ್ತಾರೆ, ಎಲ್ಲ ಹೋಗೋದು ಹಾಗೇ ಅಲ್ಲೋ. ಈಗ ಯಾವ ಪಕ್ಷಕ್ಕೆ ಹೋಗುದು ಯಾವಾಗ ಅಂತ ಹೇಳಿದ್ರೆ ಇದಕ್ಕೋಸ್ಕರ, ಕುರ್ಚಿಗೋಸ್ಕರ. ನಾವು ಹಾಗೆ ಬೆಳೆಯುವವರಲ್ಲ. ನಮಗೆ ಕುರ್ಚಿ ಅಗತ್ಯ ಇಲ್ಲ. ಇದು ಒರಿಜಿನಲ್ ನೆಲ, ಮಣ್ಣಿನ ನೆಲ ಇದೆಲ್ಲ, ಇದು ಒರಿಜಿನಲ್. ಅದನ್ನು ಅಲ್ಲಾಡಿಸಲಿಕ್ಕೆ ಯಾರು ಆಗುದಿಲ್ಲ. ಅದಕ್ಕೋಸ್ಕರ ನಾವು ಕುರ್ಚಿಯ ಹೋರಾಟದಲ್ಲಿ ನಾವು ಇಲ್ಲ. ಹಾಗಾದ್ರೆ ಬಿಜೆಪಿಯಲ್ಲಿ ಇಲ್ಲ ತಿಮ್ಮರೆಡ್ಡಿ ಅವರು? ನಾವು ಯಾವ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ, ನಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋದಿಲ್ಲ. ನಾವು ನಮ್ಮದೇ ಪಕ್ಷ, ಧರ್ಮದ ಪಕ್ಷ, ಸತ್ಯದ ಪಕ್ಷ, ನ್ಯಾಯದ ಪಕ್ಷ. ಬೆಳ್ತಂಗಡಿಯಲ್ಲಿ ತಿಮ್ಮರೆಡ್ಡಿ ಅವರನ್ನ ಬಿಜೆಪಿಯಲ್ಲಿ ಸೈಡ್ ಲೈನ್ ಮಾಡಿದ್ರ ಅಥವಾ ತಾವೇ ಸೈಡ್ಗೆ ಹೋದ್ರ ಅಂತ? ನಮ್ಮನ್ನು ಸೈಡ್ ಲೈನ್ ಮಾಡುವಷ್ಟು ದೊಡ್ಡ ಜನಗಳು ನನಗೆ ಕಾಣೋದಿಲ್ಲ ಯಾರು. ನಾವೇ ಸೈಡ್ಗೆ ಸ್ವಲ್ಪ ನಿಂತು ಹೋಗುವವರಿಗೆ ದಾರಿ ಮಾಡಿ ಕೊಡುವುದು. ಎಕ್ಸ್ಪ್ರೆಸ್ ಹೈವೇ ಅಲ್ವಾ ಈಗ ಇದೆಲ್ಲ, ಈಗ ಎಕ್ಸ್ಪ್ರೆಸ್ ಹೈವೇಗಳು ಇದೆಲ್ಲ. ಇದರಲ್ಲಿ 120, 160 ಹೋಗೋದು. ನಾವು ಸ್ವಲ್ಪ ಒಂದು 60ರಲ್ಲಿ 40ರಲ್ಲಿ ಹೋಗ್ತಾ ಇದ್ದೇವೆ. ಸೈಡ್ಗೆ ಹೋಗುದು ನಾವು, ನೀವು ಮುಂದೆ ಹೋಗಿಯಪ್ಪ ಅಂತ ಹೇಳಿ ಸೈಡ್ಗೆ ಹೋಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿದ್ರು ತಿಮ್ಮರೆಡ್ಡಿ ಅವರು. ಖಂಡಿತ. ಕಾಂಗ್ರೆಸ್ ಅಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಅಂತ ಹೇಳಬೇಕು ಅಂತ ಉಂಟಾ? ನಮಗೆ ಬೇಕಾದ್ದು ವ್ಯಕ್ತಿ, ಸಮಾಜಕ್ಕೆ ಆಗುವಂಥ ವ್ಯಕ್ತಿಗಳು. ಕೆಟ್ಟ ವ್ಯಕ್ತಿಗಳನ್ನು ನಾವು ಈಗ ಹಿಂದೂ ಸಮಾಜ ಅಂತ ಹೇಳಿ, ಸತ್ಯದ ಪರವಾಗಿ, ಧರ್ಮದ ಪರವಾಗಿ ನಾವು ಅಂತ ಹೇಳಿ ಅಂಥವರ ಒಟ್ಟಿಗೆ ಒಂದು ಈ ಕೆಟ್ಟ ಜನಗಳ ಒಟ್ಟಿಗೆ ಸೇರಿದರೆ ಏನಾಗ್ತದೆ? ನಮಗೆ ಅಲ್ಲಿ ಪಕ್ಷಗಳಲ್ಲ, ಪಕ್ಷ ಏನು ಊಟ ಕೊಡೋದಿಲ್ಲ ನಮಗೆ. ಅಲ್ಲಿ ಯಾರು ನಿಲ್ತಾನೆ ಎಲೆಕ್ಷನ್ಗೆ ಅವನೇನು ಮಾಡ್ತಾನೆ ಅಂತ ಇರುವುದು. ಅವನು ಒಳ್ಳೆ ಹೋಗ್ಬೇಕು ಅಂತ ಹೇಳಿ ಯಾವ ಪಕ್ಷ ಆಗಲಿ ಅನ್ನ ಕೊಡ್ತಾರೆ ನಮಗೆ? ಇಲ್ಲ, ನಮಗೆ ಕೊಡೋದಿಲ್ಲ. ಸೊ ಹಾಗಾಗಿ ಮಾತೃಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ನ ಪರವಾಗಿ ಮತ ಕೇಳ್ತಾರೆ. ಮಾತೃಪಕ್ಷ ಅಲ್ಲ, ನಾವು ಹಿಂದೂ ಸಂಘಟನೆಯಲ್ಲಿ ಇದ್ದವರು. ನಾವು ಬಿಜೆಪಿ ಯಾವುದೇ ಪದಾಧಿಕಾರಿಗಳಾಗಿದ್ದವರಲ್ಲ. ಬೆಳ್ತಂಗಡಿಯಲ್ಲಿ ಕಟ್ಟಿ ಬೆಳೆಸಿದ್ದೇವೆ ಬಿಡಿ, ಕಟ್ಟಿ ಬೆಳೆಸಿದ್ದೇವೆ. ಅದು ನಮ್ಮೊಂದು ಜವಾಬ್ದಾರಿ ಇತ್ತು. ಆಗ ಯೌವನದ ಹೊತ್ತಿನಲ್ಲಿ ಹಿಂದುತ್ವ, ಹಿಂದೂ ಧರ್ಮ ಅಂತ ಹೇಳಿ ಈ ಬಿಜೆಪಿಯವರು ಬಂದರೆ ಈ ದೇಶವನ್ನು ಕಟ್ತಾರೆ, ಭಾರತವನ್ನು ವಿಶ್ವಗುರುವಾಗಿ ಮಾಡ್ತಾರೆ ಅಂತ. ಈಗ ನೋಡಿದರೆ ಇದರ ಒಳಗಡೆ ಬರುವವರು ಎಲ್ಲ ಎಂತೆಂಥ ಜನಗಳನ್ನು ನಾವು ನೋಡ್ತಿದ್ದೇವೆ ಎಲ್ಲ. ಅದು ಮುಂದೆ ನೀವು ಕೇಳುವ ಪ್ರಶ್ನೆಗಳ ಉತ್ತರದಲ್ಲಿ ಬರ್ತದೆ ಅದು ಹೇಗೆ ಅಂತ ಹೇಳಿ. ಸೊ ಟೋಟಲ್ ಆಗಿ ನೋಡೋದಾದ್ರೆ ತಿಮ್ಮರೆಡ್ಡಿ ಅವರಿಗೆ ಕಾಂಗ್ರೆಸ್ ಮೇಲೆ ಒಲವಿದೆಯಾ ಅಂತ ಹೇಳಿ ಚುನಾವಣೆ ಟೈಮಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಓಟ್ ಕೇಳಿದ್ದಾರೆ ಅನ್ನುವಂಥದ್ದೇ ಸುದ್ದಿ ಆಗಿತ್ತು. ಅಲ್ಲ, ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ಯಾವ ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಚುನಾವಣೆ ಕಾಂಗ್ರೆಸ್ ಪರವಾಗಿ ಒಲವಿತ್ತು. ಹರೀಶ್ ಪೂಂಜಾ ಅವರು ಕೂಡ ಒಲವಲ್ಲ. ನಾವು ಅಲ್ಲಿ ಏನು ರಕ್ಷಿತ್ ಶಿವರಾಮ್ ಯಾರು ಇದ್ರ ಅವ್ರು ನಮ್ಗೆ ಬಹಳ ಆತ್ಮೀಯರು. ಅವರ ಪರವಾಗಿ ಕೆಲಸ. ಕಾಂಗ್ರೆಸ್ ಅಂತ ಹೇಳಿದ್ರೆ ನಾವೆಲ್ಲ ಬಾವುಟ ಇಟ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾರನ್ನು ನಾವು ತಿರುಗಿಸ್ಲಿಲ್ಲ. ನಾವು ಬಾವುಟ ಇಟ್ಕೊಂಡು ಅವ್ರ ಜೊತೆ ಓಡ್ಲಿಲ್ಲ. ನಮ್ದೇನಿಲ್ಲ. ಆದ್ರೆ ನಮ್ಮ ಹುಡುಗ ಗೆದ್ರೆ ಒಳ್ಳೆಯದು. ಸೊ ಆತ್ಮೀಯತೆಯಿಂದ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದೀರಿ? ಪ್ರಚಾರ ಮಾಡಲಿಲ್ಲ ನಾವು ಪ್ರಚಾರಕ್ಕೆ ಹೋಗ್ಲಿಲ್ಲ. ಜೊತೆಯಲ್ಲಿದ್ದವ್ರು ಹೋಗ್ಬೋದು. ಯಾಕಂತ ಹೇಳಿದ್ರೆ ನಾವು ಯಾರನ್ನು ಅನ್ನ ಹಾಕಿ ಸಾಕೋದಿಲ್ಲ. ಹಿಂದೂ ಸಂಘಟನೆಯಲ್ಲಿ ಬೇರೆಯವರು ಈ ರಾಜಕೀಯದಲ್ಲಾದ್ರೆ ಒಟ್ಟಿಗೆ ಇಟ್ಟು ಕೊಟ್ಟು ಒಂದಷ್ಟು ಕಳ್ತನಕ್ಕೆ, ಈ ಹೊಯ್ಗೆ ಮಾಫಿಯಾ, ಕಲ್ಲು ಮಾಫಿಯಾ, ಲ್ಯಾಂಡ್ ಮಾಫಿಯಾ ಇದನ್ನೆಲ್ಲ ಮಾಡಲಿಕ್ಕೆ ಜಾಗ ಸಿಗ್ತದೆ. ನಮ್ಮೊಟ್ಟಿಗಿರುವ ಹುಡುಗರಿಗೆ ಏನು ಸಿಗುವುದಿಲ್ಲ, ಕೇಸ್ ಮಾತ್ರ. ಅದಕ್ಕೋಸ್ಕರ ಅವರವರ ಕೆಲಸವನ್ನು ಅವ್ರು ಮಾಡ್ತಾರೆ. ಯಾರ ಪಕ್ಷದಲ್ಲಿ ಮಾಡ್ಬೋದು, ಮಾಡಿ, ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ನಮ್ಮ ನಿಲುವನ್ನು ನಾವು ತಿಳಿಸ್ತೇವೆ ನಮ್ಮ ಹುಡುಗರಿಗೆ. ಲೋಕಸಭಾ ಚುನಾವಣೆ ಟೈಮಲ್ಲಿ ಮೋದಿ ಪರವಾಗಿ ಅತಿ ಹೆಚ್ಚು ಒಲವಿದ್ದಂತಹ ವ್ಯಕ್ತಿ ತಾವು. ಆದ್ರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರನ್ನು ಕೂಡ ತಾವು ಕಡೆಗಣಿಸ್ತಾ ಇದ್ದೀರಾ, ಅವರ ನಾಯಕತ್ವವನ್ನು ಕೂಡ ವಿರೋಧಿಸ್ತಾ ಇದ್ದೀರಾ. ಅಷ್ಟು ದೊಡ್ಡ ಜನಗಳು ನಾವಲ್ಲ. ಜನಗಳು ತಪ್ಪು ಮಾಡುವಾಗ ಪ್ರಧಾನಿ ಆದ್ರೆ ಅದು ಆಗ್ಲಿ ಯಾರಾದ್ರೆ ಏನು ನಮ್ಗೆ ಎದುರಿಸಲಿಕ್ಕೆ ವಿರೋಧಿಸ್ತೀರಾ? ಅಲ್ಲ, ದೇವರನ್ನೇ ಹೋಗೋ ಬಾರ ಮಾರೆ ಅಂತ ಹೇಳುವವರು ನಾವು. ಕಣ್ಣು ನಿನಗೆ ಕಣ್ಣಿಲ್ವಾ, ಕಿವಿ ಇಲ್ವಾ, ಸತ್ತಿದ್ದಿ ಅಂತ ಕೇಳ್ತೇವೆ. ಮತ್ತೆ ಈ ಮನುಷ್ಯರನ್ನು ಕೇಳೋದು ದೊಡ್ಡ ತಪ್ಪೇನು? ಅವರೇನು ಮೇಲಿನಿಂದ ಬಿದ್ದವರಲ್ಲ. ತಪ್ಪು ಮಾಡುವಾಗ ಎಷ್ಟೋ ದೊಡ್ಡ ವ್ಯಕ್ತಿಯನ್ನು ಕೇಳ್ಬೋದು. ಹಾಗಾದ್ರೆ ನರೇಂದ್ರ ಮೋದಿ ಮೇಲೆ ತಮ್ಮ ವಿರೋಧ ಇದೆ? ಅವರು ತಪ್ಪು ಮಾಡಿದ್ರೆ ಅವರ ಮೇಲೆ ವಿರೋಧ ಇದೆ. ಯಾರು ಅವರೇ ಹೇಳಿದಾಗೆ ನಾವು ಬದುಕಲಿಕ್ಕೆ ಆಗ್ತದ? ಹಾಗಾದ್ರೆ ಮೋದಿ ಅವರು ಮಾಡಿರುವಂತ ತಪ್ಪಾದ್ರಿ ತಮ್ಮ ಪ್ರಕಾರ?
ಅಲ್ಲ, ನಾನು ಅಲ್ಲಿಗೆ ಬರಬೇಕಾಗ್ತದೆ. ಈಗ ಎಲ್ಲಿಗೆ ಬರಬೇಕು ಅಲ್ಲಿಗೆ. ತಪ್ಪೇನು ಅಂತ ಹೇಳಿದರೆ, ನಾವು ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮೊಂದು ದೊಡ್ಡ ಹೋರಾಟ ನಮ್ದು, ಅದು ಧರ್ಮದ ಹೋರಾಟವೇ. ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆ ಅದು ಧರ್ಮದ ಹೋರಾಟವೇ. ಅದು ಕೋಟ್ಯಾಂತರ ಭಕ್ತರ ಒಂದು ಜಾಗ ಅದು. ಈಗ ಅವರನ್ನು ಎಂ ಪಿ ಹೇಗೆ ಮಾಡಿದ್ರು, ಲಕ್ಷಾಂತರ ಜನಗಳು ನಾವು ಕಣ್ಣೀರು ಹಾಕಿ ಇಂಥ ಜಾಗದಲ್ಲಿ ಇಷ್ಟಿಷ್ಟು ಅನ್ಯಾಯಗಳು ಆಗ್ತಾ ಇದೆ ಅಂತ ಹೇಳಿದ ಮೇಲೆ ಅವ್ರನ್ನ ಎಂ ಪಿ ಮಾಡಿದ್ರಲ್ಲ, ಮತ್ತೆ ಮೋದಿನಂತವ್ರು ನಮ್ಗೆ ಹಾಕಬೇಕು. ಸೊ ಹಾಗಾಗಿ ವೈಯಕ್ತಿಕ ದೇಶದಲ್ಲಿ ಮೋದಿ ಅವರು ಕೂಡ ಬಲಿಯಾದ್ರು. ಅಯ್ಯೋ, ವೈಯಕ್ತಿಕ, ನಾನು ಅವತ್ತೇ ಹೇಳಿದ್ದೇನೆ, 1.5 ವರ್ಷದ ಎಲೆಕ್ಷನ್ ಆಗುದು, ಬಿಜೆಪಿ ಸರ್ವನಾಶ ಆಗ್ತದೆ. ಯಾವಾಗ ವೀರೇಂದ್ರ ಹೆಗ್ಡೆ ಅಂತವರನ್ನು ಪಾರ್ಟಿ ಒಳಗೆ ತೆಕೊಂಡ್ರೆ ಬಿಜೆಪಿ ಸರ್ವನಾಶ ಆಗ್ತದೆ. ಕರ್ನಾಟಕದ್ದು ಕತೆ ಮುಗೀತು. ಇದೇ ರೀತಿ ಇದನ್ನೇ ಮುಂದುವರಿಸಿಕೊಂಡು ಹೋದ್ರು ಮುಂದೆ ಅದು ಅಣ್ಣಪ್ಪ ಮಂಜುನಾಥನ್ ಶಾಪ. ಅದು ಮೋದಿ ಅವ್ರಿಗೆ ಗೊತ್ತಿಪ್ಪ, ಅವರೊಂದು ಯೋಗಿ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಗೊತ್ತಿರ್ಬೇಕು ಅದೆಲ್ಲ, ಅದನ್ನು ತಿಳ್ಕೊಳ್ಬೇಕು ಅವರು. ಅದು ಬಿಟ್ಟು ಈ ಪ್ರಕರಣವನ್ನು ಪೂರ್ತಿ ಕ್ಲೀನ್ ಚಿಟ್ ಮಾಡ್ಲಿಕ್ಕೋಸ್ಕರ ಇವರ ಪಾರ್ಟಿ ಒಳಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ಕೊಂಡ್ರಲ್ಲ, ಒಬ್ಬ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಇದ್ದವನನ್ನು. ಇದು ಹಿಂದೂ ಸಮಾಜಕ್ಕೆ ಮಾಡಿದಂಥ ತಪ್ಪಲ್ಲೋ, ಇದು ಅನ್ಯಾಯ ಅಲ್ಲೋ ಇದು. ನಾವು ನಂಬಿ ಬಂದವರಲ್ಲ ಅದನ್ನು. ನಮಗೆ ಇಡೀ ಕಾರ್ಯಕರ್ತರಿಗೆ, ಪಾರ್ಟಿಯಲ್ಲಿದ್ದ ಹಿಂದೂ ಸಮಾಜದ ಬಗ್ಗೆ ಮಾತಾಡುವಂಥ ಕಾರ್ಯಕರ್ತರಿಗೆ ಮಾಡಿದಂಥ ದ್ರೋಹ ಅಲ್ಲೋ ಇದು. ಪಾರ್ಟಿದ್ದು ಬಿಡಿ, ಪಾರ್ಟಿ ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಅದು ಹಿಂದೂ ಸಮಾಜ, ಸನಾತನ ಹಿಂದೂ ಸಮಾಜ ಎಲ್ಲಿ ಹೋಯಿತು ಇಂಥವರನ್ನು ಈ ರಾಜಕೀಯದಲ್ಲಿ ಸೇರಿಸ್ಕೊಂಡು? ಸೊ ಬಿಜೆಪಿಯನ್ನು ಬೆಳ್ತಂಗಡಿಯಲ್ಲಿ ಕಟ್ಟಿದ್ರಿ, ಅದಾದ ಬಳಿಕ ಚುನಾವಣೆ ಟೈಮಲ್ಲಿ ನಿಮ್ಮನ್ನ ಸೈಡ್ ಲೈನ್ ಮಾಡಿದ್ರು. ಈಗ ಬಿಜೆಪಿಯನ್ನ ಟೋಟಲ್ ಆಗಿ ದ್ವೇಷಿಸ್ತಾ ಇದ್ದಾರೆ. ಆ ಪಾಠ ನಾವು ಅವತ್ತೇ ಕಳಿಸಿದ್ದೇವೆ. ನಾನು ಬರಬೇಕಾದ್ರೆ, ನಾನು ಇಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ವಸಂತ ಬಂಗೇರರು ಬಿಜೆಪಿ ಬಿಟ್ಟು JDS ಅಲ್ಲಿದ್ದವರು. ಇಲ್ಲಿ ಯಾರು ಗೆಲ್ಲುವುದಿಲ್ಲ ಅಂತ ಇತ್ತು ನಮ್ಮ ತಾಲೂಕಲ್ಲಿ. ನಾವು ಸಂಘಟನೆಯ ಮುಖಾಂತರ ಇಡೀ ಒಂದು ಸಮಾಜವನ್ನು ಕಟ್ಟಿ ಬೆಳೆಸಿದ್ದೇವೆ. ಅವತ್ತು ಅವರ ತಮ್ಮನನ್ನು ಪ್ರಭಾಕರ ಬಂಗೇರನ್ನು ಬಿಜೆಪಿಯಲ್ಲಿ MLA ಮಾಡಿಸಿದ್ದೇವೆ. ನೆಕ್ಸ್ಟಿನ ಚುನಾವಣೆ ಬಂದಾಗ ಹುಡುಗರೆಲ್ಲ ಹೇಳಿದ್ರು, ನೆಕ್ಸ್ಟಿನ ಇನ್ನು MLA ಸೀಟು ಮಹೇಶಣ್ಣನಿಗೆ ಕೊಡ್ಬೇಕು. ನಾನು ಹೇಳಿದೆ, ರಾಜಕೀಯಕ್ಕೆ ಬರುವುದಿಲ್ಲ ಮಾರ್ರೆ, ರಾಜಕೀಯಕ್ಕೆ ಬರುವುದಿಲ್ಲ. ನಂದು ಏನಿದ್ರೆ ಹಿಂದೂ ಜಾಗರಣ ವೇದಿಕೆ, ಎಲ್ಲ ಮನೆಗಳಲ್ಲಿ ಒಂದೊಂದು ಪೋಸ್ಟರ್ ಬೀಳಬೇಕು, ಹಿಂದೂ ಜಾಗರಣ ವೇದಿಕೆ ಎಲ್ಲ ಬಾಗಿಲಲ್ಲಿ ಸ್ಟಿಕ್ಕರ್ ಇರಬೇಕು, ಅಂಟಿಸ್ಬೇಕು. ಈ ರೀತಿಯ ಕಾರ್ಯಕ್ರಮ ಎಲ್ಲ ಮನೆ ಹಿಂದುತ್ವದ್ದಾಗಬೇಕು. ಆದ್ರೆ ಅದೇ ಜಾಗರಣ ವೇದಿಕೆಯಿಂದ ತಾವು ತಮ್ಮನ್ನ ಹೊರಗೆ ಹಾಕಿದ್ರು. ಈಗ ಮತ್ತೆ ಯಾಕೆ ಅದೇ ಬೋರ್ಡ್ ಹಿಂದೂ ಜಾಗರಣ ವೇದಿಕೆ? ಇಂದಿಗೆ ಜಾಗರಣ ವೇದಿಕೆ ಬೋರ್ಡ್ ಅಲ್ಲ, ನಮ್ದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಅದು ರಾಷ್ಟ್ರಾದ್ಯಂತ ಇದೆಯಾ? ಹಾಗಾದ್ರೆ ರಾಷ್ಟ್ರಾದ್ಯಂತ ಇದೆಯಾ? ಇದೆ. ಬರೀ ಬೆಳ್ತಂಗಡಿಗೆ ಮಾತ್ರ ಸೀಮಿತವಾಗಿದೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಯಾರು ಹೇಳಿದ್ದು? ಇಡೀ ರಾಷ್ಟ್ರಾದ್ಯಂತ ಅದು ವ್ಯಾಪಕವಾಗಿ ಹರಡಿದೆ. ಖಂಡಿತ. ಮಹೇಶ್ ತಿಮರೆಡ್ಡಿ ಅವರು ಬೇಕಾದ್ರೆ ಅಮೆರಿಕದಲ್ಲಿ ಬೇಕಾದ್ರೆ ತೋರಿಸ್ತೇನೆ ರಾಷ್ಟ್ರೀಯ ಜಾಗರಣ ವೇದಿಕೆಯನ್ನು. ಯಾರು ಹೇಳಿದವರು ಇದನ್ನು? ಮಹೇಶ್ ತಿಮರೆಡ್ಡಿ ಅವರು ಹಿಂದೂ ಜಾಗರಣೆಯಿಂದ ಹೊರಗೆ ಬಂದ ತಕ್ಷಣ ತಾನು ಒಂದು ಸಂಘಟನೆಯನ್ನು ಕಟ್ಟಿಕೊಳ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಬೆಳ್ತಂಗಡಿಗೆ ಸೀಮಿತವಾಗಿ ಮಾತ್ರ. ಖಂಡಿತ ಅಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೇನೋ RSS ಅಂಡರ್ ಅಲ್ಲಿ ಇರೋದು ಹಿಂದೂ ಜಾಗರಣ ವೇದಿಕೆ, ಆ ಹೆಸರನ್ನು ನೀವು ಬಿಡ್ಬೇಕು ಅಂತ ಹೇಳಿದ್ರೆ ಕಟ್ಟಿದ್ದು ನಾವು. ನೀವು ಬೇಕಾದಾಗೆ ದುಡಿಸ್ಕೊಂಡು ನಮ್ಮನ್ನು ಒಡಿಸ್ಕೊಂಡು ಏನೇನೋ ಮಾಡಿಸಿ ಜೈಲಿಗೆಲ್ಲ ಕಳಿಸುವಂತ ಕೆಲಸಗಳನ್ನು ಮಾಡಿಸಿ ಲಾಸ್ಟಿಗೆ ನಿಮ್ಗೆ ಬೇಡ ಅಂತ ಹೇಳುವಾಗ ತೆಗೆದು ಬಿಸಾಡ್ಲಿಕ್ಕೆ ನಾವೇನು ಬಾಕಿಯವರಾಗೆ ಅಲ್ಲ. ನಿಮ್ಗಿಂತ ದೊಡ್ಡ ಸಂಘಟನೆ ಮಾಡ್ತೇನೆ, ಅದಕ್ಕೆ ರಾಷ್ಟ್ರೀಯ ಜಾಗರಣ ವೇದಿಕೆ ಮಾಡಿದೆ ನಾನು ಯಾರನ್ನು ಬಿಡುವವನಲ್ಲ. ತಪ್ಪು ಮಾಡಿದ, ಧರ್ಮ ತಪ್ಪಿದ್ರೆ, ಸತ್ಯವನ್ನು ಬಿಟ್ರೆ ಎಷ್ಟು ದೊಡ್ಡ ವ್ಯಕ್ತಿಯನ್ನು ಬೇಕಾದ್ರೆ ಪ್ರಶ್ನೆ ಮಾಡ್ತೇನೆ. ಅದು RSS ಇರಲಿ, ಯಾರು ಬೇಕಾದ್ರೆ ಇರಲಿ, ನಮ್ಗೇನು ಹೊಟ್ಟೆಗೆ ಊಟ ಕೊಡ್ತಾರೆ ಇವರೆಲ್ಲ. ನಾವು ಕೆಲಸ ಮಾಡೋದು, ನಾವು ತಿನ್ನೋದು, ನಾವು ದುಡಿಯುವುದು. ಸೊ ನಾನು ಅಂತ ಹೇಳಿ ಈಗ ಎಲ್ಲವೂ ಕೂಡ ಮುಳುವಾಯ್ತಾ ಅಂತ ತಿಮರೆಡ್ಡಿ ಅವರಿಗೆ? ಆಗ್ಲಿ ಅಪ್ಪ, ಸತ್ಯವೇ ಮುಳ್ಳು. ಹಾಗಾದ್ರೆ ನಾನು ಈ ಜಗತ್ತಿನಲ್ಲಿ, ಈ ಹೊತ್ತಿನಲ್ಲಿ, ಈ ಆಧುನಿಕ ಯುಗದಲ್ಲಿ ಸತ್ಯ ಹೇಳಿದವ ಸತ್ಯ ಹೋದ, ಅನ್ಯಾಯ ಮಾಡಿದವ ಮಾತ್ರ ಅನ್ನ ತಿನ್ನುವಂಥದ್ದು ಈ ಕಾಲದಲ್ಲಿ. ನೋಡ್ತಿದ್ದೀರಲ್ಲ ನೀವು, ಮಾಧ್ಯಮದವ್ರು ನೋಡುದಿಲ್ಲ ನೀವು? ಸತ್ಯ ಹೇಳಿದವನಿಗೆ ಎಲ್ಲಿಯಾದ್ರೂ ನ್ಯಾಯ ಇದೆಯಾ? ನಾವು 11 ವರ್ಷದಿಂದ ಸತ್ಯ ಹೇಳ್ತಾ ಬರ್ತಾ ಇದ್ದೇವೆ ಒಂದೇ ಪ್ರಕರಣದಲ್ಲಿ. ಬಿಡಿ, ಬಾಕಿದ್ದು ನನ್ನ ಜೀವನದ 55 ವರ್ಷದಲ್ಲಿ ಬಾಕಿದ್ದೆಲ್ಲ ಬಿಡಿ, ಖಾಲಿ ಸತ್ಯದ ಪರವಾಗಿ ಮಾತನಾಡಿದ್ದನ್ನೇ ಇದನ್ನೇ ನೋಡಿ, ಸೌಜನ್ಯನ ಪರವಾದ ಹೋರಾಟವನ್ನೇ ನೋಡಿ. ಎಲ್ಲಿದೆ ನ್ಯಾಯ? ಸತ್ಯ ಇದೆಯಾ? ಸತ್ಯ ಹೋಗ್ತಾ ಇದ್ದೇವೆ ನಾವು. ಏನೋ ತೋಲ್ಬಲ ರಟ್ಟೆ ಬಲ ಗಟ್ಟಿ ಇದೆ, ಇವತ್ತು ಬದುಕಿದ್ದೇವೆ ನಾವು. ಇಲ್ಲಾದ್ರೆ ಇದೇ ಗಿರಾಕಿಗಳು ನಮ್ಮನ್ನು ಕೊಂದು ಬಿಸಾಡುದಿಲ್ವಾ? ನಿಮ್ಮಂತ ಎಷ್ಟೋ ಮಾಧ್ಯಮದವರನ್ನು ಮುಗಿಸಿದವರು ಅವರು.
ನಿಮ್ಮಂಥ ಮಾಧ್ಯಮದವರನ್ನು ಮುಗಿಸಿದವರು. ಇವತ್ತು BJPಯಲ್ಲಿದ್ದಾರೆ, ನಾಳೆ ಕಾಂಗ್ರೆಸ್, ನಾಳೆ SDP ಗೆದ್ರೆ ಅವರೊಟ್ಟಿಗೆ ಇರ್ತಾರೆ, ನಾಳ್ದು ಕಮ್ಯುನಿಸ್ಟ್ ಬಂದರೆ ಅವರೊಟ್ಟಿಗೆ ಇರ್ತಾರೆ, ಅವ್ರಿಗೆಲ್ಲರೂ ಇರ್ತಾರೆ. ನಮ್ಗೆ ಯಾರು ಇರ್ತಾರೆ? ಖಾಲಿ ಹಿಂದೂ ಸಮಾಜ ಮಾತ್ರ. ಆ ಹಿಂದೂ ಸಮಾಜವನ್ನು ನಂಬಿ ಬಂದವರು, ಆ ಒಂದು ನಂಬಿ ಬಂದವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು ಇವತ್ತು. ಅದಕ್ಕೆ BJP ಅಂತ ಹೇಳಿ ಅಲ್ಲ, ಅದರಲ್ಲಿ ಇರುವಂಥ ಕೆಟಗರಿ ಇಲ್ಲದ ಜನಗಳಿದ್ದಾರಲ್ಲ ಪಾರ್ಟಿ ಒಳಗಡೆ, ವಸ್ತು ಎಲ್ಲೆಲ್ಲಿಂದ ಇದು ಅಡಾಪ್ಟ್ ಮಾಡ್ಕೊಳ್ತಿದ್ದಾರಲ್ಲ, ಯಾವುದೇ ಸಂಘಟನೆಯಲ್ಲಿ ಕೆಲಸ ಮಾಡದೆ, ಯಾವುದೇ ಧರ್ಮಕ್ಕೋಸ್ಕರ ಒಂದು ಪ್ರಚಾರಕ್ಕೆ ಇಲ್ಲದೆ ಇರುವಂಥ ವ್ಯಕ್ತಿಗಳು, ಹೊಸದಾಗಿ ದುಡ್ಡಿದೆ ಅಂತ ಹೇಳಿ ಯಾರು ಅಲ್ಲಿ ಫಂಡಿಂಗ್ ಮಾಡ್ತಾರೆ ಅಂತ ಹೇಳಿ ಯಾರ್ದೋ ಒಂದು ಇದಕ್ಕೆ ಓಲೈಸ್ಕೊಳ್ಳಿಕ್ಕೋಸ್ಕರ, ದೊಡ್ಡ ಜನಗಳನ್ನು ಓಲೈಸ್ಕೊಳ್ಳಿಕ್ಕೋಸ್ಕರ ಸೀಟು ಕೊಡ್ತಾರಲ್ಲ, ಇದೆಲ್ಲ ತಪ್ಪು ಅಂತ ಹೇಳುವಂತ. ಅದಕ್ಕೆ ನಾನು ಹೇಳುದು, ನಾನು BJPಗೆ ಅದಕ್ಕೆ ವಿರೋಧ. ನಿಮ್ಮನ್ನು ನಂಬಿದ್ದೇಗೆ? ಇದು ಹಿಂದೂ ಸಮಾಜದ ಒಂದು ಆಧಾರ ಸ್ತಂಭ ಯಾವುದು BJP ಅಂತ ಹೇಳಿ. ಇವತ್ತೇನಾಗಿದೆ, ಹಿಂದೂ ಸಮಾಜದ ಅವನತಿ ಆಗ್ತುಂಟು ಅವರಿಂದ. ನಮ್ಮಂತವರು ಮನಸ್ಸು ಹೊಡಿತಾರೆ. ಏನ್ ತಪ್ಪು ಮಾಡಿದ್ದೇವೆ ನಾವು ಹಿಂದೂ ಸಮಾಜಕ್ಕೆ? ತೋರಿಸಲಿ, ಒಂದಾದ ಉದಾಹರಣೆ ತೋರಿಸಿ. ಹಿಂದೂ ಸಮಾಜದ ವಿರುದ್ಧವಾಗಿ ನಾವು ಓದಂತ ಒಂದು ಘಟನೆಗಳನ್ನು ತೋರಿಸಿ ಇವರು. ಸೊ ಅದಕ್ಕೋಸ್ಕರ ಕೇಸರಿ ಶಾಲ್ ಬಿಡ್ತೀರಾ, ಕೇಸರಿ ಪಂಚೆಯನ್ನು ಕೂಡ ಬಿಡ್ತೀರಾ. ಈಗ ವೈಟ್ ಅಂಡ್ ವೈಟ್. ಕೇಸರಿ ಏನು? ಕೇಸರಿ ಅಂದ್ರೆ ಏನು? ಬಿಳಿ ಅಂದ್ರೆ ಏನು? BJPಯಲ್ಲಿ ಇರುವಾಗ ಕೇಸರಿ ಇದಾದ್ರೆ ಕೊಳಕಾಗಾದ್ರೆ, ಬಿಳಿ ಅಂದ್ರೆ ಕೊಳಕಾಗಾದ್ರೆ, ಕೇಸರಿ ಕೇಸರಿ ಅಂದ್ರೆ ಏನು? ಜಾಗರಣ ವೇದಿಕೆಯಲ್ಲಿರುವಾಗ ಕೇಸರಿ ನನ್ನ ಬ್ರ್ಯಾಂಡ್ ಅದು. ಇವತ್ತಿಗೇನು ಬಿಳಿ ಶರ್ಟು, ಕೇಸರಿ ಪಂಚೆ, ಕೇಸರಿ ಸಾಲು ನನ್ನ ಬ್ರ್ಯಾಂಡ್ ಅದು. ನಾನು ಅದನ್ನು ಇಡೀ ದಕ್ಷಿಣ ಕನ್ನಡ ಬಿಡ್ಲಿ, ಈಗ ಎಲ್ಲೆಲ್ಲಿ ಭಜನೆಗಳೆಲ್ಲ ಆಗ್ತದೆ ಅದನ್ನು ಪ್ರಾರಂಭ ಮಾಡಿದ್ದೆ ನಾನು. ಇವತ್ತು ಯಾಕೆ ನಿಲ್ಸಿದ್ದೇನೆ ಗೊತ್ತಾ? ಆ ಸಂದರ್ಭದಲ್ಲಿ ನಾವು ಹೇಳ್ತಾರಲ್ಲ, ನಮ್ಮನ್ನೆಲ್ಲ ಕುದುರೆಗೆ ಇದು ಕಟ್ಟಿ ಬಿಟ್ಟಾಗೆ, ಏನು ಹೇಳ್ತಾರೆ ಅದಕ್ಕೆ, ಕಣ್ಣಿಗೆ ರೇಸಲ್ಲಿ ಬಿಡ್ತಾರಲ್ಲ, ಹಾಗೆ ನಮ್ಮನ್ನು ಹಿಂದುತ್ವ ಹಿಂದುತ್ವ ಕೇಸರಿ ಅಂದ್ರೆ ಹಿಂದೂ. ಆ ಕೇಸರಿಯ ಶಬ್ದದ ಅರ್ಥವೇ ನಮಗೆ ಗೊತ್ತಿರಲಿಲ್ಲ, ಅರ್ಥವೇ ಗೊತ್ತಿರಲಿಲ್ಲ ಕೇಸರಿ ಅಂದ್ರೆ ಏನು ಅಂತೇಳಿ. ಕೇಸರಿ ಅಂದ್ರೆ ನಮ್ಮ ದೇವರದು. ನಾವು ಹೋರಾಟ ಮಾಡ್ತೇವೆ, ಒಂದಷ್ಟು ಜನರಿಗೆ ಬೈತೇವೆ, ಬಾರಲ್ಲಿ ಹೋಗಿ ಕೂತ್ಕೊಳ್ತೇವೆ, ಕೋಳಿ ಅಂಕಕ್ಕೆ ಅದನ್ನೇ, ಮಾಂಸ ಕಡಿಯುವಾಗ ಅದನ್ನೇ, ವ್ಯಭಿಚಾರ ಮಾಡುವಾಗ ಅದನ್ನೇ ಉಪಯೋಗ ಮಾಡೋದು. ಈಗ ನೋಡ್ತಿರಲ್ಲ ನೀವು TV ಮಾಧ್ಯಮಗಳಲ್ಲಿ, ನೋಡೋದಿಲ್ವಾ? ಇದನ್ನು ಕೇಸರಿ ಅಂತ ಹೇಳಿದ್ರೆ ಅದು ಏನದು? ನಮ್ಮ ಭಗಧ್ವಜ ಅದು. ಅದಕ್ಕೆ ಮರ್ಯಾದೆಯನ್ನು ಕೊಡಬೇಕು. ನಮ್ಮಂಥವ್ರು ಈ ಹೋರಾಟ ಮಾಡೋರು ಎಲ್ಲಿ ಏನು ಬೇಕಾದ್ರೆ ಮಾಡಲಿಕ್ಕೂ ಸಾಕು. ನಾವು ಇಂಥ ಒಂದು ನಮ್ಮ ದೇವರ ಒಂದು ಬಟ್ಟೆಯನ್ನು ಹಾಕೊಂಡು ನಾವು ಮಾಡಬಾರ್ದು. ಅದಕ್ಕೋಸ್ಕರ ನಾವು ಎಷ್ಟು ಆ ಬಟ್ಟೆ ಹಾಕಿಕೊಳ್ಳೋರು ಎಷ್ಟು ಒಂದು ಸತ್ಯವಾಗಿ ಧರ್ಮಿಷ್ಠನಾಗಿರ್ತಾನೋ ಅವನಿಗೆ ಮಾತ್ರ ಹಾಕ್ಲಿಕ್ಕೆ. ನಾವು ಹಾಕ್ಬಾರ್ದು ಅಂತ ಹೇಳಿ ಇಲ್ಲ, ನಾನು ಹಾಕೋದಿಲ್ಲ. ಯಾಕೆ ಅದನ್ನು ತಂದು ಸುಮ್ಮನೆ ಮಾರ್ಗಕ್ಕೆ ತಂದು ನಾವು ಹಾಕ್ಬೇಕು ಅದನ್ನು? ಆ ಕೇಸರಿಯನ್ನು ನಮ್ಮ ಒಂದು ಇದರಲ್ಲಿ ದೇಹದೊಳಗೆ ಇಡುವಂಥ, ಒಂದು ಮನಸ್ಸಿನಲ್ಲಿ ಇಡುವಂಥ, ನಮ್ಮ ದೇವರ ಸ್ಥಾನದಲ್ಲಿರುವಂಥ ಶಕ್ತಿ ಅದು. ಅಲ್ಲ, ಜಾಗರಣ ವೇದಿಕೆಯಲ್ಲಿ ಮತ್ತು BJPಯಲ್ಲಿ ಇರುವಾಗ ಅದು ಯಾವುದು ಕೂಡ ಗೊತ್ತಾಗ್ಲಿಲ್ಲ. ಅವಾಗ ಕೇಸರಿ ಧರಿಸಿಕೊಂಡೇ ಪ್ರತಿಯೊಂದು ಹೋರಾಟ ಕೂಡ ಹೋಗ್ತಾ ಇತ್ತು. ಕೇಸರಿ ಮಾಡಿದ ತಕ್ಷಣ ಹೋರಾಟ. ಈಗ ಹೋರಾಟ ಮಾಡೋದಿಲ್ವ ನಾವು? ಬಿಳಿ ಪಂಚೆ ಇದ್ರೆ ಏನು ಹೋರಾಟ ಮಾಡೋದಿಲ್ವಾ? ಧ್ವನಿ ಅಡಗಿದೆ. ಈಗ ಯಾಕೆ ಅಡಗಿದೆ? ಅಡಗಿಸಿದವರು ಯಾರು ಅನ್ನೋದು ಈಗ ಹೊರಗೆ ಬರಬೇಕು. ಖಂಡಿತ ಅಡಗಿಸಿದವರು ಇದ್ದಾರೆ, ನಿಮಗೆ ಕಾಣೋದಿಲ್ವಾ? ಕಾಣ್ತದಲ್ಲ, ಕಣ್ಣ ಎದುರುಗಡೆ ಇದ್ದಾರೆ ಅಡಗಿಸಿದವರು. ಅಡಗಿಸ್ಲಿಕ್ಕೆ ನೋಡಿದವರು. ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು 25 ವರ್ಷ ಬೇಕಾದ್ರೆ ನಾವು ಎಷ್ಟು ಜನರು ಬೇಕಾದ್ರೆ ನೋಡುವ ತಾಕತ್ತಿದೆ ನಮಗೆ. ಆದರೆ ನಮ್ಮ ಒಳಗಡೆನೇ ತಾಗಿಸಿ ಹಾಕುವಂಥ ಕೆಲಸಗಳಾಗ್ತದೆ ಇವತ್ತು. ಹಿಂದೂ ಸಮಾಜವನ್ನೇ ಒಡೆದು ಹಿಂದೂ ಸಮಾಜದ ಮೇಲೆ ಕಟ್ಟಿ, ಇವತ್ತು ಧರ್ಮ ಅಂತ ಹೇಳಿದ್ರೆ ಅದಲ್ಲ, ಇವತ್ತು ಅವನು ಬದುಕುವುದು ಧರ್ಮ ಆಗಿದೆ. ಯಾರನ್ನು ಬೇಕಾದ್ರೆ ಹಿಂದೂ ಸಮಾಜದಲ್ಲಿ ಇದ್ದುಕೊಂಡು ಹಿಂದೂ ಸಮಾಜವನ್ನೇ ಹಾಳು ಮಾಡಿಕೊಂಡು ಹಿಂದೂ ಸಮಾಜದ ಮೇಲೆ ಎತ್ತಿ ಕಟ್ಟಿ ಹಾಳು ಮಾಡುವಂಥದ್ದು. ಇವತ್ತು ಹಿಂದೂ ಧರ್ಮ ಅಂತ ಎಲ್ಲಿದೆ ಸಂಘಟನೆಗಳು? ಒಂದು ಸಲ ತೋರಿಸಿ ನೀವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಸಂಘಟನೆಗಳು BJPಯ ಅಧಿಕಾರಕ್ಕೆ ಬರುವ ತನಕ ಇದ್ದವಲ್ಲ, ಈಗ ಎಲ್ಲಿದ್ದಾವೆ ಆ ಸಂಘಟನೆಗಳು? ಒಂದ್ಸಲ ತೋರಿಸಿ ನೀವು. ಎಲ್ಲಿ ಹಿಂದೂ ಸಮಾಜೋತ್ಸವ ನಡೀತಿದೆ? ಎಲ್ಲಿ ಗೋಹತ್ಯೆಯ ಬಗ್ಗೆ ಹೋರಾಟ ನಡೀತಿದೆ? ಎಲ್ಲಿ ಲವ್ ಜೇಹದ ಬಗ್ಗೆ ಹೋರಾಟಗಳು ಎಲ್ಲಿ ನಡೀತಿದೆ? ಅಧಿಕಾರಕ್ಕೆ ಬರುವವರೆಗೆ ಮಾತ್ರ, ಮತ್ತೆ ಇಲ್ಲ. ಅದೆಲ್ಲ ಇದೆಲ್ಲ ಬಿಸ್ನೆಸ್ ಇದು. ಸೊ ಹಾಗಾದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಇದೆಲ್ಲದಕ್ಕೂ ಕೂಡ ವಿರುದ್ಧವಾಗಿದೆಯಾ? ಗೊತ್ತಿಲ್ಲ ನಮಗೆ.
ಲಹು ಜಿಹಾದ್ ಅಥವಾ ಬಿಜೆಪಿ ಆಡಳಿತದಲ್ಲಿದ್ದಂತ ಎಲ್ಲಾ ಕಾಯ್ದೆಗಳನ್ನು ನೋಡಿ, ವಾಪಸ್ ಏನು ಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾಡ್ತಾರ, ಏನು ಬಿಜೆಪಿ, ನಮ್ದು ಅಜೆಂಡವೇ ಅದಲ್ಲ. ನಮ್ದು ಒಂದೇ ಧರ್ಮದ ಅಜೆಂಡಾ ಇರುವಂತದ್ದು. ಯಾರು ಗೆಲ್ತಾರೆ ಬರ್ತಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಒಂದು 10 ದಿವಸ 15 ದಿವಸದೊಂದು ಕ್ಯಾಂಪೇನ್, ಓಕೆ, ಅಷ್ಟು ಮಾತ್ರ ಬಿಟ್ರೆ ಅದ್ರ ಒಳಗಡೆ ನಾವೆಲ್ಲ ಅದಕ್ಕೆ ತಲೆ ಹಾಕ್ಲಿಕ್ಕೆ ಹೋಗುದಿಲ್ಲ. ಇನ್ನು ಬಿಜೆಪಿ ಅವನಿಗೆ ಏನ್ ಸಾಯ್ತಾನೋ, ಕಾಂಗ್ರೆಸ್ನವ್ನು ಏನು ಮಾಡ್ತಾನೋ, ಅದು ನಮ್ಗೆ ಬಿಟ್ಟ ವಿಚಾರವೇ ಅಲ್ಲ. ಅವ್ರು ಏನ್ ಬೇಕಾದ್ರೆ ಓಡ್ಕೊಂಡು ಸಾಯ್ಲಿ, ನಮ್ಮ ವಿಚಾರ ಅಲ್ಲ ಅದು. ನಮ್ದು ಒಂದೇ ಧರ್ಮ, ಸನಾತನವಾದಂತ ಹಿಂದೂ ಧರ್ಮಕ್ಕೆ ಯಾವುದೇ ಬಿಜೆಪಿ ಅವನಿರ್ಲಿ ಯಾರಿಗೆ ದತ್ತು ಕೊಡ್ಲಿಲ್ಲ ಇದನ್ನು, ಯಾವುದೇ ಕಾಂಗ್ರೆಸ್ನವನಿಗೆ ದತ್ತು ಕೊಡ್ಲಿಲ್ಲ ಇದನ್ನು. ನಮ್ಮ ಪರಂಪರೆ ಅದು. ಸನಾತನ ಹಿಂದೂ ಧರ್ಮದ ಏನು ವಿಚಾರಧಾರೆಗಳಿದ್ದಾವ ಅದರ ಮೇಲೆ ಯಾರು ಧಕ್ಕೆ ಮಾಡಿದ್ರು ಅವರ ವಿರುದ್ಧ ನಮ್ದು ಹೋರಾಟ ನಿತ್ಯ ನಿರಂತರ. ಓಕೆ, ಜಾಗರಣ ವೇದಿಕೆಯಿಂದ ಹೊರಗೆ ಬರ್ತೀರಾ, ರಾಷ್ಟ್ರೀಯ ಜಾಗರಣ ವೇದಿಕೆ ಸ್ಥಾಪಿಸ್ತೀರಾ, ಬಿಜೆಪಿಯಿಂದ ಹೊರಗೆ ಬರ್ತೀರಾ, ಕಾಂಗ್ರೆಸ್ನ ಪರವಾಗಿ ಒಲವು ರೀತಿಯಲ್ಲಿ ತೋರಿಸ್ತೀರಾ. ಈಗ ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕೋಸ್ಕರ ಸ್ವಯಂ ಘೋಷಿತ ಧರ್ಮಾಧಿಕಾರಿಗಳಾಗ್ತಾ ಇದ್ದೀರಾ. ವೈಯಕ್ತಿಕ ದ್ವೇಷ ಅಂದ್ರೆ ಏನು, ನನಗೆ ಅದರ ಪದದ ಅರ್ಥ ಗೊತ್ತಿಲ್ಲ. ಸೊ ಧರ್ಮಸ್ಥಳದಲ್ಲಿ ಇನ್ನೊಂದು ಧರ್ಮಾಧಿಕಾರಿ ಆಗುವಂತ ಛಾಯೆ ಇದೆ ತಿಮ್ಮರೆಡ್ಡಿ ಅವರಲ್ಲಿ. ಧರ್ಮಸ್ಥಳ ಅವ್ರದ್ದೇ ಅಲ್ವಾ? ಅಲ್ಲ, ಆ ಪ್ರದೇಶದಲ್ಲಿ, ನಿಯರೆಸ್ಟ್ ಪ್ರದೇಶದಲ್ಲಿ ನಾನು ಕೂಡ ಸ್ವಯಂ ಘೋಷಿತ ಒಂದು ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಪಟ್ಟ, ಈಗ ನೀವು ಧರ್ಮಾಧಿಕಾರಿ ಅಂತ ಹೇಳ್ತೀರಲ್ಲ, ಯಾರು ನಿಮ್ಮಲ್ಲಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿ ಆಗಿದ್ದಕ್ಕೆ ಏನಾದ್ರು ದಾಖಲೆ ಉಂಟಾ? ಕೊಡಿ ನೋಡುವ. ನೀವೀಗ ನನ್ನನ್ನು ಪ್ರಶ್ನೆ ಮಾಡಿದ್ದೀರಿ, ಧರ್ಮಾಧಿಕಾರಿಯ ಎದುರುಗಡೆ ಧರ್ಮಾಧಿಕಾರಿ ಆಗ್ತಾ ಇದ್ದೀರಿ ನೀವು ಅಂತ ಹೇಳಿ. ನಾನು ಮುಂದಕ್ಕೆ ದಾಖಲೆ ಕೊಡ್ತೇನೆ ಯಾವ ರೀತಿಯಲ್ಲಿ ಧರ್ಮಾಧಿಕಾರಿ ಆಗ್ತೇನೆ ಅಂತ. ಅದು ಮತ್ತಿನ ವಿಷಯ. ಆದ್ಮೇಲೆ ಆಗುದು ಬಿಡಿ, ಆದ್ಮೇಲೆ ಇದ್ದ ವಿಷಯ. ಈಗ ಧರ್ಮಾಧಿಕಾರಿ ಅನ್ನೋದಕ್ಕೆ ಏನು ದಾಖಲೆ ನಿಮ್ಮ ಹತ್ರ ಇದೆ? ನಂದು ಪ್ರಶ್ನೆ ಅದು. ಹಾಗೆ ಅಲ್ಲ, ಪ್ರಶ್ನೆ ಇದೆ. ಅವರು ಧರ್ಮಾಧಿಕಾರಿ ಆಗಿದ್ದಕ್ಕೆ ಏನು ದಾಖಲೆ ಇದೆಪ್ಪ? ನಾನು ಒಂದು ಹಿಂದೂ ಸಮಾಜದಲ್ಲಿ ಹುಟ್ಟಿದವ, ನನಗೆ ಧರ್ಮಾಧಿಕಾರಿ ಆಗ್ಲಿಕ್ಕೆ ಅರ್ಹತೆ ಇದೆ, ನಾನು ಒಪ್ಕೊಳ್ತೇನೆ, ಅದನ್ನು ಹೆಮ್ಮೆಯಿಂದ ಒಪ್ಕೊಳ್ತೇನೆ. ಅವರು ಹೇಗೆ ಧರ್ಮ ಅಂತ ಇರುವುದು ಯಾವುದು? ಸನಾತನವಾದ ಹಿಂದೂ ಧರ್ಮ ಮಾತ್ರ ಇರುವುದು. ಇದನ್ನು ಒಪ್ಕೊಳ್ತೀರ ನೀವು? ಅದು ಬಿಟ್ಟು ಬೇರೆ ಯಾವುದೋ ಧರ್ಮಗಳಿದ್ದಾವ? ಮತ ಮತ್ತು ಪಂಥಗಳು ಖಂಡಿತ ಇರುವಂಥದ್ದು. ಧರ್ಮ ಇದ್ರೆ ಸನಾತನ ಹಿಂದೂ ಧರ್ಮ ಒಂದೇ ಧರ್ಮ ಇರುವಂಥದ್ದು, ಎಲ್ಲ ಧರ್ಮಗಳಲ್ಲ. ಮತಗಳು ಪಂಥಗಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುಕೊಂಡವು. ಅದು ಹಿಂದೂ ಸಮಾಜದಿಂದ ಹೊಡೆದೋದಂಥ ಒಂದೊಂದು ಪಂಥಗಳು, ಪಂಥಿಗಳು. ಅದು ಬಿಡಿ, ಸನಾತನ ಹಿಂದೂ ಧರ್ಮದಲ್ಲಿ ಧರ್ಮಾಧಿಕಾರಿ ಅಂತ ಹೇಳಿ ಬರಬೇಕಾದ್ರೆ ಹಾಗಾದ್ರೆ ಇಲ್ಲಿ ಧರ್ಮಾಧಿಕಾರಿ ಪಟ್ಟ ಅಲಂಕರಿಸಿಕೊಂಡಿದ್ದವರು ಯಾರು? ಯಾರು ಅವರಿಗೆ ಪಟ್ಟ ಕೊಟ್ಟದ್ದು? ಅದು ಬೇಕಲ್ಲ. ಅದನ್ನು ನೀವು ದಾಖಲೆ ಹುಡುಕಬೇಕು. ನಾವು ಹುಡುಕ್ತೇವೆ. ತಿಮ್ಮರೆಡ್ಡಿ ಅವರಿಗೆ ಯಾವುದೇ ಅವಕಾಶಗಳಿರಲಿಲ್ಲ, ಎಲ್ಲ ಕಡೆಯೂ ಕೂಡ ಸೈಲೆಂಟ್ ಆಗಿದ್ರು. ಸೊ ಸಂತೋಷ್ ಅನ್ನುವಂಥ ವ್ಯಕ್ತಿಯ ಏನು ರಿಲೀಸ್ ಆಗುತ್ತೆ, ಆಮೇಲೆ ಮತ್ತೊಮ್ಮೆ ಹೇಳ್ತಾರೆ. ಖಂಡಿತ ಇಲ್ಲ, ಕಾನೂನಿನ ಭಾಗ. ಕಾನೂನು ಹೊಂದಿಕೊಂಡೆ ನಾವು ನೋಡಿ ಹೋರಾಟ. CBI ಅನ್ನು ಒಂದು ಹಂತದಲ್ಲಿ ನಾವು ಅದನ್ನು CBI ಹೋರಾಟ ಅಂತ ಹೇಳಿ ಅಲ್ಲ, ಸುಪ್ರೀಂ ಕೋರ್ಟಿನ ಇದೇ ರೀತಿ ಮಾಡ್ತಾರೆ ಗೊತ್ತು ನಮಗೆ. CBI 100ಕ್ಕೂ 100 ಈ ಪ್ರಕರಣವನ್ನು ಮುಚ್ಚಿ ನುಂಗಿ ನೀರು ಕೊಡಿತದೆ. ಈ ರಾಜಕೀಯ ವ್ಯಕ್ತಿಗಳು, ಈ ಧರ್ಮಾಧಿಕಾರಿ ಅನ್ನುವಂಥ ವ್ಯಕ್ತಿಗಳಿಂದ ಇದಕ್ಕೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ. ಇದು ಕೇಸು ನಡೆಯುವುದಿಲ್ಲ ಅಂತ ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ನಾವು ಕೇಳಿದ್ದೇನು, ಪ್ರಜಾಪ್ರಭುತ್ವ ವೇದಿಕೆ ಸೌಜನ್ಯನ ಹೋರಾಟಕ್ಕೆ ಸ್ಥಾಪಿತವಾದಂಥ ವೇದಿಕೆ ಅದು. ಆ ವೇದಿಕೆಯಿಂದ ನಮ್ಮ ಒಕ್ಕೊರಳ ಬೇಡಿಕೆ ಏನಿದ್ದದ್ದು, ಸುಪ್ರೀಂ ಕೋರ್ಟಿನ ಸುಪಾರ್ದಿಯಲ್ಲಿಯೇ ಈ ತನಿಖೆ ನಡಿಬೇಕು ಅಂತ ಹೇಳಿ ಎಲ್ಲಿ ಮಾಡಿದ್ರು? CBIಗೆ ಕೊಟ್ಟರು. CBIಗೆ ಕೊಟ್ಟ ಮೇಲೆ ನಾವೊಂದು ಇನ್ನು ಮುಂದಕ್ಕೆ ಹೋರಾಟವನ್ನು ಮಾಡಿದರೆ ಹೇಗಿರುತ್ತೆ? CBI ತನಿಖೆ ವಿರುದ್ಧವಾಗಿಯೂ ಕೂಡ ಹಲವು ಬಾರಿ ಧ್ವನಿ ಎತ್ತಿದ್ದೀರಿ. ನಮಗೆ ಗೊತ್ತಿದೆ ಅಲ್ಲ ಸ್ವಾಮಿ, ಎಲ್ಲೆಲ್ಲಿ ಏನಾಗಿದೆ, CBI ಕೋರ್ಟಿನಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ. ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೇನೆ, ಎಷ್ಟೋ ಕೇಸುಗಳನ್ನು ನ್ಯಾಯ ಸಿಗದೆ ಮುಚ್ಚಿಸಿ ಹಾಕಿದಂಥ ಪ್ರಕರಣಗಳನ್ನು CBIಯಲ್ಲಿ ನಡೆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ CBI ತನಿಖೆ ಸರಿಯಲ್ಲ, 100ಕ್ಕೂ 100 ಸರಿ ಇಲ್ಲ. CBI ಇಲ್ಲ, COD ಇಲ್ಲ, ಪೊಲೀಸ್ ಇಲಾಖೆ ಇಲ್ಲ. ಒಂದು ವೇಳೆ ಮಹೇಶ್ ನೀವು ತನಿಖೆ ಮಾಡಿ ಅಂತ ಏನಾದರೂ ಸರ್ಕಾರ ಪರ್ಮಿಷನ್ ಕೊಡ್ತಿದ್ರೆ ಇವತ್ತು ಆ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರಿದ್ದಾರಂತ ಹೇಳಿ ಅಲ್ಲ, ಸುಮಾರು ಪದ್ಮಲತಲ ಕೊಲೆ ಪ್ರಕರಣದ ಹಿಂದೆ ಹೋಗಿ ನಾವು
ಎಲ್ಲವನ್ನು ಹುಡುಕಿಕೊಂಡು ಬರ್ತಾ ಇದ್ದೆವು. ಯಾಕಂತ ಹೇಳಿದರೆ CBI ಅಂತ ಹೇಳಿದರೆ ನಾವು ಸಣ್ಣದಿರುವಾಗೆಲ್ಲ CBI ಅಂತ ಹೇಳಿದ್ರಂತೆ ಅವರು ಹುಚ್ಚರಾಗಿ ನಾಟಕ ಮಾಡ್ಕೊಂಡು ಬರ್ತಾರಂತೆ, ಅವರು ಬೇಡ್ರಾಗೆ ಬರ್ತಾರಂತೆ, ಅವರು ಕೂಲಿಗಳಾಗಿ ಬರ್ತಾರಂತೇಳಿ. ನಮಗೆ ಇಲ್ಲಿ ಸೌಜನ್ಯನ ಕೇಸಲ್ಲಿ ಏನು ಪೊಲೀಸ್ ಮುಚ್ಚಿಸಿ ಹಾಕಿದ್ದಾರೆ ಅದೇ ರಿಪೋರ್ಟನ್ನು ಇಟ್ಕೊಂಡವರು ಇನ್ನು ಮುಚ್ಚಿಸಿದಲ್ಲದೆ ನ್ಯಾಯ ಕೊಡಲೇ ಇಲ್ಲ. ನಾವು ನೆನೆಸಿದ್ದು ಮಾತ್ರ ಅದನ್ನು CBI ಅಂತ ಹೇಳಿದ್ರೆ ಹೀಗೆ ಉಂಟು ಅಂತ ಹೇಳಿ. ಇದು ಏನು ಪೇಪರ್ನ ಬದನೆಕಾಯಿ ಅಂತ ಹೇಳ್ತಾರೆ, ಅದು ಇದೇನೋ ಕೆಲಸಕ್ಕೆ ಬರುವಂಥದ್ದಲ್ಲ. ಅದನ್ನು ಹೇಳೋದು ನಾವು. ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಸೌಜನ್ಯ ಪ್ರಕರಣ ಯಾವುದೇ ಇಲಾಖೆಗಳು, ಪೊಲೀಸ್ ಇಲಾಖೆ ಇರಲಿ, ಆರೋಗ್ಯಾಧಿಕಾರಿಯವರು ಇರಲಿ, CBI ಇರಲಿ, COD ಇರಲಿ, ಜನಪ್ರತಿನಿಧಿಗಳಿರಲಿ, ಯಾರೂ ಕೂಡ ಇದಕ್ಕೆ ಯಾವುದೇ ಥರದ ಒಂದು ಶಕ್ತಿಯನ್ನು ತುಂಬಲಿಲ್ಲ. ಪೂರ್ತಿ ಈ ಪ್ರಕರಣವನ್ನು ಹೇಗೆ ಮುಚ್ಚಬೇಕು ಅನ್ನುವಂಥ ಒಂದು ಪ್ಲ್ಯಾನಲ್ಲಿ ಡೇ 1ನಿಂದ ಈ ಕಾರ್ಯಕ್ರಮ ನಡೆದಿದೆ. ಅದರಿಂದಾಗಿ CBI ಕೊಟ್ಟ ವರದಿ 100ಕ್ಕೂ 100 ಸುಳ್ಳು, 100ಕ್ಕೂ 100 ಸುಳ್ಳು. ನಾವು ಆ ತನಿಖೆಯನ್ನು ಕೇಳಿದ್ದು ಇಲ್ಲ, ಏನೋ ಸರ್ಕಾರ ಕೊಟ್ಟಿದ್ರು, ಅದರ ಮೇಲೆ ನಮಗೆ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ. 11 ವರ್ಷ ಕಾದಿದ್ದೇವೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಸಂತೋಷ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗುತ್ತೆ. ಖಂಡಿತ. ಸೊ ಹಾಗಾದ್ರೆ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾದ್ರೂ ಯಾರು? ನೋಡಿ, ಅದು ಕೋರ್ಟಿಗೆ, CBI ಕೋರ್ಟಿಗೆ 11 ವರ್ಷ ಬೇಕಾಯಿತು CBI ಅವರಿಗೆ ಅದನ್ನು ಹೇಳಲಿಕ್ಕೆ. ನಾವು ಅವನನ್ನು ಬಂಧನ ಆದ ದಿವಸದಿಂದಲೇ ಹೇಳ್ತಾ ಬರ್ತೇವೆ, ಅವನಲ್ವೇ ಅಲ್ಲ. ಸೊ ಹಾಗಾದ್ರೆ ಯಾರು ಹೇಳಿದಾರಲ್ಲ ಮನೆಯವರು, ಹೇಳಿಲ್ವಾ? ಮಲ್ಲಿಕ್ ಜೈನ್, ಧೀರಜ್ ಜೈನ್, ನಿಚ್ಚಲ್ ಜೈನ್, ಉದಯ್ ಜೈನ್, ಆಶಿಕ್ ಜೈನ್, ಇನ್ನೂ ಎಲ್ಲೆಲ್ಲಿ ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದರೆ ಈಗ ಸೇರ್ಪಡೆಗಳಾಗ್ತಾ ಇದ್ದಾವೆ. ಯಾಕಂತ ಹೇಳಿದರೆ ಅವತ್ತು ಇಲ್ಲದವರು ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದಾಗಿ ಎಷ್ಟು ಜನರು ಇದ್ದಾರೆ ಅಂತ ಇನ್ನು ನೋಡ್ಬೇಕಷ್ಟೇ. ಅದನ್ನು ರೀತನಿಖೆ ಮಾಡಬೇಕು ಸ್ವಾಮಿ. ಆ ಕೇಸನ್ನು ರೀತನಿಖೆ ಮಾಡಿ ಯಾರ್ಯಾರು ತನಿಖಾಧಿಕಾರಿಗಳಿದ್ದಾರ, ಏನು ಯೋಗೀಶ್ ಆದ್ರ 3 ದಿನದ ತನಿಖಾಧಿಕಾರಿ, 9, 10, 11, 12 ಮಧ್ಯಾಹ್ನ 3 ಗಂಟೆ ತನಕ ಯೋಗೀಶ್ ತನಿಖಾಧಿಕಾರಿ ಇದೆ, PS ಯೋಗೀಶ್. ಇವರನ್ನೆಲ್ಲ ಇವತ್ತು ಏರೋಪ್ಲೇನ್ ಹಾಕಿ ಬಾಯಿ ಬಿಡಿಸಿದ್ರೆ 100ಕ್ಕೂ 100 ಸತ್ಯಗಳು ವಾಪಸ್ ಬರ್ತವೆ. ಯಾಕಂತ ಹೇಳಿದ್ರೆ ಇಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗುತ್ತಿನ ಮನೆಯಲ್ಲಿ ಅವನ ಮಗುವಿಗೆ ಮತ್ತು ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ಇಡೀ ಇಲ್ಲಿ ಒಂದು ಕೆಲವು ಗುತ್ತಿನ ಮನೆಯವರಲ್ಲಿ ಬೇಡ್ಕೊಂಡ ಮೇರೆಗೆ ಒಂದು ತೀರ್ಮಾನ ಆಯಿತು. ಅದರಲ್ಲಿ ಇದೇ ಯೋಗೀಶ ಹೇಳಿದ್ದಾನೆ, ನಾನು 100ಕ್ಕೂ 100 5 ಮಂದಿ ಇದ್ದಾರೆ, ಆದರೆ ಯಾರ್ಯಾರು ಆರೋಪಿಗಳು ಸತ್ಯ ಹೇಳ್ತೇನೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ಅವನಿಗೆ ಒಂದು ರಿಲೀಫ್ ಕೊಟ್ಟಿದೆ. ಯಾಕಂತ ಹೇಳಿಗೆ ಮಗುವಿಗೆ ಮತ್ತು ಅವನ ಹೆಂಡತಿಗೆ ಏನು ಮಾನಸಿಕ ಈ ಒಂದು ತಪ್ಪು ಮಾಡಿದ್ರಿಂದ, ಸೌಜನ್ಯನ ಘಟನೆಯಲ್ಲಿ ಏನು ತಪ್ಪು ಮಾಡಿದ್ದಾನೆ, ಆ ಅಣ್ಣಪ್ಪನ ಮಂಜುನಾಥನ ಶಾಪ ಅವನಿಗೆ ತಟ್ಟಿತ್ತು. ಅದು ನಾವು ಮಧ್ಯದಲ್ಲಿ ಏನಾದರೂ ಒಂದು ತನಿಖಾಧಿಕಾರಿ CBI ಕೋರ್ಟಲ್ಲಿ ಬಂದು ಹೇಳಿದರೆ ಒಂದು ನ್ಯಾಯ ಸಿಗುವ ಅನ್ನೋಂಥ ಒಂದು ಆಶೆಯಿಂದ ಅವನಿಗೆ ಒಂದು ರಿಲೀಫ್ ಕೊಟ್ಟಿದ್ದೆವು ನಾವು. ಮಾಡಪ್ಪ ಅಂತ ಹೇಳಿದ್ದ CBI ಕೋರ್ಟಲ್ಲಿ ಬಂದು ನಾನು ಅದನ್ನು ಹೇಳ್ತೇನೆ ಅಂತ ಹೇಳಿ. ಅವನು ಹೇಳಲಿಲ್ಲ. ಈಗ ನೋಡಿ, ಸತ್ಯವೇ ಹೇಳಲಿಲ್ಲ, ಅವನು ಸತ್ತೋಗ್ತಾನೆ. ಅವನು ಸತ್ಯ ಹೇಳಿದವ, ಸೌಜನ್ಯನ ಕೇಸಲ್ಲಿ ಸತ್ಯ ಹೇಳಿದವ ಸತ್ಯ ಹೋಗುದವನು ದೇವರ ಶಾಪಕ್ಕೆ, ಇಡೀ ನಮ್ಮ ಹೋರಾಟಗಾರರ ಶಾಪ, ಆ ಮನೆಯವರ ಶಾಪ, ಆ ಹುಡುಗನ ಅವನ ನಿರಪರಾಧಿಯನ್ನು ಒಳಗೆ ಆ ಮನೆಯ ಶಾಪ 100ಕ್ಕೂ 100 ತಟ್ಟದೆ ಅವನಿಗೆ. ಯಾಕಂತ ಹೇಳಿದ್ರೆ ಅವನು ಮಾಡಿದಂಥ ತಪ್ಪುಗಳು ಆ ಕೇಸಲ್ಲಿ ಅಷ್ಟಿದೆ. ಡೇ 1ನಿಂದ ಪೂರ್ತಿ ಪ್ರಕರಣವನ್ನು ಎಲ್ಲೂ ಕೂಡ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಸಿಗದ ಹಾಗೆ ಮುಚ್ಚಿಸಿ ಹಾಕಿದಂಥ ಮಹಾಧೂರ್ತವನು. ಅಲ್ಲ, ಡೇ 1ನಿಂದ ಅಂತ ವಿಚಾರಗಳು ಹೇಳ್ತಾ ಇದ್ದಾರೆ. ಡೇ 3ರಿಂದ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರಿಗೆ ಸೌಜನ್ಯ ಪ್ರಕರಣದ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅದು ಕೂಡ 11 ವರ್ಷ ತನಕ. ಡೇ 3ರಿಂದ 11 ವರ್ಷ. ನೋಡಿ, ಒಂದು ಜಾಗ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದ್ರೆ ಸಾಮಾನ್ಯ ಜಾಗ ಅಲ್ಲ. ಅದು ಒಂದು ಮಂಜುನಾಥನ ಕ್ಷೇತ್ರ 2700 2800 ವರ್ಷಕ್ಕೆ ಹಿಂದೆ ನಿರ್ಮಿತವಾದಂಥ ಒಂದು ನಾಥಪಂಥಿಯವರು ನಿರ್ಮಾಣ ಮಾಡಿದಂಥ ಒಂದು ದೇವಸ್ಥಾನ. ಮತ್ತು ಇಲ್ಲೆಲ್ಲ ಕಥೆಗಳನ್ನೆಲ್ಲ ಕದ್ರಿಯಿಂದ ಕೊಂಡೋಗಿದ್ದು, ಅಣ್ಣಪ್ಪ ಬಂದದ್ದು, ಅದೆಲ್ಲ ಬಿಡಿ, ನಮಗೆ ಗೊತ್ತಿಲ್ಲ. ಅದು ನಾಥಪಂಥಿಯರು
2600-700 ವರ್ಷಗಳ ಹಿಂದೆ 2700 ವರ್ಷಗಳಿಂದ ಸ್ಥಾಪನೆ ಮಾಡಿದಂಥ ನಾಥಪಂಥೀಯರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ. ಓಕೆ. ಅಲ್ಲಿ ಕುಡುಮ ಅಂತ ಇತ್ತು, ಮತ್ತು ಧರ್ಮಸ್ಥಳ ಅಂತ ಇತ್ತು. ಧರ್ಮಸ್ಥಳ ಅಂತ ಹೇಳಿದರೆ ನಮ್ಮಲ್ಲೆಲ್ಲ ಊಟ ಮಾಡುವಾಗ ಕೂಡ ಸ್ಥಳ ಅಂತ ಹೇಳ್ತಾ ಇದ್ದದ್ದು. ಕೈಯಲ್ಲಿ ಏನಾದರೂ ಮುಸ್ರೆ ಇದ್ದರೆ ನಾವು ಅದನ್ನು ಮಾತಾಡುವಾಗೆ ಇಲ್ಲ, ಅಲ್ಲಿದ್ದು ಹೆಸರು ಎತ್ತುವಾಗೆಲ್ಲ ಧರ್ಮಸ್ಥಳ ಅಂತ ಹೇಳುವಾಗೇ ಇಲ್ಲ. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಈಗ ಅದೇ ಪ್ರತಿಧ್ವನಿ ಆಗ್ತಾ ಇದೆ. ಪ್ರತಿಧ್ವನಿ ನಾವೆಲ್ಲ ಮಾಡಿದ್ದು ಸ್ವಾಮಿ. ಯಾವಾಗ ನನ್ನ ಮೇಲೆ 11ನೇ ತಾರೀಕಿಗೆ 9 ಹುಡುಗಿ ಮಿಸ್ಸಿಂಗ್, 10 ಬಾಡಿ ಸಿಕ್ಕಿದ್ದು, 11ನೇ ತಾರೀಕಿಗೆ ಆರೋಪಿ ಸಿಕ್ಕಿದೆ ಅಂತ ಹೇಳಿ ಕೊಟ್ರಲ್ಲ, ಆವತ್ತು ರಾತ್ರಿ ಅಲ್ಲಿ ಹೋರಾಟಗಾರರು ಮತ್ತು ಅಲ್ಲಿ ಇದ್ದಂಥ ಪ್ರಭಾರಿ ಇನ್ಸ್ಪೆಕ್ಟರ್ ಯಾರು ಇದ್ದಾನೋ ಸುದರ್ಶನ್ ಅಂತೇಳಿ, ಅವರ ಅನ್ಯಾಯಕ್ಕೆ ನನ್ನನ್ನು ಕಡ್ದು ಅಲ್ಲಿ ನನ್ನನ್ನು ಸಿಕ್ಕಿಸಾಕಿ ನನ್ನ ಮೇಲೆ FIR ಮಾಡಿಸಿ ನನ್ನನ್ನು ತಿಂಗಳುಗಟ್ಟೆ ಓಡಿಸಿ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನ ಪಡಿಸಿ ಇದನ್ನು ಹೇಳಿ ನನಗೆ 11 ವರ್ಷದಲ್ಲಿ ಟೀಮ್ ಮಾಧ್ಯಮದಲ್ಲಿ ಹೇಳಿ ಉಂಟಲ್ಲ, ಅದು ಸುಸ್ತಾಗಿ ಹೋಗಿದೆ ನನಗೆ. ಈ ಸತ್ಯವನ್ನು, ಇದು ಬೋರ್ಗಲ್ ಮೇಲೆ ನೀರೇರದಂತೆ ಅಂತ ಹೇಳ್ತಾರಲ್ಲ ಪದ್ಯದಲ್ಲಿ, ಹಾಗೆ ಈ ಸತ್ಯಕ್ಕೋಸ್ಕರ ಇದನ್ನು ಹೇಳ್ತಾ ಉಂಟಲ್ಲ, ಸತ್ಯ ಹಾಗೇ ಇದೆ, ಅನ್ಯಾಯಕ್ಕೆ ಜಯ ಆಗ್ತಾ ಉಂಟು. ಸೊ ಆ ಒಂದು ಕಾರಣಕ್ಕೋಸ್ಕರ ಕಟ್ಟರ್ ಹಿಂದೂ ಆಗಿದ್ರು ಕೂಡ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೇನೆ ತಮ್ಮ ದಾಳಿಗಳು ಪ್ರಾರಂಭ ಆಗುತ್ತೆ. ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು ಧರ್ಮಸ್ಥಳ ಅನ್ನುವಂಥದ್ದನ್ನ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂತ ಹೇಳಲಿಕ್ಕೆ ಬರ್ತದ? ತಾವಾಗಾದ್ರೆ ಒಪ್ಪಿಕೊಳ್ಳೋದಿಲ್ಲ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಹೇಗೆ ಒಪ್ಕೊಳ್ಳಿಕ್ಕೆ ಹೇಳಿ, ಹೇಗೆ ಒಪ್ಕೊಳ್ಬೇಕು? ನಾನೀಗ ಒಪ್ಕೊಳ್ತೇನೆ ಬಿಡಿ, ನಾವು ಅದ್ರ ಮೇಲೆ ಧೈರ್ಯದಲ್ಲಿ ಬದುಕೋರು ಈಗಲೂ ಕೂಡ ಅಣ್ಣಪ್ಪ ಮಂಜುನಾಥನ ಹೆಸರಲ್ಲೇ ಬದುಕೋದು ನಾವು ಬಿಡಿ. ನೀವು ಕೇಳಿದ ಪ್ರಶ್ನೆಗೆ ನಂದು ಉತ್ತರ, ಹಾಗಾದ್ರೆ ಅಣ್ಣಪ್ಪ ಮತ್ತು ಯಾರು ಇರುವುದಲ್ಲಿ, ಯಾರು ಇರುವುದು? ಅಣ್ಣಪ್ಪ ಮತ್ತು ಯಾರು ಇರುವುದು ಸ್ವಾಮಿ? ನಾನು ಹೇಳ್ತೇನಲ್ಲ, ಸೌಜನ್ಯ ಸಾಯುವುದಕ್ಕಿಂತ 10 ವರ್ಷದ ಹಿಂದಿಂದ ದಾಖಲೆ ತೆಗೆದ್ರೆ 400 ಚಿಲ್ಲರೆ, ಈಗ ದಾಖಲೆ ತೆಗೆದ್ರೆ ಎಲ್ಲಿ ಉಂಟು? ಹಾಗಾದ್ರಲ್ಲಿ ಅತ್ಯಾಚಾರ ಕೊಲೆ ಮಾಡ್ತಿದ್ದವರು ಯಾರು? ಈಗ ಯಾಕೆ ಆಗುದಿಲ್ಲ ಈ 10 ವರ್ಷದಲ್ಲಿ ಸೌಜನ್ಯ ಸತ್ತ ಮೇಲೆ? ಇದನ್ನು ಯಾರಾದ್ರೂ ಒಬ್ಬ ಮೂರ್ಖನಿಗೆ, ಮೂರ್ಖನ ಎದುರುಗಡೆ ಈ ಒಂದು ಮಾತನ್ನು ಹೇಳಿದ್ರೆ, ಸೌಜನ್ಯನ 10 ವರ್ಷದ ಸಾಯುವುದಕ್ಕಿಂತ 10 ವರ್ಷದ ಹಿಂದೆ, ಸೌಜನ್ಯ ಸತ್ತ ಮೇಲೆ, ಅತ್ಯಾಚಾರಗಳಾಗಿ ಸತ್ತ ಮೇಲೆ 10 ವರ್ಷ ಮೇಲೆ, ಆ 2 ದಾಖಲೆಯನ್ನು ತೆಗೆದ್ರೆ ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಜನರು ಬದುಕಿ ಉಳಿದಿದ್ದಾರೆ ಈ 10 ವರ್ಷದಲ್ಲಿ ಅಂತ ಹೇಳಿ. ಕಾರಣ ಏನು? ತಮ್ಮ ಹೋರಾಟ ಅಂತ ಹೇಳ್ತೀರಾ? ಹಾಗಾದ್ರೆ ತಮ್ಮ ಹೋರಾಟದಿಂದ ಇದೆಲ್ಲವೂ ಕೂಡ ನಿಂತಿದೆ ಅಂತ ಹೇಳಿ 100ಕ್ಕೂ 100 ಮತ್ತೆ ನೀವು ಹೋರಾಟ ಮಾಡಿದ್ದೀರಾ? ಟಿವಿ ಮಾಧ್ಯಮದವರು ಹೋರಾಟ ಮಾಡಿದ್ದೀರಾ? ಇಲ್ಲ. ಎಲ್ಲಿ ಮಾಡಿದಿರಿ? ಮಾಧ್ಯಮದವರು ಎಲ್ಲಿ ಮಾಡಿದಿರಿ? ನೀವು ದೊಡ್ಡ ಚಾನೆಲ್ನಾಗಲು ನೀವು ಮಾಡಲೇ ಇಲ್ಲ. ನೀವು ಖಂಡಿತ ಮಾಡಲಿಲ್ಲ. ಯಾಕಂತ ನಮ್ಗೆ ಗೊತ್ತಿಲ್ಲ. ನಾವಲ್ಲಿ ಸತ್ಯವನ್ನು ಹುಡುಕಿದ್ದೇವೆ, ಅಲ್ಲಿ ದೇವರನ್ನು ನೋಡಿದ್ದೆ ನಾವು ಧರ್ಮಸ್ಥಳದಲ್ಲಿ. ನಾವು ಸೌಜನ್ಯನ ಆತ್ಮದಲ್ಲಿ, ಅವಳ ಬಾಡಿ ಒಳಗೂ ಕೂಡ ದೇವರನ್ನೇ ನೋಡಿದ್ದು. ಅದಕ್ಕೋಸ್ಕರ ಆ ಹೋರಾಟಕ್ಕೆ ಇಳಿದದ್ದು. ಇನ್ನಿಲ್ಲಿ ಸಾಯಬಾರ್ದು, ಇನ್ನು ಧರ್ಮಸ್ಥಳದಲ್ಲಿ ಸಾಯಬಾರ್ದು ಈ ರೀತಿ. ಆ ಹುಡುಗಿಯನ್ನು ಹೇಗೆ ಕೊಂದಿದ್ದಾರೆ ಅಂತೇಳಿ ನೀವು ಇದಿದೆಲ್ಲ ಮೊನ್ನೆ ಬಿಡುಗಡೆ ಆದಂಥ ಒಂದು ಜಡ್ಜ್ಮೆಂಟ್ ಕಾಪಿ ನೋಡಿ, ನೀವು ನೋಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಆ ನೋಡಿದ್ರೆ ನಿಮಗೆ ಅನಿಸ್ತದೆ ಆ ಹುಡುಗಿ ಏನಾಗಿ ಸತ್ತದ್ದು ಅಂತೇಳಿ, ಯಾವ ರೀತಿ ಸಾಯಿಸಿದ್ದಾರೆ ಅಂತೇಳಿ. ಆ ಘಟನೆ ಅವತ್ತು ನಮ್ಮ ಕಣ್ಣ ಎದುರುಗಡೆ ಬಂದಿದೆ. ಆದ್ರೂ ನಾನು ಹೇಳಿದ್ದ, ಆ ಮಂಜುನಾಥ, ಆ ಅಣ್ಣಪ್ಪ, ಅವನ ಕಣ್ಣು ಹೊಡೆದಿಲ್ಲ, ಅಣ್ಣಪ್ಪಂದು ಕಣ್ಣು ಹೊಡೆದಿಲ್ಲ, ಮಂಜುನಾಥಂದು ಕಣ್ಣು ಹೊಡೆದಿಲ್ಲ. ನೋವಲ್ಲಿ ಹೇಳಿದ್ದೇನೆ ಅವತ್ತು ಕೂಡ, 3ನೇ ದಿವಸ ಕೂಡ ಹೇಳಿದ್ದೇನೆ ನಾನು ಬರೆದಿಲ್ಲ ಅಲ್ಲಿಗೆ ಅಂತೇಳಿ. ಆದರೂ ಈ ಇನ್ಸ್ಪೆಕ್ಟರ್ ಕೊಂಡೋಗಿ ನನ್ನಲ್ಲಿ ಹಾಕಿದ, ಸುದರ್ಶನ್ ಅಂತೇಳಿ, ಅವನ ಲಾಭಕ್ಕೋಸ್ಕರ ನನ್ನನ್ನು ಕರೆಸಿ. ಅದರಲ್ಲಿ ಆಗಲಿಲ್ಲ. ಮರುದಿವಸ ನನ್ನ ಮೇಲೆ FIR ಮಾಡಿಸಿದ್ರು. FIR ಮಾಡಿಸಿ ನಾನ್ ಬೇಲೇಬಲ್ ಕೇಸ್ ಹಾಕಿದ್ರು. ಅಲ್ಲಿ ನಾನು ಇನ್ನೇನಾದ್ರು ಈ ಹೋರಾಟಕ್ಕೆ ಇಳಿದರೆ ಇದರಲ್ಲಿ ಸತ್ಯ ಹೊರಗೆ ಬರ್ತದೆ, ನನ್ನನ್ನು ಫಿನಿಶ್ ಮಾಡಲಿಕ್ಕೆ ನೋಡಿದ್ರು, ಎನ್ಕೌಂಟರ್ ಮಾಡಿಸಿ. ಎಲ್ಲ ನಾಟಕಗಳು ನಡೆದಿದೆ. ಇದನ್ನು ಹೇಳಿ ಸುಸ್ತಾಯಿತು ನನಗೆ. ಅದೇ ಮಾತಾಡಬೇಕಾದ್ರೆ ನೀವು 1 ವಾರ ಕೂತ್ರೆ ಸಹ ಮಾತಾಡ್ತೇನೆ ನಾನು. ಆ ಒಂದು 4-5 ದಿವಸದ ಘಟನೆ ಏನೇನಾಗಿದೆ ಅದಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ 100ಕ್ಕೂ 100 ಸೌಜನ್ಯಳ ಅತ್ಯಾಚಾರ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರಂತೇಳಿ ಯೋಗೀಶನಿಗೆ ಗೊತ್ತಿದೆ, ರೇಷ್ಮಾಗೆ ಗೊತ್ತಿದೆ, ಡಾಕ್ಟರ್ ಆದಮ್ಗೆ ಗೊತ್ತಿದೆ, ಭಾಸ್ಕರ್ ರೈಗೆ ಗೊತ್ತಿದೆ,
ಅದರ ಜೊತೆಯಲ್ಲಿ ಇನ್ಕ್ವೈರಿಯಲ್ಲಿದ್ದ ಪೊಲೀಸ್ನವರಿಗೆ ಗೊತ್ತಿದೆ ಯಾವ ಯಾವ ನಾಟಕಗಳನ್ನು ಮಾಡಿದ್ದಾರೆ ಅಂತೇಳಿ, ಯಾವ ಯಾವ ಇದರಲ್ಲಿ ಇದನ್ನು ಮುಚ್ಚಿಸಿದ್ದಾರೆ ಅಂತೇಳಿ. ನಿಮಗೆ ಖಾಲಿ ಒಂದು ಹೇಳ್ತೇನೆ ನಿಮಗೆ, ಒಂದು ಡೇ ಫಸ್ಟಿಂಗ್ ಅಂತೇಳಿ ನೋಡಿ. ಆ ಹುಡುಗಿಗೆ ವಯಸ್ಸೆಷ್ಟು? 17 ವರ್ಷ. 17 ವರ್ಷ ಅಪ್ರಾಪ್ತ ಬಾಲಕಿ. ಏನು ಕೇಸ್ ಹಾಕಬೇಕಿತ್ತು? FIR ಮಾಡಲಿಲ್ಲ. ಅದನ್ನು 356A ಹಾಕಬೇಕಿತ್ತು, ಅದನ್ನು ಮಾಡಲೇ ಇಲ್ಲ. ಬರೇ ಒಂದು ಪಾಯಿಂಟ್ ಇಟ್ಕೊಂಡು ಈ ಯೋಗೀಶನ್ನು ಜಾಡಿಸಿದ್ರೆ ಇವರನ್ನೆಲ್ಲ ನಮ್ಮ ಟ್ಯಾಕ್ಸ್ ತಿಂದು ಬದುಕುವಂಥ ನಾಯಿಗಳು ಇವರು, ಈ ಪಾಪಿಗಳು ಇವರು. ಸಮಾಜವನ್ನು ನಾವು ರಕ್ಷಣೆ ಮಾಡುವವರು. ಏನು ಇವತ್ತು ಪೊಲೀಸಿನ ಕೈಯಲ್ಲಿ ಇರ್ತದಲ್ಲ ಒಂದು ಇಷ್ಟು SP ಕೈಯಲ್ಲೆಲ್ಲ ಇರ್ತದೆ ಇಷ್ಟುದ್ದ ಲಾಠಿ, ಅದು ಏನದು? ಧರ್ಮದಂಡ. ಅದು ಗೊತ್ತಿದೆ ಇವರಿಗೆ ಧರ್ಮ ಅಂದರೆ ಏನು ಅಂತೇಳಿ. ಪಾಪಿಗಳಿಗೆ ಮಾಡಿದ ತಪ್ಪಿಗೆ ಇವರು ಸಂತಾನ ಕುಟುಂಬ ಅನಾಹುತ ಆಗಿ ಸಾಯ್ತದೆ. ಮುಂದಕ್ಕೆ ಗೊತ್ತಾಗ್ತದೆ. ಇನ್ನು ಇವತ್ತು ಯೋಗೀಶನ್ಗೆ ಏನಾಗ್ತದೆ ನೋಡಿ ಮುಂದಕ್ಕೆ. ಖಂಡಿತ ಅವನು ಮುನ್ನೆಲೆಗೆ ಬರಲೇಬೇಕು ಈ ಕೇಸಲ್ಲಿ. ಇಲ್ಲಾದ್ರೆ ತಪ್ಪು ಒಪ್ಕೊಳ್ಬೇಕು. ಈ ರೀತಿ ತಪ್ಪು ಮಾಡಿ ಬಚಾವಾಗಲಿಕ್ಕೆ ನನ್ನ ಹತ್ರ ಹೇಳಿದ್ದಾನೆ ಅವನು, ಅಣ್ಣ ನಾನು ಇಷ್ಟೆಲ್ಲ ಮಾಡದಿದ್ದರೆ ಗಣಪತಿಯಾಗಿ ನನ್ನನ್ನು ಸಾಯಿಸಿಬಿಡ್ತಿದ್ರು ಅಂತೇಳಿ. ಹೋಗಪ್ಪ ಕೋರ್ಟಲ್ಲಿ ಹೇಳು ನೀನು ಅದನ್ನು. ರೇ ಯೋಗೀಶ, ಕೋರ್ಟಲ್ಲಿ ಹೇಳು, ನಿಮ್ಮ IR ಆಫೀಸರ್ಗೆ ಹೇಳು. ನಿನ್ನನ್ನು ಎದುರಿಸಿದಲ್ಲ ಯಾರು? ಯಾರಪ್ಪ? ಒಂದು ಅಯ್ಯೋವನ್ನು ಎದುರಿಸಬೇಕಾದ್ರೆ ಅಯ್ಯೋ ತನಿಖೆ ಮಾಡ್ತಿದ್ದಾಗ ಕೋರ್ಟು ಕೂಡ ಅದಕ್ಕೆ ಪ್ರವೇಶ ಆಗ್ಲಿಕ್ಕಿಲ್ಲ ಅಂತೆ. ಹಾಗಾದ್ರೆ ನಿನ್ನನ್ನು ಎದುರಿಸಿದಂಥ ಜನಗಳು ಯಾರಪ್ಪ? ನಾನು ಎದುರಿಸ್ಲಿಕ್ಕೆ ಆಗ್ತದ? ಸಾಮಾನ್ಯ ಜನ ಒಬ್ಬ ಫೋನ್ ಮಾಡಿ ಯೋಗೀಶ ಮಾಡಬೇಡ ಹೇಗೆ ಅಂತ ಹೇಳಲಿಕ್ಕಾಗುತ್ತಾ? ಅದ್ರ ಹಿಂದ್ಗಡೆ ಇರೋ ಶಕ್ತಿ ಯಾವುದು ಆಗ ಗೊತ್ತಾಗೋದಿಲ್ಲ. ಯಾಕೆ ಮಾಡಬೇಕಪ್ಪ? ಯಾರೋ ಮಾಡಿದ್ದಾದ್ರೆ ಇವ್ರಿಗೆ ಅಂತ ತಲೆ ಬಿಸಿಯಪ್ಪ. ಧರ್ಮಸ್ಥಳದವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರೇ. ವೀರೇಂದ್ರ ಹೆಗ್ಡೆ ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರಿಲ್ಲ ಇವರಿಲ್ಲ. ಹಾಗಾದರೆ ಇವರಿಗೆಲ್ಲ ವಿಷಯ ಗೊತ್ತಿದೆ. ಹಾಗಾದರೆ ಯಾರ್ಯಾರು ಅಂತೇಳಿ ಬಾಯಿ ಬಿಡಲಿ ಅಲ್ವಾ? ಅಲ್ಲಿ ದೇವಸ್ಥಾನಕ್ಕೆ ಕರೆದು ಇಲ್ಲ ಯಾರೇ ನಾವು ನಮ್ಮ ಕಣ್ಣಿಗೆ ಕಾಣುವ ದೇವರೇ ದೊಡ್ಡದು ನಮಗೆ. ಇಲ್ಲಿ ದೇವಸ್ಥಾನದಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಇದನ್ನೆಲ್ಲ ನಂಬುವುದಿಲ್ಲ. ದೇವರು ಇರುವುದು ಇಲ್ಲಿ. ಅಲ್ಲ, ಸೌಜನ್ಯ ಪ್ರಕರಣಕ್ಕೋಸ್ಕರ ಹೋರಾಟ ಮಾಡ್ತೀರಾ. ಕಾಣತ್ತೂರಿಗೆ ಕರೆದಾಗ ಅಲ್ಲಿಗೆ ಪ್ರವೇಶವನ್ನು ಮಾಡೋದಿಲ್ಲ, ಯಾಕೆ ಹೆದರಿಕೆ ಇದೆಯಾ? ನೋಡಿ, ಕಾಣತ್ತೂರಿನ ಪ್ರಕರಣದಲ್ಲೂ ಕೂಡ ನನಗೆ ಕಳಿಸಲು ನೋಟಿಸ್ ಮಾಡಿದ್ದಾರೆ. ನೋಟಿಸ್ ಮಾಡಿದ್ದಾರೆ, ಭೇಟಿ ನೀಡಲಿಲ್ಲ. 2014 ಜನವರಿ 19. ಯಾಕೆ ಭೇಟಿ ನೀಡಬೇಕು? ಆಣೆ ಪ್ರಮಾಣಕ್ಕೆ ತಾವು ಯಾಕೆ? ನಾನು ವೀರೇಂದ್ರ ಹೆಗ್ಡೆಯನ್ನು ಕರಿತೇನೆ ಅಂತ ಹೇಳಿದೆ. ನನ್ನ ಕಂಪ್ಲೇಂಟ್ ಇದೆ, ಅದನ್ನು ತಗೊಳ್ತೀರಾ ಅಂತ ಕೇಳಿದೆ. ಅವತ್ತು ಕೂಡ ಕೇಳಿದೆ ನಾನು. ನನ್ನ ಕಂಪ್ಲೇಂಟ್ ಇದೆ, ಅವರು ಕಂಪ್ಲೇಂಟ್ ಮಾಡಿದ ತಕ್ಷಣ ನಾವು ಬರಲಿಕ್ಕೇನು ನಿಮ್ಮ ಜನ ಅಲ್ಲ. ನಮ್ಮ ಇದ್ರೊಳಗಡೆ ಇರೋದು ದೇವರು. ಅಲ್ಲಿ ರಕ್ತೇಶ್ವರ ಇದ್ರೆ ನನ್ನ ಮನೆಯಲ್ಲಿ ಉಂಟು. ನಾವು ಎಲ್ಲ ಕಡೆಯಲ್ಲಿ ದೇವರನ್ನು ನೋಡುವವರು. ನಿಮ್ಮಲ್ಲಿ ದೇವರನ್ನು ಕಾಣ್ತೇನೆ ನಾನು ಎಲ್ಲಿದೆ ಅಂತೇಳಿ. ಅದನ್ನು ಬಿಟ್ಟು ನೀವು ಯಾರೋ ನೋಟಿಸ್ ಬರೀತಾರೆ, ಯಾರೋ ಕರೀತಾರೆ ಅಂತ ಹೇಳಿದರೆ ನಾನು ಬರ್ಬೇಕಂತ ಹೇಳಿದರೆ ಆಗೋದಿಲ್ಲ. ನಂದು ಕಂಪ್ಲೇಂಟ್ ಇದೆ ವೀರೇಂದ್ರ ಹೆಗ್ಡೆ ಮೇಲೆ, ಕರೀತಾರೆ ಅಂತ ಕೇಳಿದ್ರು. ಅದು ಆಗೋದಿಲ್ಲ, ಧರ್ಮಾಧಿಕಾರಿ ಅಂತ ಹೇಳಿದರು. ಹಾಗಾದರೆ ನನ್ನ ಮನೆಯಲ್ಲಿ ನಾನು ಧರ್ಮಾಧಿಕಾರಿ ಅಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದೆ ಆವತ್ತು. ಮರುದಿವಸ ನೋಟಿಸ್ ಬಂತು, ಇಲ್ಲ ಬೇಡ ಅಂತೇಳಿ, ಅದು ಮುಂದೂಡಲ್ಪಟ್ಟಿದೆ ಅಂತೇಳಿ. ಅಲ್ಲಿ ಜಾತ್ರೆ ಉಂಟು, ಕೋಲ ಉಂಟು, ನೇಮ ಅಂತ ಏನೋ ಕಾರಣ ಕೊಟ್ಟರು, ಜಾರಿಸಿದ್ರು. ಈಗ ಮತ್ತೆ ವಾಪಸ್ ಪ್ರೆಸ್ ಮೀಟ್ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರಲ್ಲ. ಅವ್ರು ಏನು ಹೇಳಿದ್ದಾರೆ? ಕೈ ಮುಗಿದು ಹೋಗಿ ಅಂತ ಹೇಳಿದ್ದಾರೆ. ನಾವೆಲ್ಲಾದ್ರೂ ಪ್ರಮಾಣ ಮಾಡ್ತೇವೆ ಅಂತ ಹೇಳಿದ್ದೇವ? ಹಾಗಾದ್ರೆ ತಮಗೆ ಆಣೆ ಪ್ರಮಾಣಗಳು ಬೇಕಾಗಿಲ್ಲ. ಏನು ಆಣೆ ಪ್ರಮಾಣ? ಯಾವ ದೇವಸ್ಥಾನದಲ್ಲಿ ಯಾರಿದ್ದಾರೆ ಅಂತೇಳಿ ನಂಬಿಕೆ ಇರಬೇಕು. ಕಣತ್ತೂರು ಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ ಆಗುತ್ತೆ. ನಾವು ದೇವರ ಮೇಲೆ ನಂಬಿಕೆ ಇದೆ. ಆ ಕ್ಷೇತ್ರ ನಡೆಸೋರು ಯಾರು? ಈಗ ಧರ್ಮಸ್ಥಳ, ಅಲ್ಲಿ ಇಷ್ಟು ಅತ್ಯಾಚಾರ ನಡೀತು, ಇಷ್ಟು ಕೊಲೆಗಳಾಗ್ತವೆ. ಉತ್ತರ ಕೊಡಿ ನೋಡುವ. ಸೌಜನ್ಯ ಸಾಯುವುದಕ್ಕಿಂತ ಮೊದಲು ಇಷ್ಟು, ಸತ್ತ ಮೇಲೆ ಇಷ್ಟು ಆದ್ರೆ ಯಾರು ಮಾಡಿದ್ದು? ಯಾರು ಉತ್ತರ ಕೊಡಬೇಕು? ಅಲ್ಲಿಯ ಧರ್ಮಾಧಿಕಾರಿಗೆ ಕೊಡಬೇಕಲ್ಲ. ಯಾರಾಗದ್ರೆ ಧರ್ಮಾಧಿಕಾರಿ? ಯಾರು ಧರ್ಮಾಧಿಕಾರಿಯಪ್ಪ? ಉತ್ತರ ಕೊಡ್ಬೇಕಲ್ಲ, ಧರ್ಮದ ಅಧಿಕಾರಿ ಅಲ್ವಾ? ಸೊ ಅದಕ್ಕೋಸ್ಕರ ಧರ್ಮಸ್ಥಳ ಪ್ರವೇಶವನ್ನು ಕೂಡ ಬಿಟ್ಟುಬಿಟ್ರಿ. ಯಾವತ್ತೋ ಬಿಟ್ಟಿದ್ದೇನೆ. ನಾವು ದೇವರ ಮನೆಯಲ್ಲಿ ಕಾಣ್ತೇನೆ ನಾನು, ಮಂಜುನಾಥನನ್ನು, ಅಣ್ಣಪ್ಪಯ್ಯನವ್ರ ಮನೆಯಲ್ಲಿ ಕಾಣ್ತೇನೆ ನಾನು. ಇಂಥ ಜನಗಳ ಇದ್ದಲ್ಲಿ ದೇವರು ನಿಲ್ತಾರ ಸ್ವಾಮಿ? ವಿಭೂತಿ ಹಾಕ್ತೀರಾ, ಕುಂಕುಮ ಹಾಕ್ತೀರಾ, ಆದ್ರೆ ದೇವಸ್ಥಾನ ಪ್ರವೇಶವನ್ನ ಎಲ್ಲ ನಾನೊಬ್ಬ ಹಿಂದೂ ಹಿಂದೂ ಅಂತ ಮಾತಲ್ಲಿ ಹೇಳ್ತೀರಾ. ಧರ್ಮಸ್ಥಳ ಇಲ್ಲ, ಕಾಣತ್ತೂರು ಪ್ರವೇಶ ಇಲ್ಲ. ಯಾಕೆ ಸ್ವಾಮಿ ಪ್ರವೇಶ ಇಲ್ಲ? ಯಾಕೆ? ನನ್ನ ಮನೆಯಲ್ಲಿ ಇಲ್ವಾ ರಕ್ತೇಶ್ವರಿ? ಮಂಜುನಾಥ ನನ್ನ ಮನೆಯಲ್ಲಿ ಇಲ್ವಾ? ದೇವರೆಲ್ಲ ಇಲ್ಲೇ ಬರ್ಬೇಕು ಅಂತ ಹೇಳಿದಾರ? ಇವತ್ತು ನೋಡ್ತಿರಲ್ಲ ನೀವು, ಟಿವಿ ಮಾಧ್ಯಮಗಳಲ್ಲಿ ಎಲ್ಲೆಲ್ಲಿ ನೋಡ್ತಿರಲ್ಲ ನೀವು, ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಏನೇನು ಆಗ್ತಾ ಇದೆ,
ನೀವು ನೋಡ್ತಿದ್ದೀರಲ್ಲ. ಇದನ್ನು ನಾವು ಕೇಳಿದರೆ ತಪ್ಪು ಅಂತ ಅನಿಸ್ತದೆ. ಒಬ್ಬ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿದವರು ಬಾಯಿ ಬಿಟ್ಟು ಹೇಳ್ತಾರೆ, ಇವರು ಮುಖಕ್ಕೆ ಮಸಿ ಬಳ್ದ ಹಾಗೆ ಮಾತಾಡ್ತಾರೆ ಅಂತ ಹೇಳಿ. ಒಂದು ಹಿಸ್ಟ್ರಿ ಕೊಡಿ ಸ್ವಾಮಿ ನೀವು ಸಮಾಜದಲ್ಲಿ ಎಲ್ಲೆಲ್ಲಿ ಏನೇನಾಗ್ತಾ ಉಂಟು. ಈಗ ಮುರುಘಾ ಮಠ ನೋಡಿ, ಅಲ್ಲಿ ಏನಾಯಿತು. ಇವತ್ತು ಧರ್ಮಸ್ಥಳ ಅಂತ ಹೇಳೈತೆ, ಅಲ್ಲಿ ಏನಾಯಿತು. ನಿಮ್ಗೆ ಇನ್ನೂ ಹೇಳ್ಬೇಕಾ? ಕಾನತ್ತೂರು ಏನು ಅಂತ ಹೇಳ್ಬೇಕಾ? ನಾನು ಯಾವ ದೇವರಿಗೆ ಎದುರುವವನಲ್ಲ. ನಾನು ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಮಾತ್ರ ಎದುರುವವನು. ನನ್ನಲ್ಲಿ ನಾನು ಕಾಣುವುದು ಸತ್ಯದಲ್ಲಿ ಮತ್ತು ಧರ್ಮದಲ್ಲಿ ಮಾತ್ರ ದೇವರನ್ನು ಕಾಣುವುದು ನಾನು. ಅಲ್ಲಿ ಕಾನತ್ತೂರು, ಇಲ್ಲಿ ಧರ್ಮಸ್ಥಳ ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ. ನಂಬಿಕೆ ಬರಬೇಕಾದ್ರೆ ಅಲ್ಲಿ ನಡೆಸುವ ಆ ರೀತಿ ಬದುಕಬೇಕು. ಅಲ್ಲಿ ಇರುವಂಥ ಜನಗಳು ಆ ರೀತಿ ಇರಬೇಕು, ಸತ್ಯದಲ್ಲಿ ಬದುಕಬೇಕು. ಬದುಕಿದ್ರೆ ಮಾತ್ರ ಅಲ್ಲಿ ಧರ್ಮ, ಅಲ್ಲಿ ಸತ್ಯ ಇರುವಂಥದ್ದು, ಅಲ್ಲಿ ಹಿಂದುತ್ವವನ್ನು ನಾವು ಕಾಣುವಂಥದ್ದು. ಕಾನತ್ತೂರಲ್ಲೇನು, ಕಾನತ್ತೂರಲ್ಲಿ ನಾನು ಒಂದು ಕಂಪ್ಲೇಂಟ್ ಕೊಂಡೋಗಿದ್ದೆ ಭಾಳಷ್ಟು ವರ್ಷದ ಹಿಂದೆ. ಉಜಿರೆ ಒಬ್ಬ ಹುಡುಗ ಒಂದು ಹುಡುಗಿಗೆ ಹೊಟ್ಟೆ ಮಾಡಿದ್ದ, 6 ತಿಂಗಳು ಗರ್ಭಿಣಿಯ ಹುಡುಗಿ ಅಂಗಳಾಚಿದ್ಲು. ಇದೇ ಕಾನತ್ತೂರಿನಲ್ಲಿ ನಾನು ಯಾವುದೋ ದೇವಸ್ಥಾನವನ್ನು ಟೀಕೆ ಮಾಡಿದ್ರೆ ಅಲ್ಲಿ ನಡೆಸುವಂಥ ಜನಗಳಿದ್ದು ಹಣೆಬಾರ ನೋಡೋದು. ನಾನು ಬೇಡಿಕೊಂಡ್ಲ, ಅಲ್ಲಿ ಹೋಗಿ ನೋಟಿಸ್ ಕಳಿಸಿದ 5 ಸಲ 5-6 ಸಲ ನೋಟಿಸ್ ಕಳಿದ, ಒಂದೇ ಒಂದು ಸಲ ಬರಲಿಲ್ಲ ಅವನು. ಆ ಹುಡುಗಿ 6 ತಿಂಗಳ ವೇದನೆಯನ್ನು ಇಟ್ಕೊಂಡು ಗರ್ಭದಲ್ಲಿ ಯಾರ್ದೋ ಒಂದು ಮಗುವನ್ನು ಇಟ್ಕೊಂಡು ಇವನೇ ಈ ಮಗುವಿನ ಅಪ್ಪ ಅಂತ ಆ ಹೆಣ್ಣು ಮಗಳು ಬೊಬ್ಬೆ ಹೊಡೆದ್ರಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಯಾಕೆ ಹೋಗ್ಬೇಕ್ರಿ ಕಾನೂನು? ಕಣ್ಣಲ್ಲಿ ನೋಡಿದಂಥ ಸತ್ಯ. ನಾನು ಕರ್ಕೊಂಡು ಹೋದಂಥ ಜನ ಬ್ಯಾಂಗ್ಳೂರಿನ ಪಾರ್ಟಿ ಹೊಟ್ಟೆ ಮಾಡಿದವ ಇದೇ ನಮ್ಮ ಉಜಿರೇವ, ಬಸರು ಬರ್ಸಿದವನು ಉಜಿರೇವ. ಅಲ್ಲೇ ಅದನ್ನು ಬಿಡಲಿಲ್ಲ. ನಾನು ದೇವರನ್ನು ಪ್ರಶ್ನೆ ಮಾಡ್ತೇನೆ ಸ್ವಾಮಿ. ಸೊ ಹಿಂದೂ ದೇವಾಲಯಗಳ ವಿರುದ್ಧವಾಗಿ ತಮ್ಮ ಮಾತುಗಳು ಇದೆಲ್ಲ ವಿರುದ್ಧವಾಗಿ ಅಲ್ಲ, ವಿರುದ್ಧವಾಗಿ ಅಲ್ಲ. ಅಲ್ಲಿ ನಡೆಸುವವರ ಏನು ಧರ್ಮ ವಿರೋಧಿ ಕೃತ್ಯಗಳಿದ್ದವ, ಧರ್ಮದ ಹೆಸರಲ್ಲಿ ದುಡ್ಡು ಮಾಡುವಂಥ ದಂಧೆ ಇದು ನಿಲ್ಬೇಕು. ಇವತ್ತು ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ದಂಧೆ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕಂತ ಹೇಳೋದು ನಾನು. ಧರ್ಮ ಅಂತ ಹೇಳಿದರೆ ಬಾಯಲ್ಲಿ ಬೊಗಳೆ ಬಿಟ್ಟರೆ ಆಗೋದಿಲ್ಲ, ಕೇಸರಿ ತಲೆ ಮೇಲೆ ಮೈ ಮೇಲೆ ಒತ್ಕೊಂಡ್ರೆ ಆಗೋದಿಲ್ಲ, ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಆಗೋದಿಲ್ಲ. ನಾನು ಶ್ವೇತವರ್ಣದ ವಸ್ತು ಹಾಕ್ಕೊಂಡಿದ್ದೇನೆ, ನಾನು ಭಾಳ ಶುಭ್ರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ರೀತಿ ಬದುಕಬೇಕು. ಇವತ್ತು ಏನಾಗಿದೆ, ಇವತ್ತು ಬದುಕ್ತಾರೆ ಇವರು. ನೋಡೋ ತೋರಿಸ್ಲಿ ಅಂತ ಹೇಳ್ತೇನೆ ನಾನು. ಎಲ್ಲಿದೆ ಧರ್ಮ? ಇಲ್ಲಿರೋದು. ನಾವು ಅದಕ್ಕೋಸ್ಕರ ನಾವು ಆ ಮಠವನ್ನು ನಂಬುತ್ತೇವೆ, ಆ ದೇವರನ್ನು ನಂಬುತ್ತೇವೆ. ಅದರಲ್ಲಿರುವ ಜನಗಳನ್ನು ನಂಬಬೇಕಾಗಾದ್ರೆ ದೇವರ ಹೆಸರಲ್ಲಿ ವ್ಯಭಿಚಾರ ಮಾಡುವವರು, ದೇವರ ಹೆಸರಲ್ಲಿ ಡಬ್ಬೆ ಹೊಡೆದು ಸಮಾಜದ್ರೋಹದ ಧರ್ಮ ವಿರೋಧಿ ಕೃತ್ಯ ಮಾಡೋರು, ನಾವು ಅವರನ್ನೆಲ್ಲ ನೋಡ್ಬೇಕು. ನಾವು ಡಬ್ಬಿ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ತಮ್ಮ ವಿರುದ್ಧವೂ ಕೂಡ ಹೇಳಿಕೆಗಳಿತ್ತು. ಮಹೇಶ್ ತಿಮರೆಡ್ಡಿ ಅವರು ಸೌಜನ್ಯಳ ತಂದೆ ಮತ್ತು ತಾಯಿಯನ್ನು ಇಟ್ಟುಕೊಂಡು ಅಲ್ಲಲ್ಲಿ ಡಬ್ಬಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಣ ಕಲೆಕ್ಟ್ ಮಾಡ್ತಾ ಅಲ್ಲ, ಹಣ ಕಲೆಕ್ಟ್ ಮಾಡಿದ್ದೇವೆ ನಾವು. ಹಣ ಕಲೆಕ್ಟ್ ಮಾಡಿದ್ದೇವೆ. ಡಬ್ಬಿಯನ್ನು ದೇವರ ಎದುರುಗಡೆ ಇಟ್ಟು ಕಲೆಕ್ಷನ್ ಮಾಡಿದ್ದಲ್ಲ. ನಮ್ಮ ಹತ್ರ ಎಷ್ಟೋ ಜನಗಳು ಹೇಳಿದ್ದಾರೆ, ಒಂದು ಹೋರಾಟ ಮಾಡುವಾಗ ಒಂದು ಸಾಧಾರಣ 50, 60, 70 ಸಾವಿರ ಜನ ಸೇರ್ತಾರೆ, ಅದ್ರ ಖರ್ಚು ಎಷ್ಟಿದೆ. ನಾವೇನೋ ಹೋರಾಟ ಮಾಡಲಿಕ್ಕೆ ಹೊರಟವರು ಯಾವುದೋ ದೇವಸ್ಥಾನ ಇಟ್ಕೊಂಡು ಹೊರಟದಲ್ಲ ಹೋರಾಟ ಮಾಡಲಿಕ್ಕೆ. ಅಲ್ಲಿ ಡಬ್ಬೆ ಕಾಸಿ ಇಲ್ಲ, ಯಾವುದು ಇಲ್ಲ ನಮ್ಮ ಹತ್ರ. ನಾನು ಬೆಳಿಗ್ಗೆ ದುಡಿಲಿಕ್ಕೆ ಶುರು ಮಾಡಿದರೆ ರಾತ್ರಿ ಮಲಗೋ ತನಕ ದುಡಿತಾನೆ ಇರ್ತೇನೆ ಮನೆಯಲ್ಲಿ ಕೂಡ. ನಾವು ಯಾರ್ದೋ ತಲೆ ಹೊಡೆದ ಕಾಸುಗಳು ನಮ್ಮ ಹತ್ರ ಇಲ್ಲ. ಏನು ಇವತ್ತು ಕೂಲಿ ಆಳುಗಳು ಒಂದು 100 ರೂಪಾಯಿಗೆ ಕೆಲಸ ಮಾಡಿದರೆ ನಾವು ದಿವಸಕ್ಕೆ ಒಂದು 1000 ರೂಪಾಯಿದು ಕೆಲಸ ಮಾಡ್ತೇವೆ ಮನೆಯಲ್ಲಿ. ನಾವು ಯಾರ್ದು ಅಂಗಲಾಚಿ ಬೇಡುವವರಲ್ಲ. ಹೋರಾಟದ ಸಂದರ್ಭದಲ್ಲಿ ಮನೆಯವರ ಹತ್ರ ದುಡ್ಡು ಇಲ್ಲ, ನಮ್ಮ ಹತ್ರ ಅಂತೂ ಪೈಸೆ ಗತಿ ಇಲ್ಲ. ಏನಾದರೂ ಡಬ್ಬೆ ಕಾಸಲ್ಲಿ ಸಿಕ್ಕಿದ್ದನ್ನು ಏನಾದರೂ ಟೆಂಟ್ ಹಾಕಿದವರಿಗೋ ವಾಹನ ಬಾಡಿಗೆಗೋ ಏನಾದರೂ ಮಾಡಬೇಕಲ್ಲ, ಹೋರಾಟ ಮಾಡಬೇಕಲ್ಲ. ಸೊ ಹಾಗಾಗಿ ತಮ್ಮ ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಬೇಕಂದ ಇದರಿಂದ ಪ್ರಚಾರ ಗಿಟ್ಟಿಸಿಕೊಳ್ತೀರಾ ನೋಡಿ. ಅದು ಡಬ್ಬೆ ಇಟ್ಟದ್ದು ಅಂತ ಹೇಳಿದರೆ ಅದನ್ನು ಅವರ ತಂದೆಯ ಅವರ ನೇತೃತ್ವದಲ್ಲಿ ಮಾಡಿದ್ದು. ನಾವೇನು ಹೋರಾಟಕ್ಕೋಸ್ಕರ ನಮ್ಮ ಮನೆಯಲ್ಲಿ ಹೋಗಿ ಕೊಂಡೋಗಿ ಅಲ್ಲ, ಅಲ್ಲಿ ಏನು ಹೋರಾಟ ನಡೀತಿದ್ದು ಅದೇ ಜಾಗದಲ್ಲಿ ಆ ದುಡ್ಡು ಲೆಕ್ಕ ಆಗ್ತಿತ್ತು. ಲಾಸ್ಟ್ಗೆ ಹೋಗೋ ನಮ್ಮ ಜೋಬಿನಿಂದ ಕೊಡ್ತಿದ್ದದ್ದು ನಾವು ದುಡ್ಡನ್ನು. ಯಾರಿಗೆ? ಟೆಂಟಿನವನಿಗೆ, ಊಟದವನಿಗೆ, ಪಾತ್ರೆಯವನಿಗೆಲ್ಲ ಯಾರು ತಂದು ಕೊಡಲಿಲ್ಲ. ಈ ಪ್ರಶ್ನೆ ಮಾಡ್ತಾರಲ್ಲ, ಪ್ರಶ್ನೆ ಮಾಡಿದಂಥ ಅವಿವೇಕಿಗಳು ದುಷ್ಟರು ಇದ್ದಾರಲ್ಲ, ಇವ್ರು ಕೊಡಲಿಲ್ಲ, ಇವ್ರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಯಾರು ಸೌಜನ್ಯಳ ಪರವಾಗಿ ಆ ಹೋರಾಟಕ್ಕೆ ಬಂದಿದ್ದವರ ಎಷ್ಟೋ ಪ್ರತಿಭಟನೆಯಲ್ಲಿ ಒಂದು 2-3 ದೊಡ್ಡ ದೊಡ್ಡ ಪ್ರತಿಭಟನೆಯಲ್ಲಿ ಅದನ್ನು ಮಾಡಿದ್ದಾರೆ.
ಅದು ಆ ಒಂದು ಪ್ರತಿಭಟನೆಯ ಖರ್ಚಿಗೆ ಅದರಿಂದ ದುಡ್ಡು ಬರಲಿಲ್ಲ, ನಮ್ಮ ಕಿಸೆಯಿಂದ ಹಾಕಿ ಕೊಟ್ಟವರು. ಮೊನ್ನೆ ಅದಕ್ಕೆ ಅವರು ಮನೆಯವರು ಉತ್ತರ ಕೊಟ್ಟರು, ನಿಮಗೆ ಮಾಧ್ಯಮದವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದೇ ವಿಚಾರದಲ್ಲಿ ನೀವು ಮಾಧ್ಯಮದವರು ಸಹ ಹಾಗೆ ನಮ್ಮನ್ನು ಬೇಕಾದ್ರೆ ಎಷ್ಟು ಪ್ರಶ್ನೆ ಮಾಡ್ತೀರಿ, ನಿಮ್ಗೆ ಧರ್ಮಸ್ಥಳದವರು ಸಿಗುವುದಿಲ್ಲ ಅಂತ ಕಾಣ್ತದೆ. ಎಲ್ಲರೂ ಸಿಗ್ತಾರೆ ನಿಮ್ಗೆ ಧರ್ಮಸ್ಥಳದವರು? ಧರ್ಮದ ಬಗ್ಗೆ ನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲಾದ್ರೂ ಸಿಗ್ತಾರಾ? ನೀವು ಅವರನ್ನು ಈಗ ಪ್ರಶ್ನೆ ಮಾಡೋದಿಲ್ಲ. ಟಿವಿ ಮಾಧ್ಯಮದವರು ಸಹ ನಮ್ಮನ್ನು ಬೇಕಾದ್ರೆ ಎಷ್ಟು ಸಹ ಪ್ರಶ್ನೆ ಮಾಡ್ತೀರಿ. ತಿಮ್ಮಾರೆಡ್ಡಿ ಅವರು ಆರೋಪಿಗಳ ಹೆಸರಲ್ಲಿ ಇರುವಂತಹ 4 ಜನರನ್ನ ಬಿಟ್ಟು ನೇರವಾಗಿ ಧರ್ಮಸ್ಥಳದ ವಿಚಾರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಪ್ಪ ನೋಡಿ, ಅತ್ಯಾಚಾರ ಮಾಡೋದು ಅವರನ್ನು ಬಚಾವ್ ಮಾಡೋದು ಎಲ್ಲ ಒಂದೇ ಅಲ್ವೋ ಸ್ವಾಮಿ? ಯಾವುದೇ ಮಾಧ್ಯಮದಲ್ಲಿ ಕೇವಲ ಆರೋಪಿಗಳನ್ನ ಹೆಸರನ್ನ ಹೇಳದೆ ನೇರವಾಗಿ ಧರ್ಮಸ್ಥಳದ ನೋಡಿ, ನಾನು ದಾಖಲೆ ಇಲ್ಲದೆ ಮಾತಾಡೋದಿಲ್ಲ ಸ್ವಾಮಿ. ದಾಖಲೆ ನಮ್ಮ ಕೈಯಲ್ಲಿ ಇಟ್ಕೊಂಡು ತಿರುಗುದಿಲ್ಲ ನಾವು. ನೋಡಿ, ಈಗ ನನ್ನ ಮೇಲೆ ನೇರ ಹೇಳಿದ್ಯಾರು? ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಹೇಳಿದ್ದು ನನ್ನ ಮೇಲೆ FIR ಮಾಡ್ಲಿಕ್ಕೆ. ವೀರೇಂದ್ರ ಹೆಗ್ಡೆ ಅವರಿದ್ದು ದೊಡ್ಡವರೇ ಹೇಳಿದ್ದು ಅಂತ ಹೇಳಿ, ಅಭಿಷೇಕ್ ಗೋಯಲಿಂದ ನನ್ನ ಮೇಲೆ FIR ಮಾಡಿಸ್ಲಿಕ್ಕೆ ಹೇಳಿದ್ದು ಅಂತ ಹೇಳಿ ಸುದರ್ಶನ್ ರವರು ಹೇಳಿದ್ದು. ನಾನು ಅದಕ್ಕೋಸ್ಕರ ವೀರೇಂದ್ರ ಹೆಗ್ಡೆ ಅವರನ್ನು ಬಿಡ್ಲಿಕ್ಕೆ ಆಗ್ತದೆ ಅಷ್ಟು ಸುಲಭದಲ್ಲಿ? ಅವರಲ್ಲೂ ಹೇಳಿದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನೇ ನನಗೆ ಹೇಳಿದ್ದು ಅದನ್ನು. ಅವರಿಂದಲೇ ನಿಮ್ಮ ಮೇಲೆ ಈಗ FIR ಆಗ್ತಾ ಇರೋದು. ಕರ್ದದ್ದು ನೀವಲ್ವಾ ಅಂತ ಹೇಳಿದೆ. ಹೌದು, ಆದರೆ ಸಹ ಭಾಳ ಒತ್ತಡ ಉಂಟು ಎಸ್ ಪಿ ಸಾಹೇಬರಿಗೆ ದೊಡ್ಡವರಿಂದ, ವೀರೇಂದ್ರ ಹೆಗ್ಡೆ ಅವರಿಂದ. ಅದಕ್ಕೋಸ್ಕರ ನಿಮ್ಮ ಮೇಲೆ FIR ಮಾಡ್ತಾ ಇದ್ದೇನೆ ಅಂತ ಹೇಳಿ. ಹಾಗೆ ವೀರೇಂದ್ರ ಹೆಗ್ಡೆ ಅವರದ್ದು ಹೆಸರು ತೆಗಿಬಾರ್ದು ಅಂತೇಳಿ ವೀರೇಂದ್ರ ಒಬ್ಬನೇ ಇರುವುದಲ್ಲ ಅಲ್ಲ. ಈಗ ಎಲ್ಲ ಮೊನ್ನೆಯಿಂದ ಹೇಳ್ತಾರೆ ಅವರು, ಏನಂತೆ ಧರ್ಮದವರ ದೇವ್ರದ್ದು ಹೆಸರು ತೆಗ್ದದಂತ ಹೇಳಿದರೆ ಅವ್ರದ್ದು ಏನಂತೆ ನಂಬಿಕಸ್ಥ ಜನಗಳ. ಹಾಗಾದರೆ ನಮ್ಮ ಬಂಟ ಸಮುದಾಯದಲ್ಲಿ ನಂಬಿಕಸ್ಥರೇ ಇಲ್ಲ ಯಾರು? ಹಾಗಾದರೆ ಗೌಡ ಸಮಾಜದಲ್ಲಿ ನಂಬಿಕಸ್ಥರೇ ಇಲ್ಲ, ಯಾರ ಮೇಲೆ ನಂಬಿಕೆ ಇಡ್ಲಿಕ್ಕಿಲ್ಲ. ಹಾಗಾದರೆ ಪೂಜಾರಿ ಬಿಲ್ಲವ ಸಮಾಜದ ಮೇಲೆ ಯಾರು ನಂಬಿಕೆ ಇಡ್ಲಿಕ್ಕಿಲ್ಲ. ಹಾಗಾದರೆ ಕೊಂಕಣಿ ಸಮಾಜದ ಮೇಲೆ ಇಡ್ಲಿಕ್ಕಿಲ್ಲ. ಜಾತಿವಾರ ಲೆಕ್ಕ ಹಾಕಿದ್ರೆ ಇವರ ಸಮಾಜಕ್ಕೆ ಮಾತ್ರ ಅನ್ಯಾಯ ಆಗಿದೆ. ಅಲ್ಲಿ ಮಾಡಿದ ತಪ್ಪುಗಳು ಇವರ ಸಮಾಜದಿಂದ ಆಗಿದ್ದು, ಸಮಾಜದಿಂದಲ್ಲ. ಇವರ ಸಮಾಜದ ಏನು ಜೈನ ಅಂತ ಹೇಳಿ ಮನೆತನದವರು ಅವರೇ ಮಾಡಿದಂಥದ್ದು. ಅದಕ್ಕೆ ನಮ್ಮನ್ನು ದೂರಿದ್ರೆ ಆಗ್ತದ? ನಮ್ಗೇನಂತ ಇದು ಆಗ್ತಾರೆ ಏನು, ಅದೆಲ್ಲ ಬರೋದಿಲ್ಲ ನಮಗೆ ಶಬ್ದಗಳು. ನಾವೆಲ್ಲ ಹಳ್ಳಿಯಲ್ಲಿ ಬದುಕುವವರು ನಾವು. ಎಂಥದ್ದು ಮಾನನಷ್ಟ ಮೊಕದ್ದಮೆ. ಮಾನ ಇದ್ದವರೆಲ್ಲ ಆಗ್ತಾರೆ ಮಾನನಷ್ಟ ಮೊಕದ್ದಮೆ. ಮಾನ ಇದ್ದವರೆಲ್ಲ ಆಗ್ತಾರೆ. ನಾವೆಲ್ಲಿಯಾದರೂ ಹೇಳಿದ್ದೇವ? ನಮ್ಮ ಗೌಡ ಸಮುದಾಯದ ಹುಡುಗಿಯನ್ನು ಬರ್ಬರವಾಗಿ ಯಾವ ಅತ್ಯಾಚಾರ ಮಾಡಿದ ಆ ಫೋಟೋ ನೋಡಿದ್ರೆ, ಆ ಒಂದು ಜಡ್ಜ್ಮೆಂಟಿನ ಕಾಪಿ ನೋಡಿದರೆ ಈ ಮಾತಾಡ್ತಾರೆ ಇಲ್ಲಿ ಟಿವಿಯಲ್ಲಿ ಬೊಗಳೆ ಬಿಡ್ತಾರಲ್ಲ, ಕೆಲವು ವಕೀಲರು ಇದ್ದಾರೆ ಅವರ ಪರವಾಗಿದ್ದವರೆಲ್ಲ ಬೊಗಳೆ ಬಿಡ್ತಾರಲ್ಲ. ಇವರುಗಳಿಗೆ ಕಾಣಬೇಕು, ಸತ್ಯ ಕಾಣಬೇಕು. ಇದನ್ನೆಲ್ಲ ಹೇಳಿದರೆ ನೋವಾಗ್ತದೆ. ನಾವು ಧರ್ಮ ವಿರೋಧಿಗಳು, ಅವರಿಗೆ ಬೈತೇವೆ, ಇವರಿಗೆ ಬೈತೇವೆ. ನಾವು ಬೈಯುವುದಲ್ಲ ಸ್ವಾಮಿ. ಇನ್ನು ಸ್ವಲ್ಪ ದಿನ ಹೋದರೆ ಮುಂದೆ ಏನಾಗುತ್ತೆ ಈ ಸಮಾಜಕ್ಕೆ ಗೊತ್ತಿಲ್ಲ. ಹಿಂದೂ ಸಮಾಜ ಅಂತ ಹೇಳಿದರೆ ಅಷ್ಟು ಸುಲಭವಾಗಿ ಕೈಕೊಟ್ಟು ಕೂತ್ಕೊಳ್ಳುವುದೇ ಇಲ್ಲ. ಅಲ್ಲ, ಗೌಡ ಸಮುದಾಯದ ಹುಡುಗಿಗೆ ಅನ್ಯಾಯ ಆಗಿದೆ. ಸೊ ಆದ್ರೆ ತಮ್ಮ ಹೋರಾಟಗಳು ಮಾತ್ರ ನಡೀತಾ ಇದೆ. ಗೌಡ ಸಮುದಾಯದ ನಾಯಕರು, ಜನಪ್ರತಿನಿಧಿಗಳು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ. ನೋಡಿ, ನಾವೇನು ಬಾಡಿಗೆಗೆ ಜನ ತಂದು ಹೋರಾಟ ಮಾಡೋದಿಲ್ಲ. ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ ಅವರನ್ನು ಸೇರಿಸ್ಕೊಳ್ಳುವಂಥದ್ದು. ಜೊತೆಯಲ್ಲಿ ಯಾರ್ಯಾರು ನಮ್ಮೊಟ್ಟಿಗೆ ಸೇರ್ತಾರೆ ಅವರನ್ನು ಸೇರಿಸ್ಕೊಂಡು ಹೋರಾಟ ಮಾಡ್ತೇವೆ. ಅಲ್ಲ, ತಮ್ಮ ಹೋರಾಟದಲ್ಲಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಬೋದಾ? ಹಾಗಾದ್ರೆ ನೋಡಿ, ಸೌಜನ್ಯ ಪ್ರಕರಣಕ್ಕೆ 100ಕ್ಕೂ 100 ನ್ಯಾಯ ಕಾನೂನಿನ ಇದರಲ್ಲಿ ಸಿಗ್ತದೆ ಅನ್ನುವಂಥದ್ದನ್ನು ನಾನು ಭಾವಿಸುವುದಿಲ್ಲ. ಯಾಕಂತ ಹೇಳಿದರೆ ಅದನ್ನು ಯಾರ ಕೇಸನ್ನು ಮುಚ್ಚಿದ್ದಾನೋ, ಯಾರ್ಯಾರು ಈ ಪ್ರಕರಣವನ್ನು ತಿರುಚಿ ಇವತ್ತು ಅಪರಾಧಿಗಳನ್ನು ಬಚಾವ್ ಮಾಡಿದ್ದಾನೋ ಅಂಥವರಿಗೆ 100ಕ್ಕೂ 100 ಶಿಕ್ಷೆ ಆಗಲಿಕ್ಕೆ ಒಂದು ಕಾರಣ ಇದೆ. ಆ ದಾರಿಯನ್ನು ಹುಡುಕಿದ್ದೇವೆ ನಾವು. ಆ ಮುಖಾಂತರ ಇನ್ನು ಮುಂದಕ್ಕೂ ಕೂಡ ನಾವು SIT ತನಿಖೆ ಕೇಳಬೇಕಂತ ಇದ್ದೇವೆ. ಆಯಿತು, ಒಂದು ವೇಷ ಬಂದಾಗೆ ಇತ್ತು. ಇದು ಮಾರ್ನೆಮಿಯಲ್ಲಿ, ನಮ್ಮಲ್ಲಿ ಇಲ್ಲಿ ತುಳುನಾಡಿನಲ್ಲಿ ಮಾರ್ನೆಮಿ ಅಂತ ಹೇಳ್ತಾರಲ್ಲ, ಒಂದು ವೇಷ ಬಂದು ಹೋಗಿ ಆಯ್ತು. ಈಗ CBI ಇತ್ತು, ಇನ್ನೊಂದೀಗ ಒಂದು SIT ಮಾಡುವ ಅಂತೇಳಿ. ಯಾಕಂತ ಹೇಳಿದರೆ ಎಲ್ಲಿಯಾದರೂ ಸಿಗ್ಲಿಯಪ್ಪ, ಮಾಡಿದವರು ಸಿಗಬೇಕು ನಮಗೆ. ಈ ಕೇಸನ್ನು ಮುಚ್ಚಿಸಿದವ ಅವನು ಅಪರಾಧಿ ಅಲ್ವಾ? ಅವನಿಗೂ ಶಿಕ್ಷೆ ಆಗಬೇಕು. ಮತ್ತೆ ನೋಡಿ, ಅಣ್ಣಪ್ಪ ಮಂಜುನಾಥ, ಅಣ್ಣಪ್ಪ ಅಂತೂ 100ಕ್ಕೂ 100 ಇವರನ್ನು ಅತ್ಯಾಚಾರ ಮಾಡಿದವರನ್ನು, ಅದರ ಸಪೋರ್ಟಿಗೆ ಯಾರು ನಿಂತಿದ್ದಾರೆ, ಈ ಕೇಸನ್ನು ಮುಚ್ಚಿಸಿ ಹಾಕ್ಲಿಕ್ಕೆ ಯಾರ್ಯಾರು ನೋಡಿದ್ದಾರೆ, ಎಲ್ಲರನ್ನು ಒಂದೇ ಸಲ ಮುಗಿಸ್ತಾರೆ. ಅದು 100ಕ್ಕೂ 100 ನಮಗೆ ಆ ಜಾಗದಲ್ಲಿ ಆ ಮಂಜುನಾಥ ಅನ್ನುವಂಥ ಒಂದು ಶಕ್ತಿ ಇದ್ರೆ ಅಲ್ಲಿ. ಇಲ್ಲಾಂದ್ರೆ ನಾವೆಲ್ಲ ಕೈ ಮುಗಿದ ನಿನ್ನ ಬಿಡಬೇಕು.
ಧರ್ಮ ಕ್ಷೇತ್ರ ಅಂತ ಹೇಳುವುದನ್ನು ಈ ಪ್ರಕರಣಕ್ಕೆ ಸೌಜನ್ಯನೇ ಈ ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುವುದು ವೇಸ್ಟ್. ನ್ಯಾಯ ಸಿಗಲೇಬೇಕು, ನ್ಯಾಯ ಕೊಡಲೇಬೇಕು. ನಾವು ಕೇಳುದು ಅಣ್ಣಪ್ಪ ಈ ದೇಶದ ಸಂವಿಧಾನದ ಇದರಲ್ಲಿ ನನಗೆ ನಾನು ಮರೆತು ಬಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ನೋಡ್ತಾ ಇದ್ದೇವೆಲ್ಲ ಈ ಪ್ರಕರಣವನ್ನೇ ನೋಡಿ ನಮಗೆ ನೋವಾಗ್ತಾ ಉಂಟು. ಮೊನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅಭಯ್ ಚಂದ್ರ ಜೈನ್ ಅವರು ಕೂಡ ಹೇಳ್ತಾ ಇದ್ರು, ಒಬ್ಬ ರೌಡಿ ಶೀಟರ್ ಇಂದ ನ್ಯಾಯ ಸಿಗುವಂತದ್ದು ಸಾಧ್ಯನಾ ಅಂತ ಹೇಳಿ. ರೌಡಿ ಶೀಟರ್ ಇವನ ಅಪ್ಪ, ಅವನೊಬ್ಬ ಪಟ್ಟಿಂಗ. ಯಾಕಂತ ಹೇಳಿದ್ರೆ ರೌಡಿ ಶೀಟರ್ ದಾಖಲೆ ಬಿಡುಗಡೆ ಮಾಡ್ತಾರೆ, ದಾಖಲೆ ಬಿಡುಗಡೆ ಮಾಡ್ತಾನೆ. ರೌಡಿ ಶೀಟ್ ಆದಿದ್ರಿಂದ ಇವತ್ತು ಹಿಂದೂ ಸಮಾಜ ಬದುಕ್ತಾ ಇದೆ ಇಲ್ಲಿ. ಇಲ್ಲಾದ್ರೆ ಇವನಂತ ಪಾಪಿಗಳು ಮುಕ್ಕಿ ತಿಂದು ತೇಗಿ ಬಿಸಾಕ್ತಿದ್ರು. ಯಾಕಂತ ಹೇಳಿದ್ರೆ ಇವನು ಎಲ್ಲೆಲ್ಲ ಮಾತಾಡ್ತಾನೆ ಇವನ ಸಮಾಜಕ್ಕೆ. ಯಾವುದು ಇವನ ಸಮಾಜ, ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜ ಹಿರಿಯ ಎಂತ ವ್ಯಕ್ತಿಗಳೆಲ್ಲ ಹೇಳ್ತಾರೆ. ಅದು ಬರುವುದಿಲ್ಲ ನನಗೆ. ಅವನೊಬ್ಬ ಅವಿವೇಕಿ. ಇಲ್ಲಿ ಆಳ್ವಾಸಲ್ಲಿ ಇವಳು ಸತ್ಲಲ್ಲ, ಯಾರು? ಕಾವ್ಯ ಪೂಜಾರ್ತಿ. ಎಷ್ಟು ಹೋರಾಟ ಮಾಡಿದ್ರಪ್ಪ ಈ ಮಹಾಶಯ, ಅತಿರಥ ಮಹಾಶಯ ಅಭಯ್ ಚಂದ್ರ. ಹಾಗೆ ಇವನಿಗೆ ಗೊತ್ತಿಲ್ವಾ ಅಲ್ಲಿ ಒಂದು ಹುಡುಗಿ ಸತ್ತದ್ದು, ಹೇಗೆ ಸತ್ತದ್ದು ಅಂತೇಳಿ ಅವರೊಟ್ಟಿಗೆ ಸೇರಿಕೊಳ್ಳಿಲ್ಲ ಹೊತ್ತು. ಇಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು, ಎಷ್ಟು ತನಿಖೆ ಮಾಡಿಸಿದ? ಇಲ್ಲಿ ಭಾಳ ಹಿಂದೆ ಮುಲ್ಕಿಯಲ್ಲಿ ಸುಖಾನಂದಿಂದ ಹತ್ಯೆ ಆಯಿತು, ಎಷ್ಟು ತನಿಖೆ ಮಾಡಿಸಿದೆ ಇವ? ಎಷ್ಟು ತನಿಖೆ ಮಾಡಿಸಿದ? ಸೊ ಹಾಗಾದ್ರೆ ತಮ್ಮ ಹೆಸರಲ್ಲಿ ರೌಡಿ ಅಲ್ಲಿ ಮೂಡುಬೆದ್ರೆ ಬಸಿದಿಯಲ್ಲಿ ಕೋಟ್ಯಾಂತರ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂಥ ವಸ್ತುಗಳು ಕಾಣೆ ಆದವಲ್ಲ. ಮತ್ತೆ ಅದು ಏನಂತೆ ಇದರಲ್ಲಿ ಪ್ಯಾಕೆಟಲ್ಲಿ ಬರುವುದು ಕೊರಿಯರಲ್ಲಿ. ಆಗ ಇದೇ ಇವನೇ ಅಭಯ್ ಚಂದ್ರನೇ ಇದ್ದದ್ದಲ್ಲಲ್ಲಿ. ಇವನ ಜೈನ ಸಮುದಾಯಕ್ಕೆ ನೋವಾದರೆ ಭಾಳ ಮಾತಾಡ್ತಾನೆ ಇವನು. ಜೈನ ಸಮುದಾಯಕ್ಕೆ ನೋವಾದರೆ ನಾನೊಬ್ಬ ಬಂಟ, ನಾಡವ ನಾನು, ನಾಡನ್ನು ಆಳಿದವ ನಾನು. ನನ್ನ ಹಿರಿಯವರು ನನಗೆ ಹೇಗೆ ಗೊತ್ತಿದೆ ನಾಡನ್ನು ಹೇಗೆ ಆಳ್ಬೇಕು, ಏನು ಮಾಡಬೇಕು ಅಂತ ಹೇಳಿ. ಇವನಿಂದ ಪಾಠ ಕಲಿಬೇಕಾಗಿಲ್ಲ. ಇವನೊಬ್ಬ ಸತ ಮೂರ್ಖ. ಇವನು ಹೇಳಿದಾನೆ ನಾವು ಹೀಗೆ ನೋಡ್ತೇವೆ, ಕಾನೂನಿನಲ್ಲಿ ನೋಡ್ತೇವೆ, ಮತ್ತೆ ಹೀಗೆ ಸಹ ನೋಡಲಿಕ್ಕೆ ಗೊತ್ತುಂಟು. ಅರೇ ಷಂಡ ಇವನು ಟೈಮ್ ಕೊಡಲಿ ನನಗೆ. ಇವನ ಮನೆ ಎದುರುಗಡೆ ಹೋಗಿ ನಿಲ್ತೇನೆ ನಾನು, ಇವನ ಮನೆ ಎದುರುಗಡೆ ಹೋಗಿ ನಿಲ್ತೇನೆ ನಾನು. ನಾನೊಬ್ಬ ನಾಡವ, ನನಗೆ ನನ್ನ ರಕ್ತದಲ್ಲಿ ಹರಿಯುವಂಥದ್ದು ಪೂರ್ತಿ ಹಿಂದೂ ಸಮಾಜದ ರಕ್ತ ಹರಿಯೋದು ನನ್ನ ಜೀವದಲ್ಲಿ, ಗೊತ್ತಾಯ್ತಲ್ಲ. ಇವನು ಏನೋ ಬೊಗಳೆ ಬಿಟ್ಟರೆ ನಾನು ಎದುರಿ ಮನೆಯಲ್ಲಿ ಕೂತ್ಕೊಳ್ತಾನಂತ ನೆನೆಸಿದ್ದಾನೆ ಇವನು ಕಳ್ಳ. 100ಕ್ಕೆ 100 ಸತ್ಯ ಅಲ್ಲ. ಇವನು ಇದ್ದಾಗ ಆದಂಥ ಪ್ರಕರಣ ಹುಡುಕ್ಲಿ ಇವನು. ಆ ಜೈನ ಸಮುದಾಯಕ್ಕೆ ಅನ್ಯಾಯ ಆಯ್ತಲ್ಲ ಅವತ್ತು, ಇಡೀ ಪೇಪರಲ್ಲಿ ಬಂತಲ್ಲ, ಮೂರ್ತಿ ಕದ್ದೋದ್ರು ಇವರೆಲ್ಲ ಮಾಡಿಸಿದ್ದು ಇವರು. ಲಾಸ್ಟ್ಗೆ ಇನ್ನು ಸಮಾಜ ಒಡಿತದಂತ ಹೇಳುವಾಗ ಅದನ್ನೇ ಏನದು ವಾಪಸ್ ಬಂದಿದೆ ಅಂತ ಹೇಳಿದ್ದು, ಒರಿಜಿನಲ್ ಡುಪ್ಲೇಟ್ ಗೊತ್ತಿಲ್ಲ ನಮಗೆ. ಆಗ ನಮ್ಮ ಮಾಧ್ಯಮದವರೊಬ್ರು SP ಹತ್ರ ಕೇಳಿದ್ರು, ಯಾಕೆ ಅದು ಬಂದ ವಸ್ತುಗಳನ್ನು ತನಿಖೆ ಮಾಡಲಿಕ್ಕಿಲ್ವಾ? ಹಾಗೇ ಕೊಂಡೋಗಿ ಎಲ್ಲಿ ಇಡುವ ಬಸ್ಸಿಯಲ್ಲಿ? ಅದು ಬಂದದ್ದು ಡುಪ್ಲಿಕೇಟ್ ಇದ್ದರೆ ಅದನ್ನು ಯಾರು ತನಿಖೆ ಮಾಡಿದವರು ಹಿಂದೆ 2 ವರ್ಷ ಕಾಲ? ಯಾರೊಬ್ಬ ಶೆಣೈ 12 ಮೂರ್ತಿ ಯಾಕೆ ಕಳ್ತಾನೆ? ಅದೆಲ್ಲ ನೋಡಿದ್ರೆ ನನಗೆ ಡಿಪಾರ್ಟ್ಮೆಂಟಿಂದ ಒಂದು ಮಾಹಿತಿ ಬಂದಿತ್ತಾಗ, ಭಾರತ ದೇಶದ ಒಂದು ಇದರಲ್ಲಿ 30,000 ಕೋಟಿ ಬೆಲೆ ಬಾಳುವಂಥ 12 ಮೂರ್ತಿಗಳು. ಇಂಟರ್ನ್ಯಾಷನಲ್ ವ್ಯಾಲ್ಯೂಯೇಷನ್ ಎಷ್ಟು ಅಂದರೆ 1.25 ಲಕ್ಷ ಕೋಟಿ. ಯಾರು ಸ್ವಾಮಿ ಆ ಕೇಸನ್ನು ಮುಚ್ಚಿಸಿದ್ದು? ಹೇಗೆ ಹೋಗಿದ್ದು, ಹೇಗೆ ವಾಪಸ್? ಎಂಥ ನಾಟಕ! ಇವ ನಮಗೆ ಪಾಠ ಹೇಳುದಾ? ಹಾಗಾದ್ರೆ ತಾವು ರೌಡಿ ಶೀಟರ್ ಅಲ್ಲ? ರೌಡಿ ಶೀಟರ್ ಹೌದು ಸ್ವಾಮಿ. ನಾನು ಹಿಂದೂ ಸಮಾಜದ ಹೋರಾಟಕ್ಕೋಸ್ಕರ ರೌಡಿ ಶೀಟ್ ಆಗಿದ್ದು. ನಿಮಗೆ ಗೊತ್ತಿದೆಯಾ? ಒಬ್ಬ ರೌಡಿ ಶೀಟರ್ ಆಗಬೇಕಾದ್ರೆ ಅವನ ಮೇಲೆ ಎಷ್ಟು ಕೇಸ್ ಇರಬೇಕು, ಎಷ್ಟು 307 ಇರಬೇಕು, ಎಷ್ಟು 302 ಇರಬೇಕು ಗೊತ್ತಿದೆಯಾ? ಇವ ಮೂರ್ಖ. ಎಷ್ಟು ಸಲ MLA ಆಗಿದ್ದಾನೆ ಅದು ಗೊತ್ತಿಲ್ಲ ನನಗೆ. ಮೂರ್ಖ. ನನಗೆ ನನ್ನ ಮೇಲೆ ರೌಡಿ ಶೀಟ್ ಯಾವಾಗ ಮಾಡಿದ್ರೋ ಆಗ ಇದೇ ಕಾಂಗ್ರೆಸ್ ಸರ್ಕಾರದವರು ನಾನು BJP ಒಟ್ಟಿಗೆ ಇದ್ದೇನೆ ಅಂತ ಹೇಳಿ ಮಾಡಿಸಿದಂಥ ರೌಡಿ. ಆಗ ನನ್ನ ಒಂದು 3 ಪಿಟ್ಟಿ ಕೇಸ್ ಇತ್ತು ನನ್ನ ಮೇಲೆ. ಇದು 97, 98, 99 ಆ ಟೈಮ್ ನನಗೆ ಅದು ನೆನಪಿಲ್ಲ. ನಾವು ಅದನ್ನು ರೌಡಿ ಲಿಸ್ಟ್. ಅರೇ ನನಗೆ ಪಟ್ಟ, ಅದು ಪಟ್ಟವನ್ನ ಹಿಂದೂ ಸಮಾಜದ ಇದಕ್ಕೋಸ್ಕರ ಒಪ್ಪಿಕೊಂಡ ಪಟ್ಟ ಅಂತ ತಿಳ್ಕೊಳ್ತೇನೆ ಅದನ್ನು. ನನ್ನ ಧರ್ಮಕ್ಕೋಸ್ಕರ ತಗೊಂಡಂತ ಪಟ್ಟ ಅದು ರೌಡಿ ಲಿಸ್ಟ್. ನಾನು ಇವತ್ತು ಅದನ್ನು ತೆಗಿಸಿಲ್ಲ. ನನ್ನ ಮೇಲೆ
ನನ್ನೊಟ್ಟಿಗೆ ಜೊತೆಗಾರರಿದ್ದ ಹುಡುಗರಿಗೆ ಎಷ್ಟೋ ರೌಡಿ ಲಿಸ್ಟ್ ಆಗಿದೆ, ತೆಗ್ದಾಗಿದೆ. ನಾನು ಇನ್ನೂ ತೆಗಿಲಿಲ್ಲ. ಇರ್ಲಿ ಮಾರ ರೌಡಿ ಲಿಸ್ಟ್ ಇರ್ಲಿ, ನನಗೇನದು ದೊಡ್ಡದಾಗುದಿಲ್ಲ. ನಾನು ಹಿಂದೂ ಸಮಾಜಕ್ಕೋಸ್ಕರ ಹಾಕಿಸ್ಕೊಂಡಂತ ಪಟ್ಟ ಅದು. ನನಗೆ ಈ ಪೊಲೀಸ್ನವರು ಆಗಿನ ಸರ್ಕಾರಗಳು ನನ್ನನ್ನು ಕಾಡಿದ್ದು ಅದಕ್ಕೋಸ್ಕರ ಮಾಡಿಟ್ಟಂತ ಒಂದು ರೌಡಿ ಲಿಸ್ಟ್ ಅದು. ನಾನು ಅದರಲ್ಲಿ ಸಾಧನೆ ಮಾಡಿದ್ದೇನೆ. ಇಡೀ ಹಿಂದೂ ಸಮಾಜಕ್ಕೆ ನಾವು ಹಿಂದೂ ಸಮಾಜ ಅಂದ್ರೆ ಏನು ಅಂತ ತೋರಿಸಿದ್ದೇನೆ. ಅದಕ್ಕೋಸ್ಕರ ನಾನು ಅದನ್ನು ಇಷ್ಟ ತನಕ ತೆಗಿಲಿಲ್ಲ. ಸೊ ಅದೇ ಒಂದು ಸಾಧನೆ. ಅದಕ್ಕೆ ಬೇಕಾ ಬಿಟ್ಟು ಯಾರ ವಿರುದ್ಧ ಬೇಕಾದ್ರೂ ಧ್ವನಿ ಎತ್ತಿತೀರಾ? ಯಾಕೆ ನೀವು ತೋರಿಸಿ ಸ್ವಾಮಿ. ಬೇಕಾ ಬಿಟ್ಟು ಅಂತ ಹೇಳಿದ್ರೆ ನಿಮ್ಗೆಲ್ಲಾದ್ರೂ ಮಾರ್ಗದಲ್ಲಿ ನಿಲ್ಲಿಸಿ ಬೈದದ್ದು ನಾನು? ಇಲ್ಲ. ಉಂಟಾ? ಇಲ್ಲ ಅಲ್ಲ. ಬೈದಿದ್ದಾನ? ಇಲ್ಲ ಅಲ್ಲ. ಖಂಡಿತ. ಎಲ್ಲೆಲ್ಲಿ ತಪ್ಪಾಗಿ ಅಲ್ಲಿ ದನಿ ಎತ್ತುವೆ. ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ ಇದು. ದನಿ ಎತ್ತಬೇಕಲ್ಲ. ನೀವು ಏನೋ ಅತ್ಯಾಚಾರ ಯಾರನ್ನೋ ಮಾಡ್ತೀರಿ ಅಂತ ಹೇಳಿದ್ರೆ ನಾನು ನೋಡ್ಕೊಂಡೋದ್ರೆ ನಂದು ತಪ್ಪಲ್ಲ, ಧರ್ಮ ಅಲ್ಲೋ ಅದು. ಅದನ್ನು ಮಾಡ್ತಾ ಇದ್ದೇನೆ ನಾನು. ಯಾವ ತಪ್ಪು ಉಂಟಾ ಅದು ಕಣ್ಣಿಗೆ ಕಾಣ್ತದೆ ನಮಗೆ ತಪ್ಪು ಅಂತೇಳಿ. ಅದನ್ನು ಎಷ್ಟೋ ದೊಡ್ಡ ಜನ ಆದ್ರೆ ಅದನ್ನು ಪ್ರಶ್ನೆ ಮಾಡ್ತೇನೆ, ಅದು ತಪ್ಪು, ಅದಾದ ಅಧರ್ಮ. ಹಾಗಾದರೆ ಅದು ನೀವು ಅದಕ್ಕೆ ಈ ರೀತಿ ಪ್ರಶ್ನೆ ಮಾಡೋದು ನಮ್ಮನ್ನು. ಯಾರಿಗೆ ಬೇಕಾದರೆ ನೀವು ರೌಡಿ ಅಂತ ಹೇಳಿ ಏನು ಬೇಕಾದ್ರೆ ಮಾಡ್ತಾರೆ. ಎಲ್ಲಾದರೂ ಕೊಲೆ ಮಾಡಿದ್ದಿದೆಯಾ ನಾವು? ಏನಾದರೂ 307 ಕೇಸ್ ಇದೆಯಾ ನಮ್ಮ ಮೇಲೆ? ಏನಿದೆ ಸ್ವಾಮಿ? ಏನಿದೆ? ಪೊಲೀಸ್ನವರು ರಾಜಕೀಯ ಒತ್ತಡದಿಂದ ಹಾಕಿದಂಥ ಒಂದು ಕೇಸ್ ಅದು. ರೌಡಿ ಲಿಸ್ಟ್ ಅಂತ ಹೇಳಿದರೆ ಈಗ ರೌಡಿ 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 ಅಂತ ಹೇಳಿದರೆ ಆಯ್ತಾ? ಹಾಗಾದರೆ ಯಾರಿಗೆ ರಾಜ್ಯಕ್ಕೆ ಒಂದು ಕೈಯಲ್ಲಿದ್ದರೆ ಯಾರನ್ನು ಬೇಕಾದ್ರೆ ರೌಡಿ ಅಂತ ಮಾಡ್ಬೋದು. ನಾವು ಅದನ್ನು ನನ್ನ ಪಟ್ಟ ಅಂತ ತಿಳ್ಕೊಂಡಿದ್ದೇನೆ. ನನಗೇನದು ದೊಡ್ಡ ವಿಷಯ ಅಲ್ಲ ರೌಡಿ ಅಂತ. ಧರ್ಮಕ್ಕೋಸ್ಕರ ಕೇಸರಿಯಲ್ಲಿ ಕೊಳಕಾಗೋದು ಬೇಡ ಅಂತ ಹೇಳಿ ಕೇಸರಿಯನ್ನ ಬಿಡ್ತೀರಾ. ರೌಡಿ ಶೀಟರ್ ಅನ್ನುವಂಥ ಪಟ್ಟವನ್ನು ಯಾಕೆ ಬಿಡ್ತಾ ಇಲ್ಲ? ರೌಡಿ ಶೀಟರ ಮುಗಿಬಹುದು, ಅದು ಮುಗಿಲಿ, ತೆಗಿಲಿ. ತಾವೇ ಹೇಳಿದ್ದು ನಾನು ಹುಡುಗರದ್ದನ್ನ ತೆಗೆಸಿದ್ದೇನೆ, ನನ್ನದ್ದು ಹಾಗೆ ಇಟ್ಕೊಂಡಿದ್ದೇನೆ. ತೆಗಿಸಿದ್ದು ನಾನಲ್ಲ, ಅವರವರು ತೆಗೆಸಿಕೊಂಡಿದ್ರೆ ಹೋಗಿದೆ. ತಮಗೆ ಇಂಟ್ರೆಸ್ಟ್ ಇಲ್ಲ ಇನ್ನೂ ಕೂಡ ಅದೇ ಪಟ್ಟದಲ್ಲಿ? ಪಟ್ಟ ಅಂತ ಹೇಳಿ ಅಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಈಗ ನಂದು ಎಲ್ಲ ಕೇಸುಗಳು ಮುಗ್ದು ಒಂದು ಹಂತದಲ್ಲಿ ಮನೆಯಲ್ಲಿ ಕೂತಿದ್ದೆ, ಸೌಜನ್ಯ ಎಂದು ಹೋರಾಟ ಬಂತು. ಇಲ್ಲೊಂದಷ್ಟು ಸುಳ್ಳು ಕೇಸುಗಳನ್ನು ಮಾಡಿದ್ರು. ಈಗ ಉದಾಹರಣೆಗೆ ಸೌಜನ್ಯದಲ್ಲಿ ಬಾಕಿ ಕೇಸುಗಳೆಲ್ಲ ಇದ್ದಾವೆ. ಏನು ಪೊಲೀಸ್ನವರು ನನ್ನನ್ನು ಈ ಹೋರಾಟವನ್ನು ಸ್ಮ್ಯಾಶ್ ಮಾಡ್ಲಿಕ್ಕೋಸ್ಕರ ಮಾಡಿದಂಥ ಒಂದು ಪ್ರಕರಣ ಯಾವುದಿದೆ, ಈ ನಮ್ಮ ಸುದರ್ಶನ್ ಏನು ಕೇಸ್ ಮಾಡಿದ್ರು, ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಏನು ನಾನ್ ಬೇಲೇಬಲ್ ಕೇಸೆಲ್ಲ ಮಾಡಿದ, ಅದೀಗ ವಿಡ್ರಾ ಆಗಿದೆ. ಅದು ವಿಡ್ರಾ ಆಗಿದೆ. ಮತ್ತೆ ಒಂದು ಕೇಸ್ ನಮ್ಮ ಮೇಲೆ ಒಂದು ಕೇಸ್ ಆದಾಗ ಈಗ ಹೊಸ ಕೇಸು ಸೌಜನ್ಯ ಹೆಸರಲ್ಲಿ ಮೊಬೈಲ್ ಇದ್ದು ಕೇಸ್ ಆಗಿದೆ ನನ್ನ ಮೇಲೆ. ಮೀಡಿಯಾ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ದೇನೆ ಅಂತೇಳಿ. ನಂದಿರುವುದು ಇದು ಡಬ್ಬೆ ಮೊಬೈಲ್ ಇರುವುದು. ನಾನು ದೊಡ್ಡದು ಇದೆಲ್ಲ ನಮ್ಮ ಊರಿನ ತಡಪೆಯಾಗೆ ಅಂತ ಮೊಬೈಲ್ ಅದನ್ನೆಲ್ಲ ಹಿಡಿಯುವುದಿಲ್ಲ ನಾನು. ನಂದು ಇದೇ ಇರುವುದು, ಆ ಅಗಸ ಇದ್ದದ್ದು ಇದೇ ಇದ್ದದ್ದು. ಆದ್ರೆ ಸಹ ನನ್ನ ಮೇಲೆ ಸುಳ್ಳು ಕೇಸು ಮಾಡಿದ್ದಾರೆ. ಇದೇ ಧರ್ಮಸ್ಥಳದ ಕೆಲಸದವರು ಅವರು ಇವರು ಎಲ್ಲ ಸೇರಿಕೊಂಡು ಅದನ್ನೇ ಹಿಡ್ಕೊಂಡು ಒಂದು ರೌಡಿ ಶೀಟರ್ ಒಂದ್ಸಲ ಆದರೆ ಅದರ ಮೇಲೆ ಕೇಸ್ ಆದರೆ ಆ ಕೇಸನ್ನು ನಮಗೆ ತೆಗಿಲಿಕ್ಕೆ ಆಗ್ತದೆ. ಈಗ ಕೂಡ ಅದನ್ನೇ ಮಾಡಲಿಕ್ಕೆ ಹೊರಟಿದ್ದಾರೆ, ಇವನೊಬ್ಬ ರೌಡಿಯಾಗಿ ಇರಲಿ ಅಂತ ಹೇಳಿ. ಒಂದು ದಿವಸ ರೌಡಿಯಾಗಿ ಇದ್ದ ಮುಂದೆ ಏನು ಮಾಡ್ತಾನೆ ಅನ್ನುವಂಥದ್ದು ಅವರಿಗೆ ತಿಳಿತದೆ. ಅದು ಅದರಲ್ಲಿ ನನಗೇನದು ರೌಡಿ ಅಂತ ಹೇಳಿದ ತಕ್ಷಣ ನನಗೆ ಅದು ನಾನು ಒಂದು ರೌಡಿ ಪಟ್ಟದಲ್ಲಿ ನಾನು ದೊಡ್ಡ ಹೆಸರು ಮಾಡಿದ್ದೇನೆ ಸಮಾಜಕ್ಕೆ. ಎಷ್ಟೋ ಆಫೀಸರ್ಸ್ ನನ್ನನ್ನು ಇಲ್ಲಿಂದ ಬಿಟ್ಟೋದವ್ರು ಹೇಳ್ತಾರೆ, ತಪ್ಪಾಗಿ ನಾವು ಮಾಡಿದ್ದೇವೆ ಶೆಟ್ರೆ, ನಿಮ್ಮ ಧರ್ಮದ ಹೋರಾಟಕ್ಕೋಸ್ಕರ ನೀವು ಮಾಡಿದ್ದು ಸರಿ, ಆದರೆ ರಾಜ್ಯಕ್ಕೆ ನಿಮ್ಮನ್ನು ಬಿಡಲಿ, ನಾವು ತಪ್ಪಾಗಿ ಮಾಡಿದ್ದು ಅಂತ ಹೇಳಿ ಅನುಭವಿಸ್ತಾ ಇದ್ದಾರೆಲ್ಲ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊ ಇರಲಿ ಅಪ್ಪ. ಅದು ಮೊನ್ನೆಯ ಸುದ್ದಿಗೋಷ್ಠಿಯಲ್ಲಿ ಉದಯ್ ಜೈನ್ ಅವರೊಂದು ಮಾತು ಹೇಳ್ತಾರೆ. ಸೌಜನ್ಯರ ಮಾವ ವಿಠಲ್ ಅವರು ಹೇಳ್ತಾರೆ, ನನಗೆ ಒತ್ತಡ ಇತ್ತು ಪ್ರಭಾವಿಗಳ, ಅದಕ್ಕೋಸ್ಕರ ಈ 4 ಮಂದಿಯ ಹೆಸರನ್ನ ಹೇಳಿದೆ. ಉದಯ್ ಜೈನ್, ಮಲ್ಲಿಕ್ ಜೈನ್ ಅವರ ಹೆಸರನ್ನೆಲ್ಲ ಹೇಳಬೇಕಂತ. ಗಾಂಜಾ ಗಿರಾಕಿಗಳು ಎಲ್ಲ ಗಾಂಜಾ ಗಿರಾಕಿಗಳು. ನಾವು ಅದನ್ನೆಲ್ಲ ಅದು ಮುಟ್ಟಿದ್ರು ಕೊಳಕದು. ಅವರೇ ಹೇಳ್ತಾರೆ ವಿಠಲ್ ಮತ್ತು ಮಹೇಶ್ ತಿಮ್ಮಾರೆಡ್ಡಿ ಅವರನ್ನೇ ತನಿಖೆ ಮಾಡಬೇಕು ಸಿಬಿಐ. ಖಂಡಿತ ಮಾಡಬೇಕು, ಮಾಡ್ಲಿಯಪ್ಪ. ಅಂದ್ರೆ ಈ ಜನಗಳು ಮಾಡಿದಂಥ ಈ ಅತಿರಥ ಮಾರತರಿದ್ದಾರಲ್ಲ, ಈ ಉದಯ್ ಜೈನ್ ನಮ್ಮ ಹತ್ರ ಕೇಳೋದು ಬೇಡ ಸ್ವಾಮಿ. ಮಾರುವೇಷದಲ್ಲಿ ಹೋಗಿ ನೀವಲ್ಲಿ ಧರ್ಮಸ್ಥಳದಲ್ಲಿ ಕೇಳಿ, ಕದ್ದು ಕೇಳಬೇಕು ಮಾತ್ರ, ಎದುರು ಕೇಳಬೇಡಿ. ಪಾಪ ಮರುದಿವಸ ಅವ್ರದ್ದು ಏನೋ ಬೀಳ್ತದೆ ಅಲ್ಲಿ. ಅಂಥ ಕಿರಾತಕರು ಇವರೆಲ್ಲ. ಏನು ಮಲ್ಲಿಕ್ ಜೈನ್ದು ಕೆಲಸ ಏನು? ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ಸ್ಕೂಲ್ ಹುಡುಗಿಯರು ಹೋಗುವಾಗ ಚೀಟಿ ಬರೆಯೋದು, ಬಿಸಾಡೋದು, ಇಂಥದ್ದೇ ಮಾಡ್ತಾ ಇರುವಂಥದ್ದು. ಮಲ್ಲಿಕ್ ಜೈನ್ ಏನು ಸಾಚೆ ಅಲ್ಲ. ಇವನೇನು
ಕೆಲ್ಲ ಏನು ಧೀರಜ್ ಎಲ್ಲ ಅವರ ಕೆಲಸದ ಆಳುಗಳು ಇವರೆಲ್ಲ. ಇವರಲ್ಲೆಲ್ಲ ನಾವು ಮಾತಾಡಲಿಕ್ಕೆ ನಾವೇನು ಇವರಷ್ಟು ದೊಡ್ಡ ಜನಗಳಲ್ಲ. ಅಲ್ಲಿ ಕೆಲಸಕ್ಕಿರೋದು ಇವರೆಲ್ಲ. ಇವ್ರ ಅಪ್ಪಂದಿರಿದ್ರು, ಇವ್ರ ಅಜ್ಜಂದಿರಿದ್ರು, ಇವ್ರ ಅಪ್ಪಂದಿರಿದ್ರು, ಈಗ ಇವರು ಅಂದರೆ ಇದೇ ಬ್ರೋಕರ್ ಕೆಲಸ ಮಾಡ್ಕೊಂಡಿದ್ದವರು ಇವರೆಲ್ಲ, ಮಾಡ್ತಾ ಇರುವವರು. ಇವರ ಬಗ್ಗೆ ಎಲ್ಲ ನಾವು ಜಾಸ್ತಿ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆ ವೀರೇಂದ್ರ ಹೆಗ್ಡೆಗೆ ಕಾಣತ್ತೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ನಾವು ಈ ಚಿಲ್ಲರೆಗಳೆಲ್ಲ ಪಳ್ಳರೆಗಳು ಹೋಗಿ ಕಾಣತ್ತೂರು ಹಳ್ಳಿ ಇಲ್ಲಿ ಅಂತ ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ವಾ, ಅಣ್ಣಪ್ಪ ಇಲ್ವಾ? JCB ತಂದು ಮಗ್ಚಿಲ್ಲ ಆ ದೇವಸ್ಥಾನವನ್ನು ತೆಗಿಲಿಲ್ಲ. ಇವರಿಗೆ ನಂಬಿಕೆ ಇಲ್ಲಲ್ಲ. ಸನಾತನ ಹಿಂದೂ ಧರ್ಮಕ್ಕೆ ಮಾಡಿದಂಥ ಅಪಚಾರ ಇದು. ಇಡೀ ಹಿಂದೂ ಸಮಾಜ ಯೋಚನೆ ಮಾಡಬೇಕು ಇವತ್ತು. ಇವ್ರು ಹೇಳ್ತಾರೆ ಇವರ ಧರ್ಮದ ಬಗ್ಗೆ ಅತ್ಯಾಚಾರ ಮಾಡಿ ಇವರ ಮೇಲೆ ಮನೆಯವರು ಕೇಸ್ ಕೊಟ್ಟರೆ ಇವರಿಗೆ ಇದು ನೋವಾಗ್ತದೆ. ಇವರು ಅಷ್ಟು ಪಾವಿತ್ರತೆ ಇದ್ದಂಥ ದೇವಸ್ಥಾನ, ಅಣ್ಣಪ್ಪ ಮಂಜುನಾಥ ಇದ್ದಂಥ ದೇವಸ್ಥಾನವನ್ನು ಬಿಟ್ಟು ಇವರು ಕಾಣತ್ತೂರಿಗೆ ಅಂತ ಹೇಳ್ತಾರಲ್ಲ. ಕಾಣತ್ತೂರಿನಲ್ಲಿ ಅಲ್ಲಿಂದ ದೊಡ್ಡ ಶಕ್ತಿ, ಈಗ ಮಂಜುನಾಥನಿಗಿಂತ ಅಣ್ಣಪ್ಪನಿಗಿಂತ ದೊಡ್ಡ ಶಕ್ತಿ ಕಾಣತ್ತೂರಲ್ಲಿದೆ. ಸರಿಯಪ್ಪ, ವೀರೇಂದ್ರ ಹೆಗ್ಡೆ ಬರಲಿ. ತಾವು ಧರ್ಮಸ್ಥಳಕ್ಕೆ ಬಂದರೆ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಹೇಳುವುದು ನಾನು. ನನಗೆ ಅದು ಭಾಳ ಖುಷಿ ಆಯ್ತು ಅವ್ರು ಹೇಳಿದ್ದು. ನಾನು ಇಲ್ಲ ಒಂದ್ಸಲ ಅಲ್ಲಿಗೆ ಹೋದ್ರೆ ಈಗ ನಾನು ಮನಸ್ಸು ಮಾಡಿ ಈಗಲೂ ಹೋಗ್ತೇನೆ. ಆ ಪಾಪಿಗಳ ಇದಕ್ಕೆ ಕಾಲು ಹಿಡಿದಿಲ್ಲ ಅಂತ ಕೂತದ್ದು, ದೇವರು ಬೇಡ ಅಂತೇಳಿ, ಧರ್ಮ ಬೇಡ ಅಂತೇಳಿ ಕೂತವನಲ್ಲ. ಈಗ ಇನ್ನೊಂದ್ಸಲ ಧರ್ಮಸ್ಥಳದಲ್ಲಿ ಬ್ರಹ್ಮಕಲಶ ಆಗ್ಬೇಕಂತ ಹೇಳಿದ್ರೆ ನಾನು ಹೋದ್ರೆ ಆಯ್ತು, ಅಲ್ಲಿ ಬ್ರಹ್ಮಕಲಶ ಆಗ್ತದೆ, ಪಾವಿತ್ರ ಆಗ್ತದೆ ಆ ದೇವಸ್ಥಾನ ಅಂತ ಹೇಳಿದ್ರೆ ನನ್ಗೆ ಹೆಮ್ಮೆ ಅಲ್ವ ಸ್ವಾಮಿ ಅದು. ಧೀರಜ್ ಕೆಲ್ಲೆ ಅವರ ಸವಾಲನ್ನು ಒಪ್ಪಿಕೊಳ್ಳೋದಿಲ್ಲ. ಹಾಗಾದ್ರೆ ತಾವು ಕಾಣತ್ತೂರು ಕ್ಷೇತ್ರ ಕರೀತಾರೆ, ಅಪ್ಪನಿಗೆ ಹುಟ್ಟಿದವನ ನೋಡಿ ಸ್ವಾಮಿ, ನನ್ನ ಅಪ್ಪನಿಗೆ ಹುಟ್ಟಿದ್ದೋ ಬಿಟ್ಟದ್ದು ನಾನು ಬಿಟ್ಟು ನನ್ನ ಹತ್ರ ಸಂತಾನ ನಕ್ಷೆ ಇದೆ, ಎಲ್ಲ ಕೊಡ್ತೇನೆ. ಇವರು ಧರ್ಮಸ್ಥಳದಲ್ಲಿ ಇದ್ದದ್ರಿಂದ, ಅಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಇವ್ರು ಯಾರಿಗೆ ಹುಟ್ಟಿದ್ದು ಅಂತ ಹೇಳಿ ಫಸ್ಟ್ಗೆ ಸಂತಾನ ನಕ್ಷೆ ಮಾಡಿಸ್ಕೊಳ್ಳಿ. ಇವರು ನಾನೊಬ್ಬನನ್ನು ಪ್ರಶ್ನೆ ಮಾಡಬೇಕಾದ್ರೆ ಅವನ ಹತ್ರ ಒಂದು ಸಂತಾನ ನಕ್ಷೆ ಇರಬೇಕಲ್ಲ. ಇವರಿಗೆಲ್ಲ ಡೌಟ್ ಇರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆ ನಡೆದಂಥ ಘಟನೆಗಳನ್ನು ನೋಡಿದರೆ ಅಲ್ಲಿ ಡೌಟೇ ಕಾಣುವಂಥದ್ದು. ಎಲ್ಲವೂ ಡೌಟೇ, ಅಲ್ಲಿ ಎಲ್ಲವೂ ಡೌಟೇ. ಸಾಧಾರಣ ನನ್ನ ಲೆಕ್ಕದಲ್ಲಿ ಮಂಜಯ್ಯ ಹೆಗ್ಡೆ ಮೇಲೆ ಎಲ್ಲ ಡೌಟೇ. ಅಲ್ಲಿ ನಿಮಗೆ ಬೇಕಾದರೆ ಇನ್ನೂ ಸತ್ಯದ ಅನಾವರಣ ಆಗಬೇಕಾ, ಧರ್ಮ ಕಾಣಬೇಕಾ, ನಿಮ್ಮನ್ನು ಧರ್ಮಸ್ಥಳದಲ್ಲಿ ಸುತ್ತಿಸ್ತೇನೆ ನಾನು. ಬೇಕಾದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ಬರ್ತೇನೆ. ನೋಡಿ ಅಲ್ಲಿ ಮನೆಗಳಿಗೆ ಹೋಗಿ ಯಾವ ಮನೆಯಲ್ಲಿ ಯಾವ ರೀತಿಯು ಇವತ್ತು ಹೇಳ್ತಾರಲ್ಲ, ಧರ್ಮಸ್ಥಳದಲ್ಲಿ ಇದ್ದವರು ಚೆನ್ನಾಗಿ ಬದುಕ್ಬೋದು ಮಾರ, ಅವ್ರಿಗೆ ಭಯಂಕರ ಒಂದು ನೋಡಿ. ನೀವು ಅಲ್ಲಿ ಹೋಗಿ ಒಂದ್ಸಲ ನೋಡಿದರೆ ಗೊತ್ತಾಗ್ತದೆ. ಆ ಅಶೋಕ್ ನಗರ, ಆ ಬೇರೆ ತಿಲಕ್ ನಗರ, ಆ ಏರಿಯಾ ಈ ಏರಿಯಾ ಎಲ್ಲ ನೋಡಿದರೆ ಪಾಪದವ್ರದ್ದು ಎಷ್ಟು ಏನಾಗಿದೆ, ಮುಳಿಕಾರು ಆ ಎಲ್ಲ ಪ್ರದೇಶವನ್ನು ನೋಡಿದರೆ ಗೊತ್ತಾಗ್ತದೆ ಸ್ವಾಮಿ ನಿಮಗೆ. ಅಲ್ಲಿ ಸತ್ಯದ ಅನಾವರಣ ಆಗ್ತದೆ ನಿಮಗೆ. ಯಾವ ರೀತಿ ಬದುಕಿಸಿದ್ದಾರೆ, ಯಾವ ರೀತಿ ಅವರು ಜೀತದಾಳುಗಳ ಹಾಗೆ ದುಡಿಸಿದ್ದಾರೆ, ಏನೇನು ಮಾಡಿದ್ದಾರೆ ಅಂತೇಳಿ ಅಲ್ಲಿ ಹೋದರೆ ಗೊತ್ತಾಗ್ತದೆ. ಪಾಪ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಅಂಥ ಒಂದು ಸಮಾಜದಲ್ಲಿ ಬದುಕ್ತಿದ್ದಾರೆ ಅಲ್ಲಿಯ ಜನಗಳು. ನಾವು ಹೇಳ್ತೇವೆ ಅದನ್ನು ಹೇಗೆ ಅಂತೇಳಿ, ಏನೇನು ಮಾಡಿದ್ದಾರೆ ಅಲ್ಲಿ. ಬರೀ ಈ ಪ್ರಕರಣಗಳು ನಾನು ಹೇಳಿದಲ್ಲ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 10 ವರ್ಷದ ಹಿಂದೆ 10 ವರ್ಷದ ಮೇಲೆ ಅದನ್ನು ಟ್ಯಾಲಿ ಮಾಡಿ ನೋಡಿ ಯಾಕೆ ನಿಂತೋಯ್ತು ಅಂತೇಳಿ ನಿಮಗೆ ಗೊತ್ತಿರ್ಬೋದು. ನೀವು ಭಾಳಷ್ಟು ವರ್ಷದಿಂದ ಅಲ್ಲಿಯ ಡೊನೇಷನ್ಗಳನ್ನು ನೋಡಿರ್ಬೋದು. ಸೌಜನ್ಯ ಸತ್ತ ಮೇಲೆ ಎಷ್ಟೆಷ್ಟು ಡೊನೇಷನ್ಗಳನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ, ಅಲ್ಲಿಯ ಮತ್ತೆ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಹಾಗೆಲ್ಲ ಚಿಲ್ಲರೆ ಪಲ್ಲರೆ ಇದ್ದದ್ದು 1 ಲಕ್ಷ 2 ಲಕ್ಷ ಹೈಯೆಸ್ಟ್ ಅಂತ ಹೇಳಿದ್ದೆ. ಈಗ 25-30 ಲಕ್ಷ. ಈಗ ಎಲ್ಲಿಂದ ದುಡ್ಡು ಬರ್ತದೆ ಸ್ವಾಮಿ? ಸೌಜನ್ಯ ಸತ್ತ ಮೇಲೆಲ್ಲ ಬದಲಾವಣೆಗಳು ಹೇಗೆ? ಅಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ ಅಂತ ಹೇಳ್ತೀರಾ? ಊರಿನ ಜನಗಳ ಹತ್ರ ಕೇಳಿ. ಮಾತ್ರ ಯಾವುದು ದೇವಸ್ಥಾನಕ್ಕೂ ಫಲಿತ ಇಲ್ಲ ಅದರಲ್ಲಿ. ಯಾಕಂತ ಹೇಳಿದರೆ ಅಣ್ಣಪ್ಪನ ಮಂಜುನಾಥನ ದುಡ್ಡು ಇವರು ಕೆಲಸ ಮಾಡಿ ಕೊಟ್ಟದ್ದಲ್ಲ. ಇವರು ಟ್ಯಾಕ್ಸ್ ಗೀಕ್ಸನ್ನೆಲ್ಲ ಹೊಡಿಲಿಕ್ಕೆ ಮಾಡಿದಂಥ ಒಂದು ಪ್ರಯತ್ನಗಳಷ್ಟೇ. ಇದೆಲ್ಲ ಡೋಂಗಿ, ಮೋಸವೇ, ವಂಚನೆ. ಅದನ್ನು ಹೇಳೋದು, ಅದನ್ನು ಮಾಡಬೇಡಿ. ಒಂದು ಧರ್ಮಕ್ಷೇತ್ರದಲ್ಲಿ ಕೂತ್ಕೊಂಡು, ನಮ್ಮ ಸ್ಥಳ ಅದು, ಧರ್ಮಸ್ಥಳ ನಮ್ಮ ಸ್ಥಳ, ಯಾರಿಗೂ ಮಾರಲಿಲ್ಲ. ಇವತ್ತಲ್ಲಾದರೂ ನಮ್ಮದೇ ಸ್ಥಳ ಅದು, ನಮ್ಮದೇ ಸ್ಥಳ ಅದು. ಅದಕ್ಕೋಸ್ಕರ ಹೇಳುವಂಥದ್ದು, ಧರ್ಮದ ವಿರುದ್ಧವಾಗಿ. ನನಗೆ ವೀರೇಂದ್ರ ಹೆಗ್ಡೆಯವರು ದೊಡ್ಡ ಜನವೇ, ಹರ್ಷೇಂದ್ರ ಹೆಗ್ಡೆಯು ದೊಡ್ಡ ಜನವೇ, ಸೌಜನ್ಯನ್ನು ದೇವತೆಯಾಗಿ ಕಾಣ್ತಾಳೆ.
ಅದರಲ್ಲಿ ತಪ್ಪು ಮಾಡಿದರೆ ಯಾರನ್ನು ಬಿಡಲಿಕ್ಕೆ ಆಗೋದಿಲ್ಲಲ್ಲ. ಇದು ನಮ್ಮ ಪ್ರಶ್ನೆ ಇರುವಂಥದ್ದು. ನಮ್ಮಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಇರುವಂಥದ್ದು, ಧರ್ಮಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ಆದರೆ ಇಂಥ ಹುಡುಗಿಯರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿನ್ನಬೇಡಿ ನೀವು. ಜಾಗಕ್ಕೋಸ್ಕರ, ಎದುರಿಸಲಿಕ್ಕೋಸ್ಕರ, ಬೆದರಿಸಲಿಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಡಿ ನೀವು. ಆ ರಾಜರ ಕಾಲ ಹೋಯ್ತು. ಅವತ್ತೇನು ಮಾಡಿದ್ರೆ, ಬ್ರಿಟಿಷರ್ನ ಕಾಲದಲ್ಲಿ ಏನು ಮಾಡಿದ್ರೆ ಅದು ಇವತ್ತು ಮಾಡಬೇಡಿ ನೀವು ಅಂತ ಹೇಳೋದು ನಾವೇ ನಂಬ್ಕೊಂಡು ಬಂದವರು. ನಿಮ್ಗೆ ಬೇಕಾದರೆ ಒಂದು ಫೋಟೋ ಕಳಿಸ್ತೇನೆ. ನಮ್ಮ ಮನೆಯಲ್ಲಿ ಕೂಡ ವೀರೇಂದ್ರ ಹೆಗ್ಡೆಯನ್ನು, ಪೇಜಾವರ ಸ್ವಾಮಿಗಳನ್ನು ಕರೆದಂಥ ಫೋಟೋಗಳಿದ್ದಾವೆ ನಮ್ಮ ಹತ್ರ. ಆವತ್ತು 1968ರಲ್ಲಿ ನಾವು ಅಲ್ಲಿ ಜಾಗ ತಗೊಂಡಾಗ ನಾವೇನು ನಂಬಿಕೆ ಇಲ್ಲದವರ ಎಲ್ಲ ರೀತಿಯ ನಂಬಿಕೆ ಇದೆ. ನಂದು ಒಂದು ಏನು ಅಂತ ಹೇಳಿದರೆ, ನಾನು ತಪ್ಪು ಮಾಡಿದರೆ ಎಷ್ಟೋ ದೊಡ್ಡ ಜನಗಳನ್ನು ಬಿಡೋದಿಲ್ಲ. ಸತ್ಯ ಸಮಾಜದ ಮುನ್ನೆಲೆಗೆ ಬರಬೇಕು, ಧರ್ಮ ಉಳಿಬೇಕು. ಇದು ಇದಕ್ಕೋಸ್ಕರ ನಾನು ನಮಗೆ ಮತ್ತು ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ದ್ವೇಷ ಯಾವುದೂ ಇಲ್ಲ. ಧರ್ಮ ತಪ್ಪಿದ್ರೆ ನಾವು ಬಿಡುವುದಿಲ್ಲ. ಸೊ ಕೊನೆಯದಾಗಿ ನೇರವಾಗಿ ಕೇಳ್ತಾ ಇದ್ದೇವೆ, ಕಾಣತ್ತೂರಿಗೆ ತಾವು ಆಣೆ ಪ್ರಮಾಣಕ್ಕೆ ಹೋಗ್ತಿರೋ ಅಥವಾ ವಿರೋಧಿಸ್ತೀರೋ? ನೋಡಿ, ಆನೆ ಪ್ರಮಾಣಕ್ಕೆ ಒಂದು ದೃಷ್ಟಿಯಲ್ಲಿ ನಾವು ಹೋಗೋದಿದ್ರೆ ನಮ್ಮ ಲೆವೆಲ್ನ ಜನಗಳನ್ನು ಕರೆಯೋದು. ಸೊ ಯಾರು ಬರಬೇಕು? ಒಂದೇ ಪ್ರಶ್ನೆ ಅಲ್ಲ. ಇವತ್ತು ಸೌಜನ್ಯನ ಒಂದು ಹೋರಾಟ ಎದ್ದಿದೆ, ಅದನ್ನೇ ಮುಗಿಸ್ಕೊಳ್ಳೋದಲ್ಲ. ನಾನು ಇವತ್ತಿನ ತನಕ ಏನು ಇವರು ಧರ್ಮಾಧಿಕಾರಿ ಅಂತ ಹೇಳಿ ಆಡಳಿತದಲ್ಲಿ ಕೂತಿದ್ದಾರ, ಅಲ್ಲಿಂದ ಇಲ್ಲಿ ತನಕ ಎಷ್ಟೆಲ್ಲ ಅನಾಹುತಗಳಾಯಿತು ಎಲ್ಲವನ್ನೂ ತೆಕ್ಕೊಂಡು ಬರ್ತೇನೆ ನಾನು. ಎಲ್ಲವನ್ನು ಸ್ವತಃ ವೀರೇಂದ್ರ ಹೆಗ್ಡೆ ನಮಗೆ ತೀರ್ಮಾನ ಆಗಬೇಕು, ಧರ್ಮಸ್ಥಳದಲ್ಲೇ ಆಗಬೇಕು, ಮಂಜುನಾಥನ ಎದುರುಗಡೆ, ಅಣ್ಣಪ್ಪನ ಎದುರುಗಡೆನೇ ಆಗಬೇಕು. ಅದು ಆಗಬೇಕು ಹೇಗೆ? ಗುಪ್ತವಾಗಿ ಎಲ್ಲ ಸಭೆ ಏರ್ಪಡಿಸಲಿ, ಅವರೊಂದಷ್ಟು ಜನಗಳನ್ನು ಸೇರಿಸಲಿ, ನಾವು ಬರ್ತೇವೆ. ಆ ಅಣ್ಣಪ್ಪನ, ಮಂಜುನಾಥನ ಮುಂದೆ ಪ್ರಮಾಣ ಮಾಡಲಿ ಇವರು, ನಾನು ಧರ್ಮಾಧಿಕಾರಿಯಾಗಿ ಇಲ್ಲಿ ಯಾವುದೇ ಅಧರ್ಮದ ಕೆಲಸ ಮಾಡಲಿಲ್ಲ, ಜಾಗ ತಲೆ ಒಡೆದು ಜಾಗ ಒಳಗೆ ಹಾಕಲಿಲ್ಲ, ಯಾರನ್ನು ಕೊಲೆ ಮಾಡಿ ಜಾಗ ಒಳಗೆ ಹಾಕಲಿಲ್ಲ, ಆನೆಯಿಂದ ಎದುರಿಸಿ ಬಡಿಸಿ ಒಡೆದು ಬೆಂಕಿ ಹಾಕಿ ದಾಖಲೆಗಳನ್ನು ಸುಟ್ಟು ನಾವು ಜಾಗ ಒಳಗೆ ಹಾಕಲಿಲ್ಲ, ನಾವು ಯಾವುದೋ ಸ್ವಾರ್ಥಕ್ಕೋಸ್ಕರ ಎಣ್ಣಿಗೋಸ್ಕರ ಒಡೆದು ಯಾರನ್ನು ಕೊಲೆ ಮಾಡಲಿಲ್ಲ, ನಾವು ಇಲ್ಲಿ ಯಾವುದೇ ಕಾರಣದಿಂದ ನಮ್ಮ ಧರ್ಮಸ್ಥಳದ ಒಳಗೆ ಇರುವಂಥ ಲಾಡ್ಜ್ಗಳಲ್ಲಿ ವೈಶ್ಯವಟಿಕೆ ದಂಧೆಗಳಿಗೆ ಯಾವುದಕ್ಕೂ ನಾವು ಇದು ಕೊಡೋದಿಲ್ಲ, ಇಲ್ಲಿ ಹುಡುಗಿಯರನ್ನು ಲಾಡ್ಜ್ನೊಳಗೆ ಅತ್ಯಾಚಾರ ಮಾಡಿಕೊಂಡೋಗಿ ನೇತ್ರಾವತಿಗೆ ಹಾಕಲಿಲ್ಲ. ಇದನ್ನೇ ಹೇಳಲಿಯಪ್ಪ, ಅವರು ಎಲ್ಲ ಹೇಳ್ಬೇಕು. ಇವರು ಒಂದ್ಸಲ ಕ್ಲೀನ್ ಆಗಬೇಕಲ್ಲ ಧರ್ಮಸ್ಥಳ, ಕ್ಲೀನ್ ಆಗಬೇಕು ಧರ್ಮಸ್ಥಳ. ಇದನ್ನು ಮಾಡಲಿ ಅವರು, ಇದನ್ನು ಮಾಡಲಿ. ನಾವೊಂದಷ್ಟು ಮಂದಿ ಏನು ಕರೆಸ್ತೇವೆ, ನಮಗೊಂದಷ್ಟು ಬೇಕಾದವರು ಇದ್ದಾರೆ, ಕರೆಸ್ತೇವೆ ನಾವು. ಆ ರೀತಿ ಯಾವ ರೀತಿಯಲ್ಲಿ ಧರ್ಮ ಪ್ರಕಾರ ಒಂದು ಪ್ರಮಾಣ ಆಗಬೇಕು ಅದೇ ರೀತಿಯಲ್ಲಿ ಪ್ರಮಾಣ ಆಗಬೇಕು. ಇವರು ಹೇಳಿದಾಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಕಳಿಸೋದಲ್ಲ, ಅದು ಎಂಥದ್ದು ಕಡಲೆಪುರಿ ತಿನ್ನುವುದಾ? ಇದು ಧರ್ಮದ ಮೇಲೆ ನಂಬಿಕೆ ಇದೆ. ಧರ್ಮ ಅಂದರೆ ಏನು ಅಂತ ಗೊತ್ತಿದೆಯಾ? ಈ ಗಾಂಜಾ ಗಿರಾಕಿಗಳಿಗೆ ಎಲ್ಲ ಬೊಗಳೆ ಬಿಡುವುದಲ್ಲ, ಎಲ್ಲ ಕೂತ್ಕೊಂಡು ಪಿಪಿಯಾಗೆ ಅದಲ್ಲ. ಒಂದು ನೇರವಾಗಿ ಮಾತಾಡಲಿ ಇವರು. ಅಪ್ಪಂದಿರು ಬರಬೇಕು, ದಾರಿ ಬೀದಿ ಹೋಕರು ಬಂದು ಮಾತಾಡೋದಲ್ಲ ಸ್ವಾಮಿ. ಅಪ್ಪಂದಿರು ಬರಬೇಕು. ಆವತ್ತಿಂದ ಮಾಡಿದವರು ಒಂದ್ಸಲ ಇದಕ್ಕೆ ಎಂಡ್ ಆಗಲಿ, ಪ್ರಮಾಣ ಮಾಡಲಿ ಅವರು. ಅಲ್ಲಿಯೇ ಬಿಟ್ಟು ಬಿಡ್ತೇವೆ ನಾವು. ಮತ್ತೆ ಅಣ್ಣಪ್ಪ ಮಂಜುನಾಥ ನೋಡುವ ಮಾಡ್ತಾರೆ ಇವರು. ಯಾವುದೇ ಪ್ರಕರಣದಲ್ಲೂ ನಾನಿಲ್ಲ, ನಮ್ಮ ಫ್ಯಾಮಿಲಿ ಇಲ್ಲ, ನಮ್ಮ ಮಕ್ಕಳು ಇಲ್ಲ, ನನ್ನ ಅಣ್ಣ ಇಲ್ಲ, ತಮ್ಮ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳು ಎಲ್ಲ ಪ್ರಮಾಣ ಮಾಡ್ಬೇಕು ಇವರು. ಆ ಕಡೆಯಿಂದ ಸಹ ಜನ ಬಿಡೋದು, ಈ ಕಡೆಯಿಂದ ಸಹ ಜನ ಬಿಡೋದು, ಅದೆಲ್ಲ ಬೇಡ. ನಾಟಕ ಬೇಡ ನಮ್ಮ ಹತ್ರ. ಅದು ಅವನು ಮಾಡಿದ್ದು, ಇದು ಇವನು, ಅದೆಲ್ಲ ಬೇಡ. ಈಗಲೂ ಕೂಡ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಒತ್ತಡ ಇದೆ. ಎಲ್ಲ ಒತ್ತಡಗಳನ್ನು ಬಿಟ್ಟವ್ರು ಬರಲಿಯಪ್ಪ. ಇಷ್ಟು ಜನ ಆಣೆ ಪ್ರಮಾಣ ಮಾಡ್ತಾರೆ, ಮುಖ್ಯಮಂತ್ರಿಗಳು, ಮಾಜಿ ಹಾಜಿ ಎಲ್ಲ ಬಂದು ಬೀದಿಗಿಳಿದು ಮಾಡೋದಿಲ್ವ ಇಲ್ಲಿ? ಇವ್ರಿಗೆ ನ್ಯಾಯ ಕೊಡ್ಲಿಕ್ಕಿಲ್ವ ಅಣ್ಣಪ್ಪ ಮಂಜುನಾಥ? ಕೊಡ್ಲಿಯಪ್ಪ, ನಾವು ಬರ್ತೇವೆ, ಇಲ್ಲೇ ಮಾಡಿಯಪ್ಪ. ನಿಮ್ಗೇನು ಧರ್ಮಸ್ಥಳದಲ್ಲಿ ನಂಬಿಕೆ ಇಲ್ವ ಮಂಜುನಾಥ ಮೇಲೆ, ಅಣ್ಣಪ್ಪನ ಮೇಲೆ? ಇಷ್ಟು ತಿಂದು ತೆಗ್ತಿರೋರ ದುಡ್ಡನ್ನು ಏನು ದೇವರ ಮೇಲೆ ನಂಬಿಕೆ ಇಲ್ವಾ? ಏನು ಹಿಂದೂ ದೇವರು ಅಂತ ಹೇಳಿಯಾ? ಏನು ಅಪಮಾನ ಮಾಡ್ತೀರಾ ನಮ್ಮ ದೇವರಿಗೆ? ನೀವು ಅಪಮಾನ ಮಾಡ್ತೀರಾ ನೀವು ಅಂತ ಕೇಳೋದು ನಾನು. ನಮ್ಮ ದೇವರಿಗೆ ನೀವು ಅಪಮಾನ ಮಾಡ್ತೀರಾ ಕಾಣತ್ತೂರಿಗೆ ಕಡ್ದು? ಹಾಗಾದ್ರೆ ಮಂಜುನಾಥನಿಗೆ ಶಕ್ತಿ ಇಲ್ವಾ? ಹಾಗಾದ್ರೆ ಮಂಜುನಾಥನಿಗೆ ಶಕ್ತಿ ಇಲ್ವಾ? ಅಣ್ಣಪ್ಪ ಏನವರಿಗೆ ಶಕ್ತಿ ಇಲ್ವಾ? ಹಾಗಾದ್ರೆ
ಇಲ್ಲಿ ತನಕ ಬದುಕಿದ್ದಾರಲ್ಲ ಇಷ್ಟೆಲ್ಲ ಮಾಡಿ ನೀವು ಅದನ್ನು ಕೇಳುದು. ಇಲ್ಲೇ ಮಾಡಿ ಪ್ರಮಾಣ, ಆನೆ ಪ್ರಮಾಣ ಇಲ್ಲೇ ಮಾಡಲಿ. ಬೇಕಾದ್ರೆ ಉಜಿರೆ ಗ್ರೌಂಡಲ್ಲಿ ಇಡ್ಬೋದು, ಜನ ಜಾಸ್ತಿ ಇದ್ರೆ. ಉಜಿರೆ ದೊಡ್ಡ ಅವ್ರದ್ದು ಗ್ರೌಂಡ್ ಇದೆ, ಒಳಗೆ ಹಾಕಿದಂಥ ಜಾಗ ಅದು ಸಹ ಇದೆ, ಅದರಲ್ಲಿ ಮಾಡ್ಬೋದು ಓಕೆ, ಎಷ್ಟು ಬೇಕಾದ್ರೆ. ಎಸ್, ಧನ್ಯವಾದಗಳು ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನೇರ ಮಾತುಗಳನ್ನು ಆಡಿರೋದಕ್ಕೆ. ನಿಮಗೆ ಧನ್ಯವಾದ.